ಕೇಕಶೆಟ್ಟಿ ಕುತ್ತಿಗಾರ ಮೇರೆಗೆಯನ್ನ ಮನಪೂರ್ವಕವಾಗಿ ಸ್ವಾಗತ ಬಯಸುತ್ತೆ. ಕರುಣಾಕರ ಶೆಟ್ಟಿ ಮಧ್ಯಗುತ್ತು ಮೇರೆಲ್ಲ ನಮ್ಮ ಸ್ವತ್ಕಲ್ದ ರಂಗಲ್ಲ ನಮ್ಮ ಇಡೀ ಸಮಾಜ ಪರಿಚಯ ಆಗ್ತಿದ್ದಾರೆ ಬಟ್ ಅದು ಕೊಡುಗ ಇದಾಂಡಿ ಪ್ರತಿಯೊಂದು ಕಾರ್ಯಕ್ರಮ ಪ್ರತಿಯೊಂದು ಜನ ಹೋಗಲ್ಲ ಅದನ್ನ ಇಜ್ಜಿ ಬಂದಿನ ವಾತರಜ್ಜಿ ನಮ್ಮ ಸ್ವತ್ಕಲ್ ಬಂದ ತಂದೆ ಪ್ರತಿಯೊಂದು ಸಂಘಗಳಿಗೂ ಅದನ್ನು ಬಾಕಿದ ಸಮಾಜ ಕಾರ್ಯ ನಿರಂತರವಾದ ಕೊಡುಗೆ ಬರೋದು ಅವನಿಗೆ ಎಡ್ಡೆ ಉದಾಹರಣೆ ಒಂದು ಬೊಂಬಾಯಿಟ್ಲ ಮೂಲ ಮಲ್ಲ ಇಂಡಸ್ಟ್ರಿ ನಡಬಹುದು ಕರುಣಾಕರ ಶೆಟ್ಟಿಗೆ ಮನಪೂರ್ವಕವಾಗಿ ಸ್ವಾಗತ ಬಯಸುವುದಿಲ್ಲ. ದೇವಿ ಪ್ರಸಾದ್ ಶೆಟ್ಲ ಉದಾಹರಣೆ ನಿಕ್ಲೆ ಪೂರ ಗೊತ್ತುತ್ತಿದ್ದಾರೆ. ದೇವಿ ಪ್ರಸಾದ್ನ ದೇವಿ ಲೆಕ್ಕನೆ ಬೆಲೆಗೊಂದಿದ್ದಾರೆ. ಅದನ್ನ ದೇವಿನ ಪ್ರಸಾದ ಅರಿವಿಟ್ಟಿದ್ದಾನೆ. ಆರು ಕೈಪಾಡಿನ ಕ್ಷೇತ್ರಗಳು ಪೂರ ಬಂಗಾರ ಆತನು. ಸಹಕಾರಿ ಕ್ಷೇತ್ರ ಅವಡು, ಹಾಲು ಉತ್ಪಾದನಾ ಕ್ಷೇತ್ರ ಸಾಹಿತ್ಯ ಐತನೇ ಒಂದು ಅಂಗ ಐದು ಒಕ್ಕ ಬಂಟರ ಸಂಗುಡ ಅವಡು ಬೇತೆ ಬೇತೆ ಕ್ಷೇತ್ರ ಕಮಲದ ಅನ್ನಿತ ಅಧ್ಯಕ್ಷರಾದ ನಿತ್ಯ ನಿರಂತರ ದಿನಕ್ಕೊಂದು 10-15 ಫಂಕ್ಷನಿಗೆ ನಲ್ಲಿ ಕೊಡ್ಬೋದು. ನಿರಂತರವಾದ ಒಂದು ಜನಕಲ್ನ ಮಧ್ಯದ ಒಂದು ಜನಕಲ್ನ ಅದು ಒಂದು ಮಲ್ಲ ಬಂಟೆ ಅದು ಪುನಃ ದೇವಿ ಪ್ರಸಾದ್ ಶೆಟ್ಟಿ ಮಾತೇರಿನ ಪರವಾದ ಸ್ವಾಗತ ಬಯಸುವುದಿಲ್ಲ. ವೇಣುಗೋಪಾಲ್ ಶೆಟ್ಟಿ ಬೊಂಬಾಯಿಲ್ಲ ಮೂಲ ಹೋಟೆಲ್ 2 ಕೋಟ್ಲ ಹೋಟೆಲ್ ಉದ್ಯಮಿ. ತಾನೇಡಾರ್ನ ಹೋಟೆಲ್ ಉಂಡು, ರಿಸಾರ್ಟ್ಸ್ ಉಂಡು. ಇತ್ತ ನಮ್ಮ ಬಜ್ಪೆ ಬನ್ಸಂಗದ ಎಂಗ್ಲ ಪೂರ ಒತ್ತಾಯಪೂರ್ವಕ ಆದ ಅರೆಗೆ ಆವಡು ವಿಜ್ಞಾನ ಮಾತೇರಿನ ಒತ್ತಾಯಪೂರ್ವಕವಾದ ಬಜ್ಪೆ ಬನ್ಸಂಗದ ಅಧ್ಯಕ್ಷರಾಗ್ತದೆ ಕೊಡುಗೈ ದಾನಿ ಅದು ಮಾತೇರಿನೊಟ್ಟಿಗೆ ಬೇರೆ ಒಂದು ಮಾತೇರಿನೆಲ್ಲ ಪ್ರೀತಿ ಪಾತ್ರ ವೇಣುಗೋಪಾಲ್ ಶೆಟ್ಟಿಗೆ ಮನಪೂರ್ವಕವಾಗಿ ಸ್ವಾಗತ ಬಯಸುವುದಿಲ್ಲ. ಮುಗುಳೋಡಿ ಸುಧಾಕರ್ ಶೆಟ್ಟಿ ಪಿಣಿಯಡಿ ನಮ್ಮ ಮಲ್ಲ ಕಾಂಟ್ರಾಕ್ಟರ್ ದೈವ ಭಕ್ತಿ ಸಮಾಜ ಜೀವಿಯಾದ ಏಟೋ ದೇವಸ್ಥಾನ ನಿರ್ಮಾಣ ಇನ್ನೊಂದು ಬ್ರಹ್ಮಕಲಶ ನಡತೊಂದುಂಡು ಐಟಾರ್ನ ಮಲ್ಲ ಪಾತ್ರ ಉಂಡು ಎನ್ನ ಊರ್ಗನ್ನು ಎಂಕಲ ವರ್ಮ ಗ್ರಾಮದ ಈ ಜನಕ್ಕೂ ಏರ್ಲ ಮೂಲುಜ್ಜೆ ಪಂಡ ಬ್ರಹ್ಮಕಲಶದಲ್ಲಿ ಐತೆ ಇಟ್ಲ ಇಂಚೋಕಾಯ ಯಾನ ಅಧ್ಯಕ್ಷ ಮಾವಲಿಂಗೇಶ್ವರ ಐಟ್ಲ ಮಲ್ಲ ಪಾತ್ರ ವಹಿಸಿದ ನಿರಂತರವಾದ ಸಾಮಾಜಿಕ ಧಾರ್ಮಿಕ ಚಟುವಟಿಕೆಯಲ್ಲಿ ಸಮಾಜವನ್ನು ಬೆನ್ನೆಲುಬು ಸುಧಾಕರ್ ಶೆಟ್ಟಿಗೆ ಅದನ್ನ ಅನುಪಸ್ಥಿತಿಯಲ್ಲಿ ಸ್ವಾಗತ ಬಯಸುವುದಿಲ್ಲ. ನವೀನ್ ಚಂದ್ರ ಶೆಟ್ಟಿ ಇನ್ನು ನಮ್ಮ ಮಸ್ತ್ ಜನ ಬೇಕೆ ಕ್ಷೇತ್ರ ಹೋಪ ಅಂದ ಅನ್ವೇಷಣೆ ಕ್ಷೇತ್ರಕ್ಕೆ ನಾವು ಹೋಗ್ತೀವಿ. ಸಂಶೋಧನೆ ಮಲ್ಕೊಂಡಿಟ್ಟು ನಮ್ಮ ಬಾರಿ ಪಿರಲು ಒಂದೇ ನಮ್ಮ ಕುದುರೆಗೆ ಕಡಿವಾಣ ಪಾಡ್ಲಿಕ್ಕೆ ಒಂಜ ಬ್ಯಾಂಕ್ ಒಂಜ IT ಒಂಜ ಡಾಕ್ಟರ್ ಒಂಜ ಇಂಜಿನಿಯರ್ ಒಂದೇ ನಮ್ಮನೆ ಹೋಪಿನಂಚಿನ ಜನಕ್ಕೂ ಮೂಲು ನವೀನ್ ಚಂದ್ರ ಶೆಟ್ಟಿ ಬೇಕನೇ ಒಂದು ಕ್ಷೇತ್ರ ಆಯ್ಕೆ ಮಲ್ತೊಂದು ಅದಕ್ಕೆ ಮಲ್ಲ ಸಾಧನೆ ಮಲ್ತೊಂದು ಪೇಟೆಂಟ್ ಲೈನ್ ಪಡೆಯುವ ಒಂದು ಇನ್ನು ನಮ್ಮೊಟ್ಟಿಗೆ ನಮ್ಮ ಅತಿಥಿಯಾದ ಶ್ರೀನಿವಾಸ ವಿದ್ಯಾನಿಲಯದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಲ್ಲಿ ನವೀನ್ ಚಂದ್ರ ಶೆಟ್ಟಿಗೆ ಮಾತನ್ನ ಪರವಾದ ಸ್ವಾಗತ ಬಯಸುವುದಿಲ್ಲ. ಅಶೋಕ್ ಆಳ್ವೇರಿ ನಮ್ಮ ಪೂರ ದೇವರೇ ನಮ್ಮ ಕಾಂತಾರ ಸಿನಿಮಾ ಬತ್ತಿ ಬೊಕ್ಕಕ್ಕೆ ನುಚ್ಚಿ ದೈವ ಬಂದ ಇಂಚಂದು ಗೊತ್ತಿತ್ತ ನಂಗೆ ಇಂದಕ್ಕೆಲ್ಲ ಪೂರ ದೈವಲ್ಲ ಕಾಂತಾರ ಕುದರ್ ಗೊತ್ತಿದೆ ಅಂಡ ದೈವದ ಮೆಚ್ಚಿದ ಅದನ್ನ ಒಂದು ಆಸಕ್ತಿ ನಮಗೆ ಬೋದು ಬೈದಿಲ್ಲ. ಈ ದೈವ ಆರಾಧನೆಯ ಬಗ್ಗೆ MGM ಕಾಲೇಜಿನ ಗೋಯಿಂಪ ಇನ್ಸ್ಟಿಟ್ಯೂಟ್ ಪ್ರೊಫೆಸರ್ ಆಗಿದ್ದು ಐದು ಪಕ್ಕ ಕೆಲವಾರು ಗ್ರಂಥಗಳನ್ನು ರಚನೆ ಮಾಡ್ತಿದ್ವಿ. ನಮ್ಮ ಸಾಮಾಜಿಕ ದೈವದ ಬಗ್ಗೆ ತಿಳುವಳಿಕೆ ಕೊಟ್ಟು ನಂಚಿನ ಮಲ್ಲ ಕೆಲಸ ಮಾಡ್ತಿದ್ದ ಅಶೋಕ್ ಶೆಟ್ಟಿ ಅಶೋಕ್ ಆಳ್ವೇರಿಗೆ ಮಾತನ್ನ ಪರವಾದ ಸ್ವಾಗತ ಬಯಸುವುದಿಲ್ಲ. ಸಮಾಜ ಸೇವೆಗೆ ನಮ್ಮ ಆಯ್ಕೆ ಮಾಡ್ತಿದ್ದ 1 ಜನ ಕೆಂಚನೂರು ಸೋಮಶೇಖರ್ ಶೆಟ್ಟಿ ಮಾತಾ ಸಂಘದ ಜೊತೆ ಕಾರ್ಯದರ್ಶಿ ಕೋಶಾಧಿಕಾರಿ ಆದ್ರು ವೈಸ್ ಪ್ರೆಸಿಡೆಂಟ್ ಆದಿತ್ತು. ಸಹಕಾರಿ ಕ್ಷೇತ್ರಡು ಕೃಷಿ ಕ್ಷೇತ್ರಡು ಬೇತೆ ಕ್ಷೇತ್ರಡು ಆದ ಮಲ್ಲ ಸಾಧನೆ ಮಾಡ್ತಾರೆ. ಸಮಾಜವು ಮಲ್ಲ ಕೊಡುಗೆ ಕೊಡ್ತಿದ್ದಾರೆ. ಅದನ್ನ ಸಮಾಜ ಸೇವೆ ಪರಿಗಣನೆ ಮಾಡ್ತಿದ್ದೀನಿ. ಅದಕ್ಕೆ ಸಮಾಜ ಸೇವೆ ತಂದು ಸನ್ಮಾನ ಮಾಡ್ತೊಂದು ಸೋಮಶೇಖರ್ ಶೆಟ್ಟಿ ಇದನ್ನು ಮಾತಾಡಲೇ ಪರವಾದ ಸ್ವಾಗತ ಮಾಡ್ತೊಂದಿಲ್ಲ. ದಿನೇಶ್ ಆಲೂರು ಮ್ಯಾಥ್ಸ್ ವಿದ್ಯಾಸಂಸ್ಥೆದ ಅಧ್ಯಕ್ಷರು ಆದರೆ ಸಿಂಡಿಕೇಟ್ ಸದಸ್ಯರಾದ ಮಾತೃ ಸಂಘದ ಪ್ರತಿಯೊಂದು ಕಾರ್ಯಕ್ರಮದ ಭಾಗಿಯಾಗಿ ನಮ್ಮ ವಿದ್ಯಾಸಂಸ್ಥೆಗೆ ಸಲಹೆಗಾರದಿತ್ತು. ಇಡೀ ಸಮಾಜವು ಗೋರಿತ್ತಿನಾರಾದಿತ್ತು. ಇನ್ನು ನಮ್ಮೊಟ್ಟಿಗೆ ನಮ್ಮ ನಟ್ಟು ನಮ್ಮ ಲೆಪ್ಪು ಹೋಗ್ಕೊಡು ವಿದ್ಯೆ ಬೈದಿದೆ. ದಿನೇಶ್ ಆಳ್ವರಿಗೆ ಪ್ರೀತಿಪೂರ್ವಕವನ್ನ ಸ್ವಾಗತ. ಮುರಾ ಸದಸ್ಯ ಶೆಟ್ಟಿ ಎಕ್ಕಾರ್ದಾರ್ ನಮ್ಮ ಕೈತಲ್ಲಿ ಎಕ್ಕಾರ್ಡ್ ಒಂದು ಬಂದ್ಸಂಘ ಸ್ಥಾಪನೆ ಮಲ್ಪಡು ಒಂದು ದುಮ್ಮದ ಅಧ್ಯಕ್ಷರಾಗ್ತಿರ್ತೀರಿ. ಯಶೋಧರ್ ಶೆಟ್ಟಿ ಆಡ ಪಣ್ಣಕ ಆರ್ಲೆ ಹೊತ್ತೊಂದು ಮಕ್ಕಳು ಪೂರ ಸೇರಿ ರತ್ನಾಕರ ನಿತ್ಯದ ಅಧ್ಯಕ್ಷರು ಇಲ್ಲರು ಅವಳೊಂದು ಬಂದ್ ಸಂಘ ಸ್ಥಾಪನೆ ಮಾಡ್ಕೊಳ್ಳಿ. ಅನ್ನೆ ಅಪಗಂಟು ನಮ್ಮ ಎನ್ನ ಮನಸ್ಸು ಬತ್ತಿನ ಆಲೋಚನೆ ನಮ್ಮ ಕೃಷಿ ಅಲಿದು ಹೋಗಲು ನಮ್ಮ ಒಂದು ಸಾಮೂಹಿಕ ಕೃಷಿ ತಂದೇನು ಮತ್ತು ಪೂರ ಬಂಟೇರಿ ನತ್ತು ಮಾತರಲ್ಲಿ ಸೇರ ಒಂದು ಕೃಷಿ ನಡ್ಪುಣ ಬೆಲೆ ಮಲ್ಪುಣ ಐಕ ದುಂಪೋಯ ಸಾಧಾರಣ ದುಂಪೋಣಗ
ಅದೇ ಅದನ್ನ ಒಂಜಿ ಗದರಿಗೆ ಬೊಂಬಾಯಿ ಪೋಪಿನಂಚಿನ ಅವಶ್ಯಕತೆ ಬಂದು ಯಶೋಧರನೆ ತೀರ್ಪೋದು ಯಾನ ಮನಸ್ಸು ಕುಡಂಜಿ ಮೇಯ್ಕ್ ಬಂದು ಆ ಕ್ಷೇತ್ರ ಇಂಕ್ಲೇ ದುಂಬೋಯರಾಜಿ ಆಂಡ ಇನಿ ಸದಾಶಿವನ್ನೇ ಆರ್ನ ಸ್ವಂತ ಭೂಮಿದ ಈ ನಮ್ಮ ಚಟುವಟಿಕೆ ಮಲ್ಕೊಂಡಾಗ್ತದೆ. ಕೇಂದ್ರ ಸರ್ಕಾರದ ಸಹಕಾರವನ್ನು ತಿತ್ತೊಂದು ಸಿರಿಕುಲಾಲ ಒಂದು ರೈತ ಉತ್ಪಾದಕ ಸಂಸ್ಥೆಯನ್ನು ಮಲ್ತೊಂದು ಊರ್ದ ಕೆಲವು ಜನ ಒಂದು 100-200 ಎಕರೆ ಜಾಗಲೇನೆ ದೊತ್ತೊಂದು ಐನು ಸಾಮೂಹಿಕ ಕೃಷಿ ಮಲ್ತೊಂದು ಇಡೀ ನಮ್ಮ ಸಮಾಜವು ರೈತ ವರ್ಗವು ಒಂದು ಮಾರ್ಗದರ್ಶನದಲ್ಲಿ ಕೃಷಿ ಬುಡಡೆ ಕೃಷಿ ನಮ್ಮ ಬದುಕು ಕೃಷಿ ನಮ್ಮ ಗೌರವ ಪಂಪಿನ ಸಂದೇಶ ನಾಡು ಕೊಡ್ತೀವಿ. ಸದಾಶಿವಣ್ಣ ಇದೇ ಗೌರವ ಪೂರ್ಣ ಸ್ವಾಗತ. ಸರಿತಾ ಅಡ್ಡ ಕುದರ್ ಬರೋದು ತೊಂಬೆ ಅಣ್ಣ ಕೊಡಂಜಿ ಬರೋದು ಬಂದ ಎನ್ನ ಅಪ್ಪಲೆಕ್ಕ ಹತ್ತಿನ ಜಯಲಕ್ಷ್ಮಿ ಅಡ್ಡೆ ನಮ್ಮ ಸಂಘದ ಉಪಾಧ್ಯಕ್ಷರಾದ ಸಂಘದ ಪ್ರತಿಯೊಂದು ಕಾರ್ಯಗಳು ಇರ್ತದೆ. ಅವರಿಗೆ ಇಡೀ ಜಿಲ್ಲ ಕರೆಕ್ಟ್ ಮಾತೃ ಸಂಘ ಒಂದು ಕೊಡ್ದು ಅರೆ ಓಲಾಜ್ಯ ನಾನು ರಾಜಕೀಯ ಹೊಡುತ್ತೀರಿ ಬೇರೆ ಬೇರೆ ರಂಗ ಹೊಡುತ್ತೀರಿ ಕನ್ನಡದ ಬಜೆಟ್ ರಂಗ ಆಡು ಸ್ಪೋರ್ಟ್ಸ್ ಅವಾರ್ಡು ಪ್ರತಿಯೊಂದು ಜೋಕಲ್ನೊಟ್ಟಿಗೆ ಜೋಕರಾದ ಹಿರಿಯರ್ನೊಟ್ಟಿಗೆ ಹಿರಿಯರಾದ ನಮ್ಮನ್ನ ಬಾಮಿಗೆ ನಮ್ಮನ್ನು ಕೊಂಡುತ್ತಿದ್ದಾರೆ ಇಡೀಚೇರಿ ಆರ್ನ ಮರ್ಮಲ್ ಸರಿತಾ ಇದ್ದ ಖ್ಯಾತ ವಿಷಯ ತಜ್ಞರಿ ಕೃಷಿ ವಿಜ್ಞಾನ ಕೇಂದ್ರ CPRCI ಕಾಸರಗೋಡು ಮೇಲಿನ ಸಂಶೋಧನೆ ಮಾಡ್ತೊಂದಿದೆ. ಆ ಸಂಶೋಧನೆ ಫಲನ ನಮ್ಮ ಇಡೀ ರೈತ ಜನಾಂಗ ಕೊರಪಿನಂಚಿನ ಮಹಾನಲ್ಲ ಕೆಲಸ ಮಲ್ತೊಂದಿಲ್ಲದೆ ಇದಕ್ಕೆ ಹೃದಯಪೂರ್ವಕವಾದ ಸ್ವಾಗತ ಮಲ್ತೊಂದಿಲ್ಲ. ಕೊಡಂಜಿ ನಮ್ಮ ಅತಿಥಿ ನಮ್ಮ ಮುಟ್ಟದ ಬ್ಯಾಂಗ್ಳೂರಲ್ಲಿ ರವಿನಾಥ್ ಮಾಲ್ಲೇರಿ ಶೀಲಾ ಇಕ್ವಿಪ್ಮೆಂಟ್ಸ್ ಬಂತ ನಿಮ್ಮೆಲ್ಲ ಉತ್ಪಾದನಾ ಸಂಸ್ಥೆ ಮಲ್ತೊಂದು ಇಡೀ ಆರ್ನ ಉತ್ಪಾದನಾ ಕ್ಷೇತ್ರ ಸಮಾಜದ ಒಟ್ಟಿಗೆ ಎನ್ನ ಗಲಿಕದ ಅಂಶ ಸಮಾಜ ಇಡೀ ಸಮಾಜಗಳ ಆರ್ನ ಸೇವೆನ ಅರ್ಪಣೆ ಮಲ್ತೊಂದು ಈ ನಮ್ಮೊಟ್ಟಿಗೆ ಮೂಲಲ್ಲಿ ರವಿನಾಥ್ ಮಾಲ್ಲೇರಿ ಇವರಿಗೆನ್ನ ಆತ್ಮೀಯವಾದ ಸ್ವಾಗತ. ಇನ್ನೇನು ನಮ್ಮ ನಟರು ಕೊಡಂಜಿ ಹೆಮ್ಮೆದ ವ್ಯಕ್ತಿಯಲ್ಲಿ ನಾವು ಕಿಶನ್ ಹೆಗ್ಗಡ್ದು ಒಂದು ಏಲ ಇಂಕ್ ಲೆಕ್ಕನೆ ತತ್ತದ ಆ ವರ್ಷ ಆದ್ನ ಮೇಲೆ ಹೆಚ್ಚಾನು ಓರ್ಮನ ಮೇಲೆ ನಡಪ ಒಂದು ಐಟಿ ಎಡ್ಡೆ ಹೋದಕ್ಕೆ ಏನಂದು ಇಡೀ ನಮ್ಮ ಸಮಾಜ ಒಂದು ಗೌರವ ಕಣಪಿನಂತೆ ವ್ಯಕ್ತಿಯಾಗಿರ್ತೀನಿ ಕಿಶನ್ ಹೆಗ್ಗಡ್ರಿಗೆ ಮಾತೇರ್ನ ಪರವಾಗಿ ನಾನು ಸ್ವಾಗತ ಮಲ್ತೊಂದಲ್ಲೇ ಸಂಘದ ಪರವಾದ ಪಾತ್ರ ಮುಂದಂಡ 118 ವರ್ಷ ಬ್ರಿಟಿಷರ ಆಳ್ವಿಕೆ ನಮ್ಮ ಇಡೀ ದೇಶದ ಸಾಧಾರಣ ಬೈದಿಂದ ಆ ಕಾಲೋಡು ಕಾಸರಗೋಡು ಸುಳ್ಯ ಅತನ ಬೈನೂರು ಮುಟ್ಟ ಒಳ್ಳೆ ಬ್ರಿಡ್ಜ್ ಆವಡು ಬಸ್ ಆವಡು ಕಾರ್ ಆವಡು ಫೋನ್ ಆವಡು ಸಂಪರ್ಕ ಸಾಧನಗಳು ಇದ್ದಾನೆ. ಆ ಕಾಲೋಡು ನಮ್ಮ ಜೋಕುಲು ಪೂರ ಇತ್ತಿನಿ ಹಳ್ಳಿ ಪೇಂಟದ ಅವತಾರ ಅಂತ ಇರ್ತೀನಿ ಇಂಕಲ ಕುಡಿಯಲು ಗೊತ್ತದ ಇಲ್ಲ ಕೆಲವು ಇಲ್ಲೆಲ್ಲ ಮೂಡಿತ್ತಿನ ಬಾಕಿ ದಕ್ಕಲೆ ಹೋದಂಗ್ಲೆ ವಿದ್ಯಾ ಕಲ್ಪನ ಅವಕಾಶಗಳು ವಿದ್ಯಾಂಗಾಪನ ತಾಲೂಕು ಕೇಂದ್ರ ಇರ್ತದೆ. ಆ ತಾಲೂಕು ಕೇಂದ್ರ ಇರ್ತನ ದೊಡ್ಡ ಸುದ್ದಿ ನೀನಿದ ಬೋರ್ಡ್ ಹಾಕುದು ಜೋಕುಲು ಅಂತ ಅದು ವಿದ್ಯಾ ಕಲ್ಪದ ಅವಕಾಶ ಇದ್ದಂಡು ಇನ್ನೇನು ಮನವರಿಕೆ ಮಾಡ್ತಂದೇನ ನಮ್ಮ ಹಿರಿಯರು ಅಕಲು ಬೋರ್ದ ಗಾಡಿ ಪ್ರಯಾಣ ಮಾಡ್ತದೆ ಓಡೋಡು ಕಡತ್ತದೆ ಮುಪ್ಪ ಸೂದಕ್ಲೇನು ಓಡೋಡು ಕಡತ್ತದೆ ಮುಪ್ಪು ಕೊಡ್ಲರ್ಲ ಬೇತ ಕೊಡ್ಲ ಸಭೆ ಸೇರ್ತು ನಮ್ಮ ಜನಾಂಗ ತುಂಬರಿಂದ ಬ್ರಿಟಿಷರ್ನ ಆಡಳಿತ ಬೈದಿನ ಶಿಕ್ಷಣ ಪದ್ಧತಿ ಚೇಂಜ್ ಆಗ್ತದೆ. ನನ್ನ ಅಕಲು ನಂಗೆ ಜಾಬ್ ತಿಕ್ಕೊಡು ನನ್ನ ದುಂಬರಡು ನಮ್ಮ ಜನಾಂಗ ಅಕ್ಲಿ ಇತ್ತದ ಆಧುನಿಕ ಶಿಕ್ಷಣ ಕೊರಡು ಐತಿತ್ತ ಅವಕಾಶ ಇಜ್ಜಿ ಐಕಾತ್ರ ನಮ್ಮ ಪ್ರತಿ ತಾಲೂಕುಡ್ಲ ಒಂಜಿ ಹೈಸ್ಕೂಲ್ ನಮ್ಮ ಹಾಸ್ಟೆಲ್ ಮಲ್ತದ ಜೋಕ್ಲೆ ವಿದ್ಯಾ ಕಲ್ಪನೆ ಹಾಕೊಂಡು ಬಂದು ಮನವರಿಕೆ ಮಾಡ್ಕೊಂಡು ಕೂಡ್ಲೆ ಕಾರ್ಯಕ್ರಮ ಅದು ಅಕ್ಲ ಬಡಿದು ಕಾಲ ತಿಂಪಿದಂಚಿನ ದುಡ್ಡುನು ವಿನಿಯೋಗ ಮಾಡ್ತದೆ. ಸುರೂಟ್ ಸಾರಪ್ತ ವರ್ಮಣಕ್ಕೆ ಹೆಣ್ಮನೆ ಈ ಸೈಡ್ ಬನ್ಸ್ ಹಾಸ್ಟೆಲ್ ಕೊಡ್ಲ ಸ್ಥಾಪನೆ ಹೇಳ್ತೇವೆ. ಐದು ದುಂಬು ಅವು ಬಾಡಿಗೆ ಇಲ್ಲದ ಆವಂತುಂಡು ಐದು ಬಕ್ಕ ಅಲ್ಪ ಜಾಗಕ್ಕೆ ಪ್ರತೀತ ಉಡುಪಿದು ಕುಂದಾಪುರಡು ಪುತ್ತೂರು ಬೇತ ಕೊಟ್ಟು ಜಾಗಲಿ ಹಾಸ್ಟೆಲ್ ಮಾಡ್ತೀವಿ. ಇದು ನಮ್ಮ ಜನಾಂಗ ಅದನ್ನ ಬೇಟೆ ಜಾತಿ ತಗೊಳ್ಳ ಒಂದು ನಮ್ಮ ಈ ಜಿಲ್ಲೆಯಲ್ಲಿ ವಿದ್ಯಾವಂತೆ ಸುಸಂಕತೆ ಪ್ರಜ್ಞಾವಂತರ ಆದತ್ತನ್ನ ನಮ್ಮ ಆ ದೂರದೃಷ್ಟಿನ ಮಹಾನ್ ವ್ಯಕ್ತಿಗಳು ಮಹಾನ್ ಚೇತನಗಳು ಕಾರಣ ಬಂದಿದೆ. ಇಂಕ ಆ ಒಂದು ಅಂಜಿಕೆ ಅಟ್ಲಿ ಕೈ ಮುಗಿದ ಎನ್ನ ಮನಪೂರ್ವಕವಾದ ಒಂದು ನಿಲ್ಸಲ್ಲ ನಿಖಲ ಒಂದು ಬಂಡ ಇನಿ ಬಂದ್ ಸಂಘ ಓಲಾಂಗ್ಲ ಇತ್ತುಂಡ ಅವು ಮಾತೃ ಸಂಘದ ಪ್ರೇರಣೆ ಮಾತೃ ಸಂಘ ಬಂದ್ ಸಂಘ ಸ್ಥಾಪನೆ ಮಾಡ್ತಿನಿಟ್ಟು ಐದು ఒక ಬೊಂಬಾಯಿ ಅಂದ್ರೆ ಬ್ಯಾಂಗ್ಳೂರು ನೀನು ಜಗತ್ತದ ಮೂಲೆ ಬಂದ್ ಸಂಘಗಳು ಅದನ್ನು ಅನ್ನ ಮಾತೃ ಸಂಘಗಳಿಗೆ ಅಪ್ಪನ ಸ್ಥಾನ ಮಾತೃ ಸಂಘ ಹಿರಿಯ ಅಕ್ಕಲು ತೊಲಿಪಾನ ಬಲ್ಪೊಂದು ತೂವೊಂದು ಅಕ್ಕನ ದೈವೋದ್ದೇಶೋದಕ್ಕ ಕೆಲಸ ಮತ್ತೊಂದು ಮದ್ಮೇಲೆ ಸ್ಪೋರ್ಟ್ಸ್ ಇಲ್ಲು ಕಟ್ಟರೆ ವೈದ್ಯಕೀಯವಾದ ಎಜುಕೇಶನ್ಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಏರ್ ಸಹಾಯಕ ನೀರಾಗಲಿ ಇಚ್ಚಿಂದ ಬಂದಿದ್ದ ನಮ್ಮ ಲಾಲ್ಬಾಗ್ ಲೇಡೀಸ್ ಹಾಸ್ಟೆಲ್ ಕಾರ್ಪೊರೇಷನ್ ಎದುರಿಗೆ
ಅಪಗನೆ ಇಂಡಿಪೆಂಡೆನ್ಸ್ ತಿಳ್ಕೊಳಕ್ಕೆ ತುಂಬಾ ಸ್ಥಾಪನೆ ಆಗ್ತದೆ. ಪ್ರಥಮವಾದ ಸ್ಥಾಪನೆ ಆದ ಲೇಡೀಸ್ ಹಾಸ್ಟೆಲ್ ನಮ್ಮ ಲೇಡೀಸ್ ಹಾಸ್ಟೆಲ್. ಇನ್ನೀಗ 42 ಜೋಕುಲು ಪಂಜೋಕುಲು ಧರ್ಮಾರ್ಥವಾದ ನಮ್ಮ ಸಮಾಜದ ಜೋಕುಲು ಇದ್ದಾಗಲ್ಪ ಬೇಕ ಸಮಾಜದಕ್ಕೆಲ್ಲ ಒಳ್ಳೇದು. ಸುರೂತಾದ ರಿಜಿಸ್ಟ್ರೇಷನ್ ಆಯ್ನ ಸಂಘ ಬಂಟರಾಯಣ ನಾಡವರ ಮಾತೃ ಸಂಘ ಅಂಚಿನ ಹೆಮ್ಮೆನ ಕಡೆ ನಮ್ಮ ಹಿರಿಯಕ್ಕಳು ಅಕಲ್ನ ಹೆಜ್ಜೆಯ ದುಂಬ ಒಂದು ನಮ್ಮ ಅಕುಲ್ ಮಂತ್ರಿನೇ ಸಾಧನೆಯನ್ನು ಮಲ್ತೊಂದು ಹೋದ ಪ್ರಯತ್ನ ಹೊಲ್ತೊಂದಿಲ್ಲ. ಅಕುಲ್ ಮಂತ್ರಿನ ಕೆಲಸ ನಂಗೆ ಕೇವಲ ಮಲ್ಪೆ ಸಾಧ್ಯ ವಿಷನರೀಸ್ ಅಕಲು ಅಂಡ ಇನ್ನು ನಂಗೆ ದಾಗತ್ತನ್ ಬಂದ ನಮ್ಮ ವಿದ್ಯೆನೇ ಒಂದು ಶಾಪಾತನ ಬಂಟಿನ ಒಂದು ನಮನೆ ಆತಂದ ಬಂದ ಇನ್ನು ಪೂರ ವಿದ್ಯೆ ಕಲ್ತದ್ದು ಬಿದೆ ಪೋದು ನಮ್ಮ ಮಳಮಲ್ಲ ಇಲ್ಲು ಏರ್ಲ ಇಜ್ಜಿ ಅಂದ್ರೆ ಬಾಕಿಲ್ ಬೋದು ಇಲ್ಲು ಬೋರೊಂದುಂಡು ಐನ್ ಕೇನ್ನಪ್ಲಜ್ಜಿ ದೈವಲಜ್ಜಿ ದೇವಟ್ಲಜ್ಜಿ ಕುಟುಂಬಲಜ್ಜಿ ಮಿಗಿ ಬೆಲೆಯಲ್ಲೆನ ಗುರ್ತಜ್ಜಂಜಿನ ಕಾಲಲ್ಲಿ ಬೈದಿನಿ. ಸರಿ, ಪರಿವರ್ತನೆ ಜಗದ ನಿಯಮ, ಪರಿವರ್ತನೆ ನಿತ್ಯ ನಿರಂತರ, ಪರಿವರ್ತನೆ ಪ್ರತಿಯೊಂದು ಅನುಟ್ಲ ಕ್ಷಣಟ್ಲ ಆಪುಣಂದು ಅಂಡ ಪರಿವರ್ತನೆ ಆನದ ಅವನು ಸಮಯ ತಕ್ಕ ಆನಕ ಐಕ್ ತಕ್ಕ ನಮ್ಮ ಒಂದೊಂದು ಬೋರ್ಡ್ ಅನ್ನಲ ನಮ್ಮ ಸಂಪೂರ್ಣ ನಮ್ಮ ಮೂಲನ್ ಕೊಡ್ತು ಹೋಯದಲ್ಲಿ ನರಮನೆ ನೇಚರ್ ಅತನ ಪ್ರಾಣಿನ ನೇಚರ್ ಎವ್ರಿ ಲಿವಿಂಗ್ ಕ್ರೀಚರ್ goes in search of greener pastures ಬಂದು ಅವಕಾಶ ನಾಡೊಂದು ಪೋತಿನ ದುಮ್ಮದಕ್ಲಿಗೆ ನಮ್ಮ ಸಮಾಜದ ಮಿತ್ತ ಪ್ರೀತಿತ್ತನು ಓರ್ದ ಮಿತ್ತ ಪ್ರೀತಿತ್ತನು ಹೊಸ ಜನಾಂಗ ನಮ್ಮ ಇಂಚಿನದಾದ ಬಂದಿಲ್ಲ ಗೊತ್ತು ನೇಕ ಕಾರಣ ನಮ್ಮ ಅಪ್ಪಲ್ಲಿ ಹೇಗಂಡ ನಮ್ಮ ಸಮಾಜದ ನಮ್ಮ ಸಂಸ್ಕೃತಿ ನಮ್ಮ ಆಚಾರ ವಿಚಾರ ಒಯ್ನಾಕ್ಲಿ ಪರಿಚಯ ಮಾಡ್ತದೆ ನಮ್ಮ ಇನ್ನು ಮರೆತು ಕೊರಟಾಪನು ಆ ದೃಷ್ಟಿಗೆ ಮಾತೃ ಸಂಘ ಬಾನಲ್ಲ ಒಂದು ಕಾರ್ಯಕ್ರಮ ಸಂದಿರು ಬಾಂಧವ್ಯ ಬಂದಿನ ಒಂದು ಯೋಜನೆಯನ್ನು ಪಾಡೊಂದು ನಮ್ಮ ಮೂಜಿ ಜಿಲ್ಲೆದ ತಂದೆ ಇಡೀ ಜಗತ್ತದ ದೇಶದ ಬೊಕ್ಕ ಜಗತ್ತದ ಪ್ರತಿ ಒಂದು ಇಲ್ಲದ ಬಂಟ ಬಾಂಧವ್ಯನ್ನ ಸಮೀಕ್ಷೆ ಮಲ್ಪುನ ಕಾರ್ಯಕ್ರಮ ಜೈದ ಆಯ್ತ ಪೂರ್ಣ ತಯಾರಿ ಆಗ್ತದೆ ಕೊಂತ ಸಮಯದ ನಮ್ಮ ದುಮ್ಮು ಹೆಜ್ಜೆ ದೀಪ ಆ ಬಾಂಧವ್ಯದ ಕಾರ್ಯಕ್ರಮಟು ನಮ್ಮ ಕೂಡು ಕುಟುಂಬಗಳು ಕೂಡ ಒಡ್ಡಾಪನಂಚಿನ ಅವಕಾಶಗಳು ಬರ್ಕೊಂಡು ಸಮಾಜ ಇಡೀ ಎದ್ದ ಮಸ್ತ್ ಸಹಕಾರ ತಿಕ್ಕೊಂಡು ನಂಗೆ ಬೇಕ ಕ್ಷೇತ್ರಗಳು ನಂಗೆ ಬಲ ಬರ್ಕೊಂಡು ಪಣ್ಣೊಂದು ಮಸ್ತ್ ಉದ್ದ ಕೊನೆಯ ಪಾತ್ರೆನ ಅಂಡ ಪಾತ್ರೆನ ಪಂಪಿನೇನ್ ಪನ್ನೊಡಾಂಡು ಈ ಸಂದರ್ಭಡು ಸಭೆಗೆ ದೇಶನ ನಿಕ್ಲಿ ಈ ಸಭೆಗೆ ಶೋಭೆ ದೂರ ಬೈತಾರೆ ಕೊಡ್ಲದವರು ಕಮ್ಮಿ ಬೈದಿ ಬೇದಾಯ್ತು ಇಷ್ಟ ಬೈದಿ ನಿಕ್ಲೆ ಮಾತಾಡಿಲ್ಲ ತೆರೆ ತಗ್ಗ ಕೈ ಮುಗಿದ ಎರಡು ಪಾತ್ರೆ ಶ್ರೀ ವಿಶ್ವಜಿತ್ ಶೆಟ್ಟಿ ಸಭಾನಾಯಕರನ್ನು ಸ್ಮರಣೆಯನ್ನು ಗೌರವಿಸುತ್ತಾರೆ. ಎಲ್ಲ ಹಂತಲ್ಲಿ ಜೊತೆಗೆ ಅವರನ್ನು ಗೌರವಿಸ್ತಾ ಇದ್ದಾರೆ. ಮುಂದೆ ಮಾನ್ಯ ನ್ಯಾಯಮೂರ್ತಿ ಶ್ರೀ ರಾಜೇಶ್ವರಿ ಕಮ್ಮಂಗಳ ಅವರನ್ನು ಗೌರವಿಸುವಂತಹ ಸಮಯ. ಶಾಲೆ ಹಾಕಿ ಗೌರವವನ್ನು ಸಲ್ಲಿಸಿ ನೀಡಿ ಗೌರವಿಸ್ತಾ ಇದ್ದಾರೆ. ಡಾಕ್ಟರ್ ಕಲ್ಯಾಣ್ ನಾಗಪ್ಪಾರ ಮತ್ತು ಶ್ರೀಮತಿ ಕಲ್ಯಾಣಿ ಅವರ ಸ್ಮರಣಾರ್ಥವಾಗಿ ನೀಡುವ ಪ್ರಶಸ್ತಿ ಪ್ರದಾನದ ಸಂಯೋಜಕರಾಗಿರತಕ್ಕಂತಹ ನಮ್ಮ ಕೊರ್ಮನ್ ದಂಪತಿಗಳನ್ನ ಅಂದ್ರೆ ಶ್ರೀ ಮೋಹನ್ ದೇವ್ ಮತ್ತು ಡಾಕ್ಟರ್ ಎಂ ಕೆ ಶೋಭಾ ಅವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಮಾತೃ ಸಂಘದ ವತಿಯಿಂದ ಗೌರವಿಸ್ತಾ ಇದ್ದಾರೆ. ಈ ಬಹಿರಂಗ ಅಧಿವೇಶನದಲ್ಲಿ ಸನ್ಮಾನಗೊಳ್ಳಲಿಕ್ಕಿರತಕ್ಕಂತಹ ಸನ್ಮಾನಿತರನ್ನ ಗೌರವಾನ್ವಿತರನ್ನ ಸಂಘದ ಪದಾಧಿಕಾರಿಗಳು, ಸ್ವಾಗತ ಸಮಿತಿಯ ಪದಾಧಿಕಾರಿಗಳು ಮತ್ತು ಸದಸ್ಯರು ಸೇರಿ ಶಾಲೆ ಹಾಕಿ ಗೌರವಿಸ್ತಾರೆ.
ಬಗ್ಗೆ ಮಾತಾಡಿ. ಬಹಿರಂಗ ಅಧಿವೇಶನದ ಅತ್ಯಂತ ಪ್ರಮುಖ ಘಟ್ಟವನ್ನ ತಲುಪ್ತಾ ಇದ್ದೇವೆ. ಈಗ ಬಂಡಾಯವನ್ನು ನಾಡದರ್ಶನವನ್ನ ಉದ್ಘಾಟನೆ ಮಾಡಬೇಕು ಅಂತ ಅವರನ್ನ ಅತ್ಯಂತ ಗೌರವಪೂರ್ವಕವಾಗಿ ವಿನಂತಿಸ್ತಾ ಇದ್ದೇವೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಅವರ ಜೊತೆಗೆ ಸಹಕರಿಸಬೇಕು ಅಂತ ಅತ್ಯಂತ ವಿನಯಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಅತ್ಯಂತ ವಿದ್ಯುಕ್ತವಾಗಿ ದೀಪ ಪ್ರಜ್ವಲನ ಮತ್ತು ಪೂರ್ಣವನ್ನು ಅರಳಿಸುವ ಮುಖಾಂತರವಾಗಿ ಉದ್ಘಾಟನಾ ಸಂದರ್ಭದಲ್ಲಿ ಮಾಡಿದ್ದೇವೆ. ದೀಪ ಪ್ರಜ್ವಲನದ ಮುಖಾಂತರವಾಗಿ ಉದ್ಘಾಟನೆಯನ್ನ ನೆರವೇರಿಸಿದ ನಂತರ ನಮ್ಮ ಸಂಸ್ಕೃತಿಗೆ ಅನುಗುಣವಾಗಿ ಬಬ್ಬದ ಕಳಸೆಯಲ್ಲಿರುವಂತಹ ತೆಂಗಿನ ಹೂವನ್ನು ಅರಳಿಸುವ ಮುಖಾಂತರವಾಗಿ ಪ್ರಮುಖವಾಗಿ ಉದ್ಘಾಟನೆ ಮಾಡಿದ್ದಾರೆ ನನ್ನ ಮಾನ್ಯ ಗೌರವಾನ್ವಿತ ನ್ಯಾಯಮೂರ್ತಿಗಳು. ವಿದ್ಯಾಭ್ಯಾಸವನ್ನು ಪುತ್ತೂರಿನಲ್ಲಿ ಪೂರೈಸಿದ ಗೌರವಾನ್ವಿತರು ತನ್ನ ಕಾನೂನು ಪದವಿಯನ್ನ ಉಡುಪಿಯ ಶ್ರೀ ವೈಕುಂಠ ಬಾಲಿಕ ಕಾನೂನು ಕಾಲೇಜಿನಿಂದ ಪಡೆದವರು. 1990ರಲ್ಲಿ ವಕೀಲಿ ವೃತ್ತಿಗೆ ಪದಾರ್ಪಣೆ ಮಾಡಿದ ಗೌರವಾನ್ವಿತರು ಸಿವಿಲ್, ಕ್ರಿಮಿನಲ್ ಹಾಗೂ ರಿಟ್ ಪ್ರಕರಣಗಳಲ್ಲಿ ಅಪಾರ ಅನುಭವವನ್ನು ಗಳಿಸಿ ತನ್ನ ಅಪರಿಮಿತ ಪರಿಶ್ರಮ, ನಿಷ್ಠೆ ಹಾಗೂ ಉನ್ನತ ಕಾನೂನು ಅರಿವುಗಳಿಂದ ಖ್ಯಾತ ವಕೀಲರಾಗಿ ಜನಮನ್ನಣೆ ಗಳಿಸಿದವರು. ಮಂಗಳೂರು ಮತ್ತು ದಾವಣಗೆರೆ ಮಹಾನಗರ ಪಾಲಿಕೆಗಳ ಪ್ಯಾನಲ್ ವಕೀಲರಾಗಿ ಸಾರ್ವಜನಿಕ ಸೇವೆಯಲ್ಲಿ ಮಹತ್ವದ ಹೆಜ್ಜೆಯನ್ನಿರಿಸಿದ ಗೌರವಾನ್ವಿತರು ಜನ್ಮದತ್ತವಾದಂತಹ ತನ್ನ ಪ್ರತಿಭೆ ಮತ್ತು ಸೇವಾ ಸಮರ್ಪಣೆಯಿಂದ ಕರ್ನಾಟಕದ ಉಚ್ಚ ನ್ಯಾಯಾಲಯದ ಹೆಚ್ಚುವರಿ ನ್ಯಾಯಮೂರ್ತಿಯಾಗಿ ನೇಮಕಗೊಂಡದು ಮಾತ್ರವಲ್ಲ, ಅಲ್ಪಾವಧಿಯಲ್ಲಿಯೇ ಉಚ್ಚ ನ್ಯಾಯಾಲಯದ ಶಾಶ್ವತ ನ್ಯಾಯಮೂರ್ತಿಯಾಗಿ ಗೌರವದ ಸ್ಥಾನವನ್ನ ಅಲಂಕರಿಸಿದವರು. ನ್ಯಾಯದಾನದ ಸೇವೆಯಲ್ಲಿ ಅವಿರತವಾಗಿ ತೊಡಗಿಸಿಕೊಂಡ ಮಾನ್ಯ ನ್ಯಾಯಮೂರ್ತಿಯವರು ನಮ್ಮೂರಿನವರು, ನಮ್ಮ ಬಂಟ ಸಮುದಾಯದವರು ಎಂಬುದು ಬಂಟರಾದ ನಮಗೆಲ್ಲರಿಗೂ ತುಂಬಾ ಹೆಮ್ಮೆ ಮತ್ತು ಗೌರವ. ಗೌರವಾನ್ವಿತ ನ್ಯಾಯಮೂರ್ತಿಯವರು ಬಂಟರಯ್ಯನ ನಾಡವರ ಮಾತೃ ಸಂಘದ 2026ನೇ ಬಹಿರಂಗ ಅಧಿವೇಶನವನ್ನ ದೀಪ ಬೆಳಗಿಸುವ ಮುಖಾಂತರವಾಗಿ ಉದ್ಘಾಟಿಸಿದ್ದಾರೆ. ಈಗ ಅವರು ಉದ್ಘಾಟನಾ ಮಾತುಗಳನ್ನಾಡಬೇಕು ಅಂತ ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ನನ್ನ ಮಿತ್ರರಾದ ಹಾಗೂ ಸಹಪಾಠಿ ನ್ಯಾಯಮೂರ್ತಿಯಾದಂತಹ ಶ್ರೀ ರಾಜೇಶ್ ರೈ ಕಲ್ಲಂಗಾರ್ ಅವರೇ, ಇವತ್ತಿನ ಸಭೆಯ ಅಧ್ಯಕ್ಷರಾದಂತಹ ಕೆ ಅಜಿತ್ ಕುಮಾರ್ ರೈ ಮಾಲಾಡಿದ್ರೆ, ವೇದಿಕೆಯಲ್ಲಿರುವ ಮಹೋದೇವ್ ಆಲ್ವಾ ಮತ್ತು ಅವರ ಧರ್ಮಪತ್ನಿಯಾದಂತಹ ಶೈಲಜಾ ಆಲ್ವಾ ಅವರೇ, ಈ ಸಂಘದ ಉಪಾಧ್ಯಕ್ಷರಾದಂತಹ ನನ್ನ ಊರಿನವರು, ನನ್ನ ಮಿತ್ರರಾದಂತಹ ಹೇಮನಾಥ್ ಶೆಟ್ಟಿ ಅವರೇ, ಪ್ರಧಾನ ಕಾರ್ಯದರ್ಶಿಯಾದಂತಹ ಕೆ ಎಂ ಶೆಟ್ಟಿ ಅವರೇ, ಕೋಶಾಧಿಕಾರಿಯಾದಂತಹ ರಾಮನ್ ರೈ ಅವರೇ,
ಹಾಗೂ ಜೊತೆ ಕಾರ್ಯದರ್ಶಿಯಾದಂತಹ ಸಂಜೀವ್ ಶೆಟ್ಟಿ ಸಂಪಿಗೇಡಿ ಅವರೇ, ಇವತ್ತಿನ ಈ ಒಂದು ಸಮಾರಂಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಇಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಾದಂತಹ ಎಲ್ಲ ಬಂಟ ಸಮಾಜದ ಸಾಧಕರೇ, ಈ ಸಭೆಯಲ್ಲಿರುವ ಎಲ್ಲ ನಮ್ಮ ಬಂಟ ಸಮುದಾಯದ ಮಹಿಳೆಯರೇ, ಬಂಧುಗಳೇ, ಎಲ್ಲರಿಗೂ ನನ್ನ ನಮಸ್ಕಾರ. 1908ನೇ ಇಸವಿಯಲ್ಲಿ ಶುರುವಾದಂತಹ ಸ್ಥಾಪಿತವಾದಂತಹ ಸುಮಾರು 118 ವರ್ಷದ ಇತಿಹಾಸವುಳ್ಳ ಬಂಟರ ಸಂಘದ ಒಡನೆ ನನ್ನ ಒಂದು ಒಡನಾಟ ಸಾಧಾರಣ 40 ವರ್ಷದಂತ ಈ ಒಂದು ಸಮಾರಂಭದಲ್ಲಿ ಇಚ್ಛಿಸ್ತೇನೆ. ನಾನು ನನ್ನ ಕಾಲೇಜು ದಿವಸಗಳಿಂದಲೇ ಈ ಸಂಘದೊಟ್ಟಿಗೆ ಒಡನಾಟ ಇಟ್ಕೊಂಡು ಬಂದಿದ್ದೇನೆ. ನನ್ನ PUC ವ್ಯಾಸಂಗ ಮುಗಿಸಿಕೊಂಡು ಉಡುಪಿಯಲ್ಲಿ ಬನಸಂಘದಲ್ಲಿದ್ದು ವ್ಯಾಸಂಗ ಮಾಡ್ತಾ ಇದ್ದಾಗ ಬನ್ಸ್ ಹಾಸ್ಟೆಲ್ನ ಸೆಕ್ರೆಟರಿ ಆಗಿ ಆವಾಗದ ನಮ್ಮ ಸಮಾಜದ ಒಂದು ಬಹುದೊಡ್ಡ ಹೆಸರಾದಂತ ಶ್ರೀ ಸತೀಶ್ ಚಂದ್ರ ಹೆಗಡೆ ಮುಂದಾಳತ್ವದಲ್ಲಿ ಅವಾಗ ಬಂಟ ಸಂಘ ಆಗ ಅವರದ್ರದ್ದು ಅಧ್ಯಕ್ಷರಾಗಿದ್ರು. ಆಗ ನಾನು ಸೆಕ್ರೆಟರಿ ಆಗಿದ್ದಂತ ಅಲ್ಲಿ ಅವ್ರ ಜೊತೆ ಬಹಳಷ್ಟು ಕಾರ್ಯಕ್ರಮದಲ್ಲೆಲ್ಲ ಭಾಗವಹಿಸುವಂತ ಒಂದು ಅವಕಾಶಗಳು ನನಗೆ ಒದಗಿ ಬಂದಿತ್ತು. ಅದರ ನಂತರ ನಾನು ನನ್ನ ಕಾಲೇಜು ವ್ಯಾಸಂಗ ಮುಗಿಸ್ಕೊಂಡು ಬೆಂಗಳೂರಿನಲ್ಲಿ ನನ್ನ ವೃತ್ತಿ ಆರಂಭ ಮಾಡಿದ ನಂತರ 1995ನೇ ಇಸವಿಯಲ್ಲಿ ನಾನು ನನ್ನ ಆಫೀಸ್ ಓಪನ್ ಮಾಡಿದ ನಂತರ ಅಜಿತ್ ಮಾಲಜಿ ಅವರ ಆವಾಸಗಳಿಗೆ ನನ್ನ ಪರಿಚಯ. ಸಾಧಾರಣ 25 ವರ್ಷ ನನ್ನ ಕಕ್ಷಿದಾರರಾಗಿದ್ದರು. ಆಮೇಲೆ ಅವರು ಈ ಸಂಘದ ಅಧ್ಯಕ್ಷರಾಗಿ ಸಹ ಕಾರ್ಯನಿರ್ವಹಿಸ್ತಾ ಇದ್ದಾಗ ಈ ಸಂಘದ ಕಾನೂನು ಸಲಹೆಗಾರರಾಗಿ ಸಂಘದ ಪರವಾಗಿ ಹಲವಾರು ವ್ಯಾಧಿಗಳನ್ನು ಸಹ ನನಗೆ ಸಂಘವನ್ನು ಪ್ರತಿನಿಧಿಸುವಂತಹ ಒಂದು ಅವಕಾಶ ಆವಾಗ ಬದುಕಿ ಬಂದಿತ್ತು. ಹಾಗೆ ನನ್ನ ಸಂಘದೊಡನೆ ಒಡನಾಟ ಸಾಧಾರಣ 40 ವರ್ಷದಂತ ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತಿನ ಈ ಕಾರ್ಯಕ್ರಮದ ಬಗ್ಗೆ ಹೇಳುವುದಿದ್ದರೆ ಸಾಧಕರಿಗೆ ಸನ್ಮಾನ ಅಂತ ಇದೊಂದು ಕಾರ್ಯಕ್ರಮ ಬಹಳ ಒಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ. ದಿವಂಗತ ಪದ್ಮಾಲ್ ನಾಗಪ್ಪ ಆಲ್ವ ಹಾಗೂ ಅವರ ಶ್ರೀಮತಿ ಕಲ್ಯಾಣಿ ಆಲ್ವ ಇವರ ಸ್ಮರಣಾರ್ಥವಾಗಿ ಅವರು, ಅವರ ಕುಟುಂಬದವರು, ಅವರ ಮಗ ಮತ್ತು ಸೊಸೆ ಇವರು ಸ್ಥಾಪಿಸಿದಂತ ಒಂದು ದತ್ತಿ ನಿಧಿಯಿಂದ ಸನ್ಮಾನಗೊಳ್ಳುವವರದ್ದು ಒಂದು ಪಟ್ಟಿ ಇದೆ. ಅದರಲ್ಲೆಲ್ಲ ನಮ್ಮ ಸಮಾಜದಲ್ಲಿ ಸಾಧನೆ ಮಾಡಿದಂತ ಹಲವಾರು ಗಣ್ಯ ವ್ಯಕ್ತಿಗಳ ಹೆಸರಿದೆ. ಹಾಗೆ ನಮ್ಮ ಮಾತೃ ಸಂಘದಿಂದ ಸನ್ಮಾನ ಪಡುವವರಂತ ಸಾಧನೆಗೆ ಸಾಧಕರದ್ದು ತುಂಬಾ ಜನರ ಹೆಸರಿದೆ. ಹಾಗೆ ಯಕ್ಷಗಾನ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತ ಕೋಡಿಯಾಲ್ ಮತ್ತು ಭಾಸ್ಕರ್ ರೈ ಸ್ಮಾರಕ ಸನ್ಮಾನಗೊಳ್ಳುವವರ ಶ್ರೀ ಕಿಶನ್ ಹೆಗಡೆ ಅವರ ಹೆಸರು ಕೂಡ ಇದೆ. ಪಟ್ಟಿಯಲ್ಲಿ ಹೆಸರು ತುಂಬಾ ಜನರದ್ದು ಇದೆ. ಇವರೆಲ್ಲ ಅವರವರ ಕ್ಷೇತ್ರದಲ್ಲಿ ಬಹಳ ಸಾಧನೆ ಮಾಡಿದಂತ ನಮ್ಮ ಸಮುದಾಯದ ದೊಡ್ಡ ವ್ಯಕ್ತಿಗಳಂತ ಹೇಳಲಿಕ್ಕೆ ಈ ಸಮಾರಂಭ ನಾನು ಹೆಮ್ಮೆ ಪಡ್ತೇನೆ. ನನಗನಿಸ್ತದೆ ಈ ಸಾಧಕರನ್ನು ಸಿಲೆಕ್ಟ್ ಮಾಡ್ಲಿಕ್ಕೆ ನಮ್ಮ ಸಂಘದವರಿಗೆ ಬಹಳ ಕಷ್ಟ ಆಗುವುದಿಲ್ಲ. ಯಾಕಂದ್ರೆ ನಮ್ಮ ಸಮುದಾಯದ ಜನರು ಈಗ ಎಲ್ಲಾ ರಂಗಗಳಲ್ಲೂ ಅತ್ಯುನ್ನತ ಒಂದು ಸಾಧನೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ. ಅದು ಕ್ರೀಡೆ ಇರ್ಬೋದು, ಅಥವಾ ಉದ್ಯಮ ಇರ್ಬೋದು, ವೈದ್ಯಕೀಯ ಇರ್ಬೋದು, ಕಾನೂನು ಇರ್ಬೋದು, ಸಿನಿಮಾ ಇರ್ಬೋದು, ಎಲ್ಲಾ ರಂಗಗಳಲ್ಲೂ ನಮ್ಮ ಯುವಕರು ಯುವತಿಯರು ಎಲ್ಲರೂ ಬಹಳ ಉತ್ತಮವಾದಂತ ಸಾಧನೆಯನ್ನು ಮಾಡ್ತಾ ಬಂದಿದ್ದಾರೆ. ಇವತ್ತಿನ ಪೇಪರ್ ನೋಡಿದ್ರೆ ಸಹ ನಮ್ಮ ಒಂದು ಬಂಟ ಹುಡುಗ
ಆಯುಷ್ ಶೆಟ್ಟಿ ಅಂತೇಳಿ ಸಾಲೂರಿನವರು ಇವತ್ತು ನಮ್ಮ ದೇಶವನ್ನು ಪ್ರತಿನಿಧಿಸಿ ಇವತ್ತು ಫೈನಲ್ ಆಗ್ತಾ ಇದ್ದಾನೆ. ಅದು ಏಷ್ಯಾ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಅಲ್ಲಿ ಇವತ್ತು ಫೈನಲ್ ಪಂದ್ಯವನ್ನು ಆಡ್ಲಿಕ್ಕಿದ್ದಾನೆ. ಇದೆಲ್ಲ ಬಹಳ ಒಂದು ಹೆಮ್ಮೆಯ ವಿಷಯ ನಮ್ಗೆ. ಹಾಗೆ ಇಂಥ ಒಂದು ಕಾರ್ಯಕ್ರಮವನ್ನು ಸಹ ಒಂದು ಹಮ್ಮಿಕೊಳ್ಳುವುದರಲ್ಲಿ ಸಹ ಬಹಳ ಒಂದು ಅರ್ಥ ಇದೆ ಅಂತ ನನಗೆ ಅನಿಸ್ತದೆ. ನಮಗೆ ಈ ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಯಾವಾಗಲೂ ನಾವು 10th ಸ್ಟ್ಯಾಂಡರ್ಡ್ ಮತ್ತೆ PUC ಈ ಪರೀಕ್ಷೆಗಳಲ್ಲೆಲ್ಲ ನಾವು ನಮ್ಮ ಹುಡುಗರಿಗೆಲ್ಲ ಬಹಳ ಉತ್ತಮವಾದ ಮಾರ್ಕ್ ತಗೊಳ್ತಾ ಇದ್ದಾರೆ. ಆದ್ರೆ ನನ್ಗನಿಸ್ತದೆ ನಮ್ಮ ಹುಡುಗರು ಈ ವೈದ್ಯಕೀಯ, ಇಂಜಿನಿಯರಿಂಗ್ ಅಥವಾ ಈ ವಾಣಿಜ್ಯ ಈ ಕೆಲವೇ ಫೀಲ್ಡ್ಗಳಲ್ಲಿ ಮಾತ್ರ ಆಯ್ಕೆ ಮಾಡಿಕೊಂಡು ಬಹಳಷ್ಟು ಒಳ್ಳೆ ಫೀಲ್ಡಿನಲ್ಲಿ ಅವರನ್ನು ತೊಡಗಿಸಿಕೊಳ್ತಾ ಇಲ್ಲ ಅಂತ ಒಂದು ಅನಿಸಿಕೆ ನನಗೆ ಬರ್ತಾ ಇದೆ. ಯಾಕಂದ್ರೆ PUC ಮತ್ತು SSLC ಯಲ್ಲಿ ಪ್ರತಿ ವರ್ಷ ದಕ್ಷಿಣ ಕನ್ನಡ ಉಡುಪಿ ಡಿಸ್ಟಿಕ್ ಅವರೇ ಪ್ರಥಮ ಅಥವಾ ದ್ವಿತೀಯ, ಅವರೊಳಗೆ ಪೈಪೋಟಿ. UPSC ರಿಸಲ್ಟ್ ಬಂತು ಇತ್ತೀಚೆಗೆ. UPSC ರಿಸಲ್ಟ್ ಅಲ್ಲಿ ಉಡುಪಿಯಿಂದ ಒಬ್ಬರು, ದಕ್ಷಿಣ ಕನ್ನಡದಿಂದ ಒಬ್ಬರು, ಎರಡು ಕ್ಯಾಂಡಿಡೇಟ್ ಪಾಸ್ ಆಗಿದ್ದಾರೆ. ನಮ್ಮ ಸಮಾಜದವರು ಅದರಲ್ಲಿ ಯಾರಿಲ್ಲ ಅಂತ ಹೇಳಿ ಸ್ವಲ್ಪ ಬೇಸರದ ಸಂಗತಿ. ಅದೇ PUC ರಿಸಲ್ಟ್ ಅಲ್ಲಿ ಯಾದಗಿರಿ ಡಿಸ್ಟ್ರಿಕ್ಟ್ ಈ ಸಲ ಕೊನೆಯ ಸ್ಥಾನ, ರಾಜ್ಯದಲ್ಲಿ ಕೊನೆಯ ಸ್ಥಾನ ಇರುವಂತ ಡಿಸ್ಟ್ರಿಕ್ಟ್ ಯಾದಗಿರಿ. ಬಟ್ UPSC ಅಲ್ಲಿ 5ರಿಂದ 6 ಸ್ಥಾನ ಇದೆ. ಇದನ್ನು ನಾವು ಸ್ವಲ್ಪ ಗಮನದಲ್ಲಿಟ್ಕೋಬೇಕು ಅಂತ ನನ್ನ ಅನಿಸಿಕೆ. ಸಂಘದವರು ಈ ನಿಟ್ಟಿನಲ್ಲಿ ಸಹ ಸ್ವಲ್ಪ ಆಲೋಚನೆ ಮಾಡಿ ಸಾಧಕರಿಗೆ ಮಾತ್ರ ಅಲ್ಲ, ಸಾಧನೆ ಮಾಡುವವರಿಗೂ ಸಹ ಸ್ವಲ್ಪ ಉತ್ತೇಜನ ಕೊಟ್ಟರೆ ಎಷ್ಟೋ ಜನ ಬಡ ವಿದ್ಯಾರ್ಥಿಗಳು ಇದರಿಂದ ಬಹಳ ಅವರಿಗೆ ಸಹಾಯ ಆಗ್ಬೋದು ಅಂತ ನಾನು ಅನ್ಕೊಳ್ತೇನೆ. ಕೆಲವು ಸರ್ತಿ ಏನಾಗ್ತದೆ ಅಂತ ಹೇಳಿದ್ರೆ PUC ಹೋಗುವ ಟೈಮಿನಲ್ಲಿ ಹುಡುಗರಿಗೆ ಮಾರ್ಗದರ್ಶನ ಕಮ್ಮಿ ಆಗಿರ್ತದೆ. ಆದ ಕಾರಣ ನಮ್ಮಲ್ಲಿ ಈಗ ತುಂಬಾ ಒಳ್ಳೆ ಶಾಲಾ ಕಾಲೇಜುಗಳನ್ನು ನಡೆಸ್ತಿರುವಂತ ನಮ್ಮ ಬಾಂಧವರಿದ್ದಾರೆ, ನಮ್ಮ ಸಮಾಜದಲ್ಲಿ ತುಂಬಾ ಇನ್ಸ್ಟಿಟ್ಯೂಷನ್ಸ್ ಇದೆ. ಅದ್ರ ಜೊತೆ ಈಗ ನಾವು ಈ UPSC ಅಥವಾ KPSC ಎಕ್ಸಾಮಿನೇಷನ್ಗೆಲ್ಲ ಅದು ಎಲ್ಲ ಸ್ಪೆಷಲೈಸ್ಡ್ ಟ್ರೈನಿಂಗ್ ಸ್ಕೂಲ್ಸ್ ಇದೆ. UPSC ಎಲ್ಲ ಡೆಲ್ಲಿಗೆ ಹೋಗ್ಬೋದು, ಬೇರೆ ಎಲ್ಲಿನೂ ಅದಕ್ಕೆ ಸ್ಪೆಷಲೈಸ್ಡ್ ಟ್ರೈನಿಂಗ್ ಕ್ಲಾಸಸ್ ಇಲ್ಲ. ಆ ನಿಟ್ಟಿನಲ್ಲಿ ಸಹ ಇಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಉಡುಪಿಯಲ್ಲಿ ಬಹಳಷ್ಟು ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಇದ್ರೂ ಈ ನಿಟ್ಟಿನಲ್ಲಿ ಸಹ ಸ್ವಲ್ಪ ಆಲೋಚನೆ ಮಾಡ್ಬೇಕಂತ ಹೇಳಿ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತೇನೆ. ಸಾಧನೆ ಮಾಡುವವರ ಹೆಸರು ಪಟ್ಟಿಯನ್ನು ನಾನು ಹೇಳ್ತಾ ಹೋದೆ. ಹಾಗೆ ಇಲ್ಲೊಂದು 2 ಮಾತು ನಮ್ಮ ನ್ಯಾಯಾಂಗದ ಬಗ್ಗೆ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಯಾಕಂದ್ರೆ ಅದು ನಮ್ಮ ಇಲಾಖೆ. ಬಂಟ ಸಮಾಜದವರು ನ್ಯಾಯಾಂಗಕ್ಕೆ ಕೊಟ್ಟಂತ ಕೊಡುಗೆ ಭಾರಿ ಅಪಾರ. ಹೈಕೋರ್ಟಿನಲ್ಲಿ ಬಹಳಷ್ಟು ಜನ ನ್ಯಾಯಮೂರ್ತಿಯವರು ನಮ್ಮ ಸಮಾಜದ ವಿರುದ್ಧ ಒಳ್ಳೆಯ ಹೆಸರನ್ನು ತೆಗೆದುಕೊಂಡಿದ್ದಾರೆ. ದಕ್ಷಿಣ ಕನ್ನಡದಿಂದ ಆದಂತಹ ನ್ಯಾಯಮೂರ್ತಿಗಳಲ್ಲಿ ಮ್ಯಾಕ್ಸಿಮಮ್ ಜನರು ನಮ್ಮ ಸಮಾಜದವರಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಸುಪ್ರೀಂ ಕೋರ್ಟ್ ನಲ್ಲಿ ಉಡುಪಿ ಮತ್ತು ದಕ್ಷಿಣ ಕನ್ನಡದಿಂದ ಇಷ್ಟವರೆಗೆ 4 ಜನ ಜಡ್ಜಸ್ ಆಗಿದ್ದಾರೆ ಅಷ್ಟೇ. ಆ 4ರಲ್ಲಿ 3 ಜನ ನಮ್ಮ ಸಮುದಾಯದ, ನ್ಯಾಯಮೂರ್ತಿ KS ಹೆಗಡೆ ಅವರು, ನ್ಯಾಯಮೂರ್ತಿ K. ಜಗನ್ನಾಥ್ ಶೆಟ್ಟಿ ಅವರು ಹಾಗೂ ನ್ಯಾಯಮೂರ್ತಿ K. ಸಂತೋಷ್ ಹೆಗಡೆ ಅವರು. ಹಾಗೆ ನಮ್ಮ ಲೋಕಾಯುಕ್ತದಲ್ಲಿ ಸಹ ಇಷ್ಟವರೆಗೆ ಕರ್ನಾಟಕದಲ್ಲಿ ನಮ್ಮ ರಾಜ್ಯದಿಂದ ಆದಂತಹ ಲೋಕಾಯುಕ್ತಗಳು 6 ಅಥವಾ 7 ಜನ ಅಷ್ಟೇ. ಆದ್ರೆ ಇಬ್ಬರು ನಮ್ಮ ಸಮುದಾಯದವರು, ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಹಾಗೂ ನ್ಯಾಯಮೂರ್ತಿ P. ವಿಶ್ವನಾಥ್ ಶೆಟ್ಟರು. ನ್ಯಾಯಾಂಗದಲ್ಲಿ ನ್ಯಾಯಮೂರ್ತಿ ನಮ್ಮ ನ್ಯಾಯಮೂರ್ತಿ ರಾಜೇಶ್ ಅವ್ರ ಜೊತೆ ಇನ್ನು ಹಲವಾರು ಯುವ ನ್ಯಾಯಾಧೀಶರು ಡಿಸ್ಟ್ರಿಕ್ಟ್ ಜುಡಿಷಿಯರಿಯಲ್ಲಿ ತುಂಬಾ ಜನ ಇದ್ದಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ.
ಆದ ಕಾರಣ ನಮ್ಮ ಸಮಾಜದವರು ನ್ಯಾಯಾಂಗದಲ್ಲಿ ಒಂದು ಒಳ್ಳೆ ಚಾಪನ್ಯ ಮೊದಲಿನಿಂದ ಮೂಡಿಸಿಕೊಂಡು ಬಂದಿದ್ದಾರೆ, ಹಾಗೆ ಎಲ್ಲಾ ರಂಗದಲ್ಲಿ ಮೂಡಿಸಿಕೊಂಡು ಬಂದಿದ್ದಾರೆ. ಅಂತವರೆಲ್ಲ ಇಲ್ಲೊಂದು ಕಾರ್ಯಕ್ರಮ ಮಾಡಿ ಸಾಧನೆ ಮಾಡಿದವರಿಗಂತ ಎಲ್ಲ ಸಾಧಕರಿಗೂ ಅವರ ಸಾಧನೆಯನ್ನು ಗುರುತಿಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಬಹಳ ಸಂತೋಷ. ಈ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಲು ನನಗೂ ಒಂದು ಅವಕಾಶ ಕೊಟ್ಟಿದ್ದೀರಿ. ಅರ್ಥಪೂರ್ಣವಾದಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಬಹಳಷ್ಟು ಖುಷಿ ಆಗ್ತದೆ. ಆದ ಕಾರಣ ನನಗೆ ಸಮಾರಂಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಅವಕಾಶ ಮಾಡಿಕೊಟ್ಟಂತ ಸಂಘದ ಅಧ್ಯಕ್ಷರಾದ ಅಜಿತ್ ರಾಯ್ ಮತ್ತೆ ಎಲ್ಲ ಇತರ ಪದಾಧಿಕಾರಿಗಳಿಗೂ ಸಹ ನಾನು ನನ್ನ ನಮಸ್ಕಾರಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ಈ ಕಾರ್ಯಕ್ರಮದ ನಂತರ ಒಂದು ಉಡುಪಿಯಲ್ಲಿ ಯಾವುದೋ ಒಂದು ನಮ್ಮ ಕಾಲೇಜಿನಲ್ಲಿ ಒಂದು ಸಣ್ಣ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ನಮ್ಮ ದಿವಂಗತ ಪುರೋಡಿ ಶಿವಶೆಟ್ಟಿ ಅವರ ನೆನಪಿನಾರ್ಥದಲ್ಲಿ ಉಡುಪಿ ಲಾ ಕಾಲೇಜಿನಲ್ಲಿ ಒಂದು ಕಾರ್ಯಕ್ರಮ ಇದೆ. ಅದಕ್ಕೆ ಆ ಕಾರ್ಯಕ್ರಮಕ್ಕೆ ಅಲ್ಲಿ ಕರೆದಿದ್ದಾರೆ. ಅದಕ್ಕೆ ಸ್ವಲ್ಪ ನಾನು ಆ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿದೆ. ಆದ ಕಾರಣ ನನಗೆ ಹೆಚ್ಚು ಹೊತ್ತು ನಿಮ್ಮ ಜೊತೆ ಕಲಿಯಲಿಕ್ಕೆ ಇವತ್ತು ಆಗೋದಿಲ್ಲ. ನನಗೆ ಎರಡು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಉದ್ಘಾಟಿಸಿ ಈಗ ಉದ್ಘಾಟನಾ ಮಾತುಗಳನ್ನಾಡಿಸಿ ಆಡಿ ನಮ್ಗೆಲ್ಲರಿಗೂ ಕೂಡ ಸಂತೋಷವನ್ನ ಉಂಟು ಮಾಡಿದಂತಹ ಕರ್ನಾಟಕ ಊಟ ನಿಮಿತ್ತ ಅವರ ಈ ವೇದಿಕೆಯಿಂದ ನಿರ್ಗಮಿಸ್ತಾ ಇದ್ದಾರೆ. ಅವರಿಗೆ ಮಂಡ್ರಯಾನ ನಾಡವರ ಮಾತೃ ಸಂಘದ ಪರವಾಗಿ ತುಂಬ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ನ್ಯಾಯಮೂರ್ತಿಗಳು ಶ್ರೀ ರಾಜೇಶ್ ರೈ ಕಲ್ಲಂಗಳ ಅವರು ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ ಹುಟ್ಟೂರು. ಪ್ರಾಥಮಿಕ ವಿದ್ಯಾಭ್ಯಾಸವನ್ನ ಕೇಪು ಮತ್ತು ವಿಟ್ಲಗಳಲ್ಲಿ ಪೂರೈಸಿದ ಗೌರವಾನ್ವಿತರು ಕಾನೂನು ಪದವಿಯನ್ನ ವಿವೇಕಾನಂದ ಕಾನೂನು ಕಾಲೇಜಿನಿಂದ ಪಡೆದವರು. 1999ರಲ್ಲಿ ವಕೀಲಿ ವೃತ್ತಿಗೆ ಪದಾರ್ಪಣೆ ಮಾಡಿದ ಗೌರವಾನ್ವಿತರು ಕ್ರಿಮಿನಲ್ ಕಾನೂನು ಕ್ಷೇತ್ರದಲ್ಲಿ ಅದ್ವಿತೀಯ ಜ್ಞಾನವನ್ನ ಸಂಪಾದಿಸಿ ತೀಕ್ಷ್ಣವಾದ ಕಾನೂನು ದೃಷ್ಟಿ ಮತ್ತು ಪ್ರಖರ ವಾದ ಮಂಡನೆಯಿಂದ ಪ್ರಖ್ಯಾತ ವಕೀಲರಾಗಿ ಪ್ರಸಿದ್ಧಿ ಪಡೆದವರು. ಸರ್ಕಾರಿ ವಕೀಲರಾಗಿ, ಕೇಂದ್ರ ಸರ್ಕಾರದ ಹಿರಿಯ ಪ್ಯಾನಲ್ ವಕೀಲರಾಗಿ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಹಾಗೂ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋಗೆ ವಿಶೇಷ ಸಾರ್ವಜನಿಕ ಅಭಿಯೋಜಕರಾಗಿ, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಪ್ಯಾನಲ್ ವಕೀಲರಾಗಿ ವಿಶಿಷ್ಟ ಸೇವೆ ಸಲ್ಲಿಸಿದ ಗೌರವಾನ್ವಿತರು ಕರ್ನಾಟಕ ಉಚ್ಚ ನ್ಯಾಯಾಲಯದ ಹೆಚ್ಚುವರಿ ನ್ಯಾಯಮೂರ್ತಿಯಾಗಿ ನೇಮಕಗೊಂಡು ತನ್ನ ಅಪಾರ ಪ್ರತಿಭೆ ಮತ್ತು ಅಪಾರ ಕಾನೂನು ಅರಿವಿನ ಮೂಲಕ ಕರ್ನಾಟಕ ಉಚ್ಚ ನ್ಯಾಯಾಲಯದ ಶಾಶ್ವತ ನ್ಯಾಯಮೂರ್ತಿಯಾಗಿ ನ್ಯಾಯದಾನ ಮಾಡ್ತಾ ಇದ್ದಾರೆ. ನ್ಯಾಯದಾನದ ಕ್ಷೇತ್ರದಲ್ಲಿ ಅಪಾರ ಹೆಸರು ಗಳಿಸಿರುವ ಗೌರವಾನ್ವಿತ ನ್ಯಾಯಮೂರ್ತಿ ರಾಜೇಶ್ ರೈ ಕಲ್ಲಂಬರ ಅವರು ನಮ್ಮವರು, ನಮ್ಮ ಬಂಟ ಸಮುದಾಯದವರು ಎಂದು ಹೇಳಿಕೊಳ್ಳಲು ನಮಗೆ ತುಂಬಾ ಹರ್ಷವೆನಿಸುತ್ತದೆ. ಗೌರವಾನ್ವಿತ ನ್ಯಾಯಮೂರ್ತಿಯವರು ನಮ್ಮ ತುಳು ಸಂಸ್ಕೃತಿಯ ಹಿನ್ನೆಲೆಯಿಂದ ತೆಂಗಿನ ಹೂ ಅರಳಿಸುವ ಮುಖಾಂತರ ಬಂಟರಯಾನ ನಾಡವರ ಮಾತೃ ಸಂಘದ 2026ರ ಬಹಿರಂಗ ಅಧಿವೇಶನವನ್ನ ಸಾಂಸ್ಕೃತಿಕವಾಗಿ ಉದ್ಘಾಟಿಸಿದ್ದಾರೆ. ಈಗ ಉದ್ಘಾಟನಾ ಮಾತುಗಳನ್ನಾಡಬೇಕು ಅಂತ ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಬಂಟರಯ್ಯನೆ ನಾಡವರ ಮಾತೃ ಸಂಘದ ಬಹಿರಂಗ ಅಧಿವೇಶನದ ವೇದಿಕೆಯಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂತಹ ಶ್ರೀ ಅಜಿತ್ ಕುಮಾರ್ ರೈ ಮಾಲಾಡಿ, ಅಧ್ಯಕ್ಷರು ಬಂಟರ ಮಾತೃ ಸಂಘ ಮಂಗಳೂರು, ನಿಮ್ಮೆಲ್ಲರ ಪ್ರೀತಿಯ ಅಜಿತನ್ನ ಅವರೇ, ಈ ವೇದಿಕೆಯ ಈ ಸಭೆಯನ್ನು ಉದ್ಘಾಟನೆ ಮಾಡಿದಂತಹ ಸಹ ನ್ಯಾಯಮೂರ್ತಿಯಾದಂತಹ ಶ್ರೀ ವಿಶ್ವಜಿತ್ ಶೆಟ್ಟಿ ಇನ್ ಅಬ್ಸೆನ್ಷಿಯಾ ಅವರೇ, ಗೌರವ ಉಪಸ್ಥಿತಿಯನ್ನು ಹೊಂದಿದಂತಹ ಆದರಣೀಯ ಶ್ರೀ ಕೊಡ್ಮನ್ ಮೋಹನ್ ದೇವ ಆಳ್ವ ಮತ್ತು ಡಾಕ್ಟರ್ ಎಂ.ಕೆ. ಶೈಲಜಾ ಆಳ್ವ ಅವರೇ, ಬಂಟರ ಮಾತೃ ಸಂಘದ ಎಲ್ಲ ಪದಾಧಿಕಾರಿಗಳೇ, ಇವತ್ತು ಡಾಕ್ಟರ್ ಕೊಡ್ಮನ್ ನಾಗಪ್ಪ ಆಳ್ವ ಮತ್ತು ಶ್ರೀಮತಿ ಕಲ್ಯಾಣಿ ಆಳ್ವ ಇವರ ಸ್ಮರಣಾರ್ಥಕವಾಗಿ ಸಾಧಕರ ಪ್ರಶಸ್ತಿಯನ್ನು ಪಡೆಯಲಿರುವಂತಹ ಎಲ್ಲ ಸಾಧಕರೇ
ಅದೇ ರೀತಿ ಬಂಟರ ಮಾತೃ ಸಂಘದ ವತಿಯಿಂದ ಪ್ರಶಸ್ತಿಯನ್ನು ಪಡೆಯಲಿರುವಂತಹ ಎಲ್ಲ ಸಾಧಕರೇ, ಅದೇ ರೀತಿ ಕೋಡಿಯಲ್ ಗುತ್ತು ಭಾಸ್ಕರ್ ರೈ ಸ್ಮರಣಾರ್ಥ ಕಲೆ ಯಕ್ಷಗಾನದ ಕ್ಷೇತ್ರದಲ್ಲಿ ಪ್ರಶಸ್ತಿ ಪಡೆಯಲಿರುವ ಮಹನೀಯರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಬಂಟ ಸಮಾಜದ ಬಾಂಧವರೇ, ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ನಾವೆಲ್ಲರೂ ಒಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದೇವೆ. ಬಂಟರ ಸಂಘದ ಇತಿಹಾಸ ಮತ್ತು ಸಾಧಕರ ಪಟ್ಟಿಯನ್ನು ನೋಡಿದಾಗ ನನ್ನಲ್ಲಿ ಅಜಿತನ್ನ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ಬರಬೇಕು ಅಂತ ಕೇಳಿದ್ರು. ನಾನು ಹೇಳಿದೆ, ಸಾಧಕರು ವಯಸ್ಸಿನಲ್ಲೂ ಹಿರಿಯರು, ಅನುಭವದಲ್ಲಿ ಹಿರಿಯರಿದ್ದಾರೆ, ನಾನು ಇದಕ್ಕೆ ಉದ್ಘಾಟನೆಗೂ ಮುಖ್ಯ ಅತಿಥಿಯಾಗೂ ಬೇಡ, ಈ ಸಭೆಗೆ ಬಂದು ಹೋಗ್ತೇನೆ, ನಾನು ಬಂದು ಹೋಗ್ತೇನೆ, ನಿಮ್ ಎಲ್ಲರ ಜೊತೆ ಸಭಿಕರ ಜೊತೆ ಕೂತು ಹೋಗ್ತೇನೆ ಅಂತ ಅಜಿತನ್ನು ಒತ್ತಾಯ ಮಾಡಿದ್ರು. ಸಾಲದ್ದಕ್ಕೆ ಡಾಕ್ಟರ್ ಮೋಹನ್ ಅವರು ಫೋನ್ ಮಾಡಿದ್ರು, ಇಲ್ಲ ಹೋಗ್ಬೇಕು, ನೀವು ಬರ್ಬೇಕು ಅಂತ. ಸೊ ನನಗೆ ಅದಕ್ಕೋಸ್ಕರ ಮತ್ತೆ ತಪ್ಪಿಸ್ಲಿಕ್ಕೆ ಆಗಿಲ್ಲ, ಬಂದಿದ್ದೇನೆ. ಎಲ್ಲ ಈ ಸಭೆಯನ್ನು, ಈ ವೇದಿಕೆಯನ್ನು ನೋಡಿದಾಗ ಮನಸ್ಸಿಗೆ ಆನಂದ ಆಗ್ತಾ ಇದೆ. ಬಂಧುಗಳೇ, ನಮಗೆಲ್ಲರಿಗೂ ತಿಳಿದಂತಹ ವಿಚಾರ, ಇತರ ಸಮಾಜವನ್ನು ಪ್ರೀತಿಸಿ, ಇದರ ಸಮಾಜವನ್ನು ಸಮಾಜದ ಜೊತೆ ಸಹಬಾಳ್ವೆಯಿಂದ ಇದ್ದು ನಮ್ಮ ಜಾತಿಯನ್ನು ಪ್ರೀತಿಸುವುದು ಅಥವಾ ನಮ್ಮ ಜಾತಿಯ ಬಗ್ಗೆ ಹೆಮ್ಮೆ ಪಡುವುದು ಖಂಡಿತ ತಪ್ಪಲ್ಲ. ಹಾಗಂತ ನಮ್ಮ ಜಾತಿಯನ್ನು ಪ್ರೀತಿಸುವುದು ಮತ್ತು ಹೆಮ್ಮೆ ಪಡುವುದು ಅದು ನಮ್ಮ ಸಮಾಜದ ಏಳಿಗೆಗೋಸ್ಕರ ಆಗ್ಬೇಕು, ನಮ್ಮ ರಾಜ್ಯದ ಏಳಿಗೆ ಆಗ್ಬೇಕು, ನಮ್ಮ ದೇಶದ ಏಳಿಗೆಗೆ ಸಹಕಾರಿ ಆಗ್ಬೇಕು. ನಮ್ಮ ಸಂವಿಧಾನವನ್ನು ನೀವು ಸಂವಿಧಾನದಲ್ಲಿ ಕೊಡಲ್ಪಟ್ಟಂತಹ ಮೂಲಭೂತ ಕರ್ತವ್ಯಗಳು, ಫಂಡಮೆಂಟಲ್ ಡ್ಯೂಟೀಸ್ ಆರ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸೀಸ್, ರಾಜ್ಯ ನೀತಿಯ ನಿರ್ದೇಶನಗಳು, ತತ್ವಗಳು, ಇವುಗಳನ್ನು ನಾವು ಅವಲೋಕಿಸಿದರೆ, ಪರಾಮರ್ಶಿಸಿದರೆ, ನಮ್ಮ ಮೂಲಭೂತ ಕರ್ತವ್ಯಗಳು ಮತ್ತು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿಯಲ್ಲಿ ಕೂಡ ಕೆಲವೊಂದು ಕರ್ತವ್ಯ ಮತ್ತು ಸೂತ್ರಗಳನ್ನು ಕೊಟ್ಟಿದ್ದಾರೆ. ಈ ಕರ್ತವ್ಯಗಳು ಮತ್ತು ಸೂತ್ರಗಳು ಸಮುದಾಯದ ಏಳಿಗೆಗೆ ಕಾರಣ ಆಗುತ್ತದೆ ಅಂತ. ಈ ಕರ್ತವ್ಯಗಳನ್ನು ಅಥವಾ ಸೂತ್ರಗಳನ್ನು ಯಾಕೆ ನಾವು ಜೀವನದಲ್ಲಿ ಅಳವಡಿಸಬೇಕು ಅಂತ ಹೇಳಿದ್ರೆ, ಅದು ಸಮಾಜದ ಏಳಿಗೆ, ಒಟ್ಟಿನಲ್ಲಿ ದೇಶದ ಏಳಿಗೆಗೆ ಪೂರಕ ಆಗುತ್ತೆ ಅನ್ನುವಂತ ವಿಚಾರಕ್ಕೋಸ್ಕರ ಹೇಳಿದ್ದಾರೆ. ನಾವು ಅದೇ ನೆಲೆಗಟ್ಟಿನಲ್ಲಿ ಆ ಸಂವಿಧಾನದ ಆಶ್ರಯದಂತೆ ನಾವು ಯೋಚನೆ ಮಾಡಿದ್ರು, ಅದೇ ತತ್ವವನ್ನು ನಮ್ಮ ಜಾತಿಯ ಈ ಸಮುದಾಯದ ವಿಚಾರಕ್ಕೆ ಹೋಲಿಸಿದ್ರೆ, ನನಗೆ ಕೆಲವೊಂದು ಅಂಶಗಳು ನಾವು ಪಾಲಿಸಬೇಕಾದಂಥದ್ದು, ನಾವು ಮಾಡಬೇಕಾದಂತಹ ಅಂಶಗಳು ಕಾಣ್ತಾ ಇದೆ. ನಮ್ಮ ಸಮಾಜದ, ಬಂಟ ಸಮಾಜದ ನಾವು ಕೆಲವು ಯಾವುದನ್ನು ಅಳವಡಿಸಬಹುದು ಅಂತ ಹೇಳಿದ್ರೆ, ಮೊದಲನೆಯದಾಗಿ ನಮ್ಮ ಕಲ್ಚರಲ್ ಪ್ರಿಸರ್ವೇಷನ್, ಸಂಸ್ಕೃತಿಯ ಸಂರಕ್ಷಣೆ. ನಮಗೆಲ್ಲರಿಗೂ ತಿಳಿದಂತಹ ವಿಚಾರ, ದೇಶದ ರಕ್ಷಣಾ ಕ್ಷೇತ್ರದ ನಂತರ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಸಾಂಸ್ಕೃತಿಕ ಸಂರಕ್ಷಣೆ ಎರಡನೇ ಬಹುಮುಖ್ಯವಾದಂತಹ ಅಂಶ. ದೇಶದ ಸಂಸ್ಕೃತಿ ನಾಶ ಆದ್ರೆ ದೇಶ ವಿಭಜನೆ ಆಗುತ್ತೆ ಅನ್ನುವಂಥದ್ದನ್ನು ಇದು ಎಲ್ಲ ದೇಶಗಳೇ ಅಳವಡಿಸಿಕೊಳ್ಳುವಂತಹ ಸಿದ್ಧಾಂತಗಳು. ಸೊ ಸಂಸ್ಕೃತಿಯ ರಕ್ಷಣೆ ನಮ್ಮ ಜಾತಿ ಸಮುದಾಯದಿಂದಲೇ ಪ್ರಾರಂಭ ಆದ್ರೆ ಅದು ದೇಶ ಸೇವೆಗೆ, ದೇಶಕ್ಕೆ ಯಾವ ರೀತಿ ಪರಿಣಾಮ ಆಗಬಹುದು ಅಂತ. ನಮ್ಮ ಸಂಸ್ಕೃತಿಯ ರಕ್ಷಣೆ, ನಾವು ಬಂಟ ಸಮಾಜ ನಮಗೆಲ್ರಿಗೂ ತಿಳಿದಾಗೆ ಡೀಪ್ ರೂಟೆಡ್ ನಮ್ಮ ಕಲ್ಚರ್ ಏನಂತ ಹೇಳಿದ್ರೆ, ನಮ್ಮ ಭಾಷೆ, ತುಳು ಭಾಷೆ ಅಥವಾ ಭೂತಾರಾಧನೆ, ಕೋಲ, ಇಂಥದ್ದು ಇದು ನಮ್ಮ ಸಂಸ್ಕೃತಿಗೆ ಡೀಪ್ ರೂಟೆಡ್ ಆಗಿರುವಂತದ್ದು.
ಸೊ ನಾವೆಲ್ಲರೂ ತುಳು ಭಾಷೆ ಮಾತಾಡೋದು. ನಾನು ಯಾನ್ನ ತುಳು ಭಾಷೆನೆ ಪಾತೇನು, ಎನ್ನ ಜೋಕುಲ ತುಳು ಭಾಷೆನೆ ಪಾತೇನು ಇನ್ನೊಂದು ಮಾತ. ಸೊ ತುಳು ಭಾಷೆದ ಬಗ್ಗೆ ಅಪಾರವಾದ ಪ್ರೀತಿ ಉಂಟು. ಸೊ ಎಲ್ರು ತುಳು ಭಾಷೆ ಮಾತ್ರ ತುಳು ಭಾಷೆನೆ ಪಾತೇರು ಆಯ್ನಾತ್ ನಮ್ಮ ಜೋಕ್ಲಿಗ್ಲ ಹೆಂಗ್ ಕಲ್ಪೋರು. ಇತ್ತೆ ಜೋಕ್ಲು ಮಾತ ದೂರ ಬೆಂಗಳೂರ ಮುಂಬೈ ಅಥವಾ ಫಾರಿನ್ ಕಂಟ್ರೀಸ್ ನಮ್ಮ ಮಾತ ಜೋಕ್ಲು ಸೆಟ್ಲ್ ಆಗ್ತೀರಿ. ಸೊ ತುಳು ಭಾಷೆ ಪಾತ್ರ ಒಂಜಿ ಚೂರು ಪ್ರಾಬ್ಲಮ್ ಆವೊಂದುಂಡು, ಕೆಲವು ತುಳು ತುಂಡುಗುಂಡು ಆವೊಂದುಂಡು. ಸೊ ಡಿಸ್ಪೈಟ್ ಒಂದು ಪ್ರಯತ್ನ ಖಂಡಿತ ಮಂತೊಂದುಲ್ಲೇರು ಮಾತಿರ್ಲ ಏರ್ಲ ತುಳು ಮರತೊಂದು ನನ್ನ ಆ ಭಾಷೆದ ಮಿತ್ತು ಖಂಡಿತವಾಯಿನ ಐನ ಬೆಳವಣಿಗೆ ಐನ ಮರತಂದ ಐನ ಆ ಬೆಳವಣಿಗೆ ಮಂದ್ಬಿಡ ಕರ್ತವ್ಯ ಉಂಟು. ಅವೇ ರೀತಿ ದೈವಾರಾಧನೆ ಕೋಲಾರಾಧನೆ ನಮ್ಮ ಜೋಕ್ಲನ್ನು ಆಡಿ ಲೆತೊಂದು ಪೋಪುನಂಜಿನ ಈ ವಿಚಾರವನ್ನು ನಮ್ಮ ಮನ್ಪೋಡ ಹಾಕೊಂಡು ನಮ್ಮ ಫಿಲ್ಮ್ ಸಕ್ಸಸ್ ಆಯ್ನ ಬುಕ್ ವೃಷಭ್ ಶೆಟ್ಟರ್ ಒಂದು ದಿನ ಬೆಂಗಳೂರು ಇಲ್ಲದ ಗೊತ್ತಿರ್ತೇನೆ. ಅವಾಗ ಪಾತ್ರ ಬಂದಿರ ನನ್ನ ನೀವು ಈ ವಿಚಾರದಲ್ಲಿ ನಾನು ನನ್ನ ಇದು ಫಿಲ್ಮಿನಿಂದಾಗಿ ಇಡೀ ನಮ್ಮ ಸಮಾಜ ಮಾತ್ರ ಅಲ್ಲ ಇಡೀ ದೇಶದ ಲೆವೆಲಲ್ಲಿ ಭೂತಾರಾಧನೆ ಬಗ್ಗೆ ಭಾರಿ ದೊಡ್ಡ ಒಂದು ಏನು ಎಲ್ಲರೂ ಆ ಭೂತಾರಾಧನೆಯನ್ನು ಮೆಚ್ಚುವಂತ ವಿಶೇಷತೆ ಆಗಿದೆ. ಅದಕ್ಕೆ ನೀವು ನನ್ನನ್ನು ಮೆಚ್ಚಲೇಬೇಕಂತ ನಾನು ಹೇಳಿದೆ. ನಾವು ಅಲ್ಲ ಇಡೀ ಎಲ್ಲ ಪ್ರಪಂಚವೇ ನಿನ್ನನ್ನು ಮೆಚ್ಚುತ್ತಾ ಇದೆ. ಸೊ ದೈವಾರಾಧನೆ ಭೂತಾರಾಧನೆ ಖಂಡಿತವಾಗಿ ನೀವು ಇಂಥ ಒಂದು ನೀವು ಈ ಎಲ್ಲರಿಗೆ ತಿಳಿಸಿಕೊಟ್ಟಿದ್ದೀರಿ. ಮಾತ್ರ ಅಲ್ಲ ಅದಕ್ಕೆ ಆಡೆಡ್ ಟು ದಟ್ ನಾವು ಹೋಗಿಬಿಟ್ಟು ಪ್ರಾಕ್ಟಿಕಲ್ ಆಗಿ ನಮ್ಮ ಮಕ್ಕಳನ್ನು ಭೂತಾರಾಧನೆ ಬಗ್ಗೆ ಅಲ್ಲಿ ಕರ್ಕೊಂಡೋಗಿ ಅವರಿಗೆ ಅದನ್ನು ತಿಳಿಯಪಡಿಸುವಂತ ಒಂದು ಜರೂರತ್ತು ಕೂಡ ಇದೆ. ಆ ಮೂಲಕವಾಗಿ ನಮ್ಮ ಸಂಸ್ಕೃತಿಯ ಸಂರಕ್ಷಣೆಗೆ ನಾವು ಮೇನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಈ ತುಳು ಭಾಷೆ ಮತ್ತು ಈ ಭೂತಾರಾಧನೆ ದೈವಾರಾಧನೆ ಇಂತಹ ಸಂಸ್ಕೃತಿಯನ್ನು ರಕ್ಷಣೆ ಮಾಡುವಂತ ಒಂದು ಜರೂರು ಪ್ರಯತ್ನ ನಮಗೆ ಆಗಬೇಕು. ನಮ್ಮ ಈ ಬಂಟರ ಜಾತಿಯಲ್ಲಿ ಆಗ್ಬೇಕು. ನಂಬರ್ 2 ನನ್ನ ಪ್ರಕಾರ ನಮ್ಮಲ್ಲಿ ಕಮ್ಯುನಿಟಿ ಬಾಂಡಿಂಗ್ ಯೂನಿಟಿ ಅಥವಾ ಕಮ್ಯುನಿಟಿ ಬಾಂಡಿಂಗ್ ಏಕತೆ ಮತ್ತು ಕಮ್ಯುನಿಟಿ ಒಂದು ಬಾಂಡಿಂಗ್ ಬರಬೇಕು ನಮ್ಮಲ್ಲಿ. ಇದು ಬಹಳ ಇಂಪಾರ್ಟೆಂಟ್ ವಿಚಾರ. ಈ ಬಗ್ಗೆ ಬಾಂಡಿಂಗ್ ನಮ್ಮಲ್ಲಿ ಇಲ್ಲ ಅಂತ ಅಲ್ಲ, ಬಟ್ ಕೆಲವೊಂದು ಕಡೆಯಲ್ಲಿ ನೋಡುವಾಗ ಒಂದು ಸ್ವಲ್ಪ ಯಾಕೋ ಕಡಿಮೆ ಆಗ್ತಾ ಇದೆಯಾ ಅನ್ನುವಂಥದ್ದು ಖಂಡಿತ ಬರ್ತಾ ಇದೆ. ನಮ್ಮ ಅಧಿಕಾರದಲ್ಲಿ ಒಬ್ಬ ಅಥವಾ ಒಬ್ಬ ಶಿಕ್ಷಣ ಸಂಸ್ಥೆ ನಡೆಸುವ ಅಥವಾ ಮತ್ತೊಬ್ಬ ಸಾಮಾಜಿಕ ಕ್ಷೇತ್ರದಲ್ಲಿ ಇರುವವ ಡಿಸ್ಕ್ರಿಮಿನೇಟ್ ಮಾಡಬೇಕು ಅಥವಾ ಅವನಿಗೆ ಮತ್ತೊಂದು ಸಮಾಜವನ್ನು ದ್ವೇಷ ಮಾಡ್ಲಿಕ್ಕೆ ಆಗುತ್ತೆ ಅಥವಾ ಮತ್ತೊಂದು ಸಮಾಜವನ್ನು ಪ್ರೀತಿಸದೇ ಇರ್ಲಿಕ್ಕೆ ಆಗಲ್ಲ. ಎಲ್ಲರೂ ಸಮಾನರೇ. ಹಾಗಂತೇಳಿ ಅವನವನ ಪೋಸ್ಟಿನಿಂದ ಇಳಿದ ನಂತರ ಒಂದು ಯೂನಿಟಿ ನಮ್ಮ ಸಮುದಾಯದಲ್ಲಿ ಯೂನಿಟಿಯನ್ನು ಬೆಳೆಸಿಕೊಳ್ಳುವಂಥದ್ರಲ್ಲಿ ಖಂಡಿತ ತಪ್ಪಲ್ಲ. ಇದು ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಂತ ನಾನು ತಿಳ್ಕೊಳ್ತೇನೆ. ನನಗೆ ಒಂದು ಅನ್ಯತಾ ಯಾರು ಭಾವಿಸಬಾರ್ದು. ಒಂದು ಚಿಕ್ಕ ಎಕ್ಸಾಂಪಲ್ ಹೇಳ್ತೇನೆ. ನಾನು ಬಂಟರ ಸಂಘದ ಎಲೆಕ್ಷನ್ಗೆ ಬೆಂಗಳೂರಲ್ಲಿ ವೋಟ್ ಹಾಕ್ಲಿಕ್ಕೆ ಹೋಗಿದ್ದೆ. ಎಲೆಕ್ಷನ್ಗೆ ವೋಟ್ ಹಾಕ್ಲಿಕ್ಕೆ ಹೋದಾಗ ನಾನು ಮತ್ತು ನನ್ನ ಮಿಸ್ಸೆಸ್ ಹೋದಾಗ 3 ವರ್ಷದ ಹಿಂದಿನ ಕತೆ, ಕ್ಯೂಯಲ್ಲಿ ನಿಂತಿದ್ದೆವು. 20 ನಿಮಿಷ ಕ್ಯೂಯಲ್ಲಿ ನಿಂತಿದ್ದೇವೆ. ಎದುರುಗಡೆಯವರನ್ನು ಮಾತಾಡ್ಲಿಕ್ಕೆ ಪ್ರಯತ್ನ ಅವರಿಗೆ ಸ್ಮೈಲ್ ಕೊಡ್ತಾ ಇದ್ದೇನೆ, ನಾನು ಹಿಂದುಗಡೆಯವರಿಗೂ ಸ್ಮೈಲ್ ಕೊಡ್ತಾ ಇದ್ದೇನೆ. ಅವರು ಸಣ್ಣದೇ ನಮ್ಮನ್ನು ಸ್ಮೈಲ್ ಮಾಡ್ಲಿಕ್ಕೆ ರೆಡಿ ಇಲ್ಲ. ಅಲ್ಲಿ ಇರುವವರು ನಾವು ಬಂಟರು ಖಂಡಿತ ಹೌದು, ಜಾತಿಯವರು ಖಂಡಿತ ಹೌದು, ಬಟ್ ಅವರು ಸ್ಮೈಲ್ ಮಾಡ್ಲಿಕ್ಕೆ ರೆಡಿ ಇಲ್ಲ. 20 ನಿಮಿಷ ನಾನು ಎಲೆಕ್ಷನ್ ಬೂತ್ ಅಲ್ಲಿ ಹೋಗುವ ತನಕ ಕೊನೆಗೂ ನನ್ನಲ್ಲಿ ಅವರು ಮಾತಾಡಲೂ ಇಲ್ಲ, ನನಗೆ ವಿಶ್ ಮಾಡ್ಲಿಕ್ಕಲ್ಲ, ನನ್ನ ಸ್ಮೈಲ್ಗೆ ಮತ್ತೊಂದು ಸ್ಮೈಲ್ ಬರ್ತದ್ದು ಇಲ್ಲ. ಅಂದ್ರೆ ಸ್ಥಾನದಲ್ಲಿ ದೊಡ್ಡ ಜನ ಇರಬಹುದು ಅಥವಾ ಹಿರಿಯರು ಎಲ್ಲರೂ ಇರಬಹುದು. ಹಾಗಂತ ಹೇಳಿ ಯಾವುದೋ ಒಬ್ಬ ಸಮಾಜದ ವ್ಯಕ್ತಿ, ಒಬ್ಬ ಹುಡುಗ ಅಥವಾ ಯಾರೇ ಒಬ್ಬ ಬಂದು ಹಿರಿಯನಾದವರನ್ನು, ಅನುಭವಿಗಳನ್ನು ಅಥವಾ ಒಂದು ದೊಡ್ಡ ಬಿಸ್ನೆಸ್ ಮಾಡೋ ದೊಡ್ಡ ಸಾಧಕರನ್ನು ಒಬ್ಬ ಬಂದು ಗುರುತಿಸಿ ಒಂದು ಹಾಯ್ ಹೇಳಿದಾಗ ಅಥವಾ ನಮಸ್ಕಾರ ಹೇಳಿದಾಗ ಹೇಗಿದೆಯಪ್ಪ ಅಂತ ಕೇಳುವಂಥದ್ದು ಅದೊಂದು ಮಿನಿಮಮ್. ಅಷ್ಟನ್ನು ನಾವು ಮಾಡದಿದ್ರೆ ನಮ್ಮ ಯೂನಿಟಿ ಯಾವುದು ಖಂಡಿತ ಭಾರಿ ಕಷ್ಟ ಆಗ್ತದೆ. ಹಾಗಂತ ಹೇಳಿ ನನಗೆ ಅಜಿತ ನಿಮಗೆ ಗೊತ್ತಿರ್ಬಹುದು ನಮ್ಮ ಬಂಟ ಸಂಘದಲ್ಲಿ BPL ಅಲ್ಲಿ ಎಷ್ಟು ಜನ ಇರಬಹುದು ಅಂತ.
ಮಸ್ಟ್ ಬಿ ಒಂದು 25% ಎಬವ್ ಇರ್ಬೋದು ಅಂತ ತಿಳ್ಕೊಳ್ತೇನೆ ನಾವು ನಮ್ಮ ಸಮಾಜದ ಮೇಲ್ಗಡೆ ಮೇಲ್ಪಂಕ್ತಿಯಲ್ಲಿ ಇರುವವರನ್ನು ನಾವು ಸ್ವಲ್ಪ ಕೆಳಪಂಕ್ತಿಯಲ್ಲಿ ಇರುವವರು ನಾವು ಹೋಗಿ ಅವರನ್ನು ಗುರುತಿಸಿ ಮಾತಾಡುವುದು ಕೂಡ ನಮ್ಮ ಕರ್ತವ್ಯನೇ ಆಗುತ್ತೆ. ನಾವು ಅದರಲ್ಲಿ ಏನು ಸ್ಟೈಲ್ ಮಾಡ್ಬೇಕಾಗಿ ಏನಿಲ್ಲ, ಅವರು ದೊಡ್ಡ ಜನ ನಾನೇನಕ್ಕೆ ಮಾತಾಡಬೇಕು ಅನ್ನುವಂತ ಸ್ಟೈಲ್ ಮಾಡುವ ಅಗತ್ಯ ಇಲ್ಲ. ನಾವು ಹೋಗಿ ಗುರುತಿಸಿ ಮಾತಾಡೋದು ನಮ್ಮ ಕರ್ತವ್ಯ. ನಾವು ಅಟ್ಲೀಸ್ಟ್ ದೊಡ್ಡ ಜನರನ್ನು ನಾವು ದೊಡ್ಡ ಜನರು ಅಂತ ಒಪ್ಪಿದ್ರೆ ಅದರಲ್ಲಿ ಏನು ತಪ್ಪಿಲ್ಲ. ನಾವು ಅದರಲ್ಲಿ ಚಿಕ್ಕವರಾಗ್ಲಿಕ್ಕೆ ಇಲ್ಲ. ಸೊ ದೊಡ್ಡ ಬಿಸ್ನೆಸ್ ಮ್ಯಾನ್ ಒಬ್ಬ ನಾನೇನಕ್ಕೆ ಅವರು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಥವಾ ಮತ್ತೊಂದು ಯಾವುದೋ ಫೀಲ್ಡ್ ಅಲ್ಲಿ ಸಾಧನೆ ಮಾಡಿದವರು ನಾನೇನು ಅದಕ್ಕೆ ನಮ್ಗೆ ಏನು ಅನ್ನುವಂತ ಆ ಭಾವನೆ ಸಲ್ಲದು. ನನ್ನ ಪ್ರಕಾರ ನಾವೆಲ್ಲರೂ ಅದರಲ್ಲಿ ಹೆಮ್ಮೆ ಪಡುವುದರಲ್ಲಿ ಅರ್ಥ ಇರ್ತದೆ, ಎಲ್ಲರನ್ನು ಪ್ರೀತಿಸುವುದರಲ್ಲಿ ಅರ್ಥ ಇರ್ತದೆ. ನಾವೆಲ್ಲರೂ ಹೆಮ್ಮೆ ಪಡ್ಬೇಕು, ನಮ್ಮ ಸಮಾಜದ ಒಬ್ಬ ವ್ಯಕ್ತಿ ಅಂತ ಹೆಮ್ಮೆ ಪಡುವುದರಲ್ಲಿ ಅರ್ಥ ಇರ್ತದೆ. ಸೊ ಇದು ಕಮ್ಯುನಿಟಿ ಬಾಂಡಿಂಗ್ ಅಂತ. ಇವನ್ ಅದ್ರ ಹೆಮ್ಮೆ ಪಡೆದಿದ್ರೆ ಅದು ನಮಗೆ ಲಾಸ್ ಅಂತ ನಮಗೆ ಗೊತ್ತಿರೋದು. ಬಡವನ ಕೋಪ ದವಡೆಗೆ ಕೀಡು ಅಂತ ಇವನಲ್ಲಿ ಸಾಧನೆ ಆಗ್ಲಿಕ್ಕೆ. ಸೊ ಇದು ಎರಡನೇದು. ಮೂರನೇದಾಗಿ ಶಿಕ್ಷಣ ಮತ್ತು ಸಮಾಜ ಸೇವೆ. ಶಿಕ್ಷಣವಾಗಿ ನಮಗೆ ತಾವು ಶಿಕ್ಷಣದಲ್ಲಿ ನಮ್ಮ ಬಂಟರು ಬಹಳಷ್ಟು ಸಾಧನೆಯನ್ನು ಮಾಡಿದ್ದಾರೆ. ಇವತ್ತು ಶಿಕ್ಷಣ ಸಂಸ್ಥೆಯನ್ನು ತೆಗೆದುಕೊಂಡ್ರೆ ಸೌತ್ ಕೇಂದ್ರದಲ್ಲಂತೂ ಎಲ್ಲ ಬಂಟ ಸಮಾಜದವರೇ ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಾ ಇರುವುದು. ನಮಗೆ ಬಹಳಷ್ಟು ಹೆಮ್ಮೆ ಇದೆ. ನಾನು ಒಂದು ಎರಡು ಇನ್ಸ್ಟಿಟ್ಯೂಷನ್ ಅಲ್ಲ, ಇವತ್ತು ನಮ್ಮಲ್ಲೇ ಸಾಧಕರಲ್ಲೇ ಸುಮಾರು ಜನ ಶಿಕ್ಷಣ ಸಂಸ್ಥೆ ನಡೆಸುವವರು ಅಥವಾ ಡೀನ್ಗಳೆಲ್ಲ ಇದ್ದಾರೆ. ಒಂದು ಎರಡು ಇನ್ಸ್ಟಿಟ್ಯೂಷನ್ ಅಲ್ಲ, ಪೇಪರ್ ಅಲ್ಲಿ ನೋಡಿದ್ರೆ ಅದೇ ಇದೆ. ಅದು ನಿಟ್ಟೆ ಇರ್ಬೋದು, ಆಳ್ವಾಸ್ ಇರ್ಬೋದು, ಅಥವಾ ಸುಧಾಕರ್ ಸೇತುದು ಜ್ಞಾನಸುಧ ಇರ್ಬೋದು, ಅಥವಾ ಮತ್ತೊಂದು ಇರ್ಬೋದು, ಕೆಸಿ ನಾಯಕರದ್ದು ಇರ್ಬೋದು, ಎಲ್ಲ ನೋಡಿದ್ರು ಬಂಟ ಸಮಾಜದವರು. ನನಗೆ ಕೆಲವೊಂದು ಹೇಳಲಿಕ್ಕಿದೆ, ನನ್ನ ಸಹ ನ್ಯಾಯಮೂರ್ತಿಗಳು ಬೆಂಗಳೂರಲ್ಲಿ ಹೇಳಲಿಕ್ಕಿದೆ. ಅಲ್ಲ, ನೀವು ಸೌತ್ ಕೇಂದ್ರದಲ್ಲಿ ಎಜುಕೇಶನ್ ನೀವು ಯಾವಾಗ ಫಸ್ಟ್ ಹೌದು ಸೌತ್ ಕೇಂದ್ರದಲ್ಲಿ ನಡೆಸುವವರೆಲ್ಲ ನೀವೇ ಇರ್ತೀರ, ಅದೆಲ್ಲ ನಿಮ್ಮ ಕ್ಯಾಸ್ಟ್ನವರೇ ನಡೆಸ್ತಾರಲ್ಲ. ಇಲ್ಲಿ ಇನ್ಸ್ಟಿಟ್ಯೂಷನ್ಸ್ ಅನ್ನು, ಒಳ್ಳೆ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ನಿಮ್ಮ ಕ್ಯಾಸ್ಟ್ನವರೇ ನಡೆಸ್ತಾರ. ಸೊ ಇಷ್ಟೊಂದು ಶಿಕ್ಷಣ ಸಂಸ್ಥೆಯನ್ನು ನಾವು ನಡೆಸ್ತಾ ಇದ್ರು ಸಮಸ್ಯೆಯಲ್ಲಿ ಬರ್ತದೆ ಅಂತ ಹೇಳಿದ್ರೆ, ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ನಮ್ದು ಏನು ಅಂತದೇನು ನಡೀತಾ ಇಲ್ಲ. ನಾನು ರಾಜ್ಯ ಸರ್ಕಾರದ ನ್ಯಾಯವಾದಿ ಆಗಿದ್ದೆ, ಕೇಂದ್ರ ಸರ್ಕಾರದ ನ್ಯಾಯವಾದಿ ಆಗಿದ್ದೆ, ನಾರ್ಕೋಟಿ ಕಂಟ್ರೋಲಿಗಿದ್ದೆ, ಎನ್ಫೋರ್ಸ್ಮೆಂಟ್ ಇಡಿಗಿದ್ದೆ, ಎಲ್ಲ ಇಂಥ ಸಂಸ್ಥೆಗಳಲ್ಲಿ ನಾನು ಕೆಲಸ ಮಾಡಿದವ. ಈಗ ಹೈಕೋರ್ಟ್ ನ್ಯಾಯಮೂರ್ತಿ ಕೆಲಸ ಮಾಡ್ತಾ ಇದ್ದೇನೆ. ಎಲ್ಲೂ ನನಗೆ ರೈ ಶೆಟ್ಟಿ ಅಥವಾ ಆಳುವ ದಂಡ ಎಲ್ಲೂ ಕಾಣಲಿಲ್ಲ. IPS IAS ಆಫೀಸರ್ ಎಲ್ಲೂ ಕಾಣ್ತಾ ಇಲ್ಲ. ಕೆಲವೊಂದು ಕೆಲವು ನೋಡಿದ್ರೆ ಅದು ಡೆಲ್ಲಿಯ ರೈ, ಸರ್ ಬಿಲಾಂಗ್ಸ್ ಟು ಡೆಲ್ಲಿ ಅಂತ ಹೇಳ್ತಾರೆ. ಸೊ ಎಲ್ಲೂ ಕಾಣ್ತಾ ಇಲ್ಲ. ಇದಕ್ಕೆ ಏನ್ ಕಾರಣ ಅಂತ ಗೊತ್ತಾಗ್ತಾ ಇಲ್ಲ. ನಮ್ಮವರಿಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ವಾ, ಅಥವಾ ಆ ಮಟ್ಟದ ಎಜುಕೇಶನ್ ಏನೋ ನಮಗೆ ನಮ್ಮವರಿಗೆ ಹೋಗ್ತಾ ಇಲ್ವಾ, ಏನಂತ ಗೊತ್ತಾಗ್ತಾ ಇಲ್ಲ. ಇದನ್ನು ಅಧಿಕನ್ನ ತಿಳಿಸ್ಬೇಕು. ಏನು ಈ ನಿಟ್ಟಿನಲ್ಲಿ ಯಾವ ರೀತಿಯ ಒಂದು ನಾವು ಮುಂದಿನ ಕಾರ್ಯತಂತ್ರ ಹೆಂಗೆ ಇದನ್ನು ಮಾಡಬಹುದು ಅಂತ. ಒಂದು ಸ್ವಲ್ಪ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಖಂಡಿತವಾಗಿಯೂ ನಮ್ಮ ಸಮುದಾಯದಿಂದ ಪಾರ್ಟಿಸಿಪೇಷನ್ ಬೇಕಾಗ್ತದೆ. ಇಲ್ಲ, ಸಮಾಜ ಸೇವೆಗೆ ಬಂದ್ರೆ ನಾವು ನಮ್ಮ ಕೆಳವರ್ಗದವರನ್ನು ಸರ್ಕಾರದ ಮೀಸಲಾತಿ ಯೋಜನೆ ಕೆಲವಂತೂ ಇನ್ನೂ ನಮ್ಮ ಜಾತಿಗೆ ಬೇಕಾಗಬಹುದು, ನಮ್ಮ ಸಮುದಾಯಕ್ಕೆ ಸರ್ಕಾರದಿಂದ ಮೀಸಲಾತಿ ಬೇಕಾಗಬಹುದು ಅನ್ನುವಂಥದ್ದು ಒಂದು ಕಡೆ. ಆದ್ರೆ ಕೇವಲ ಸರ್ಕಾರದ ಮೀಸಲಾತಿಯನ್ನು ಮಾತ್ರ ನಂಬಿ ಅಲ್ಲ, ನಮ್ಮ ಒಳಗಡೆ ಏನಾದ್ರೂ ಫ್ಯಾಮಿಲಿ ಟ್ರಸ್ಟ್ ಮಾಡ್ಯಾ ಅಥವಾ ನಮ್ಮ ಇನ್ಕಮ್ ನ 1% ಅನ್ನು ಇಟ್ಟುಬಿಟ್ಟು ಆ ಮೂಲಕವಾಗಿ ಸಮಾಜದಲ್ಲಿ ಕಷ್ಟದಲ್ಲಿರುವವರನ್ನು, ಉನ್ನತ ಶಿಕ್ಷಣ ಪಡೆಯಲಿಕ್ಕೆ ಸಾಧ್ಯ ಆಗದವರನ್ನು, ಇವರನ್ನು ಮೇಲಕ್ಕೆತ್ತುವಂತಹ ಒಂದು ಶಿಕ್ಷಣ ಕೊಡುವಂತಹ ಒಂದು ಪ್ರಯತ್ನ ಖಂಡಿತ ಆಗ್ಬೇಕಾದಂತಹ ವಿಚಾರ. ಸೊ ಈ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕು. ಮೀಸಲಾತಿಯನ್ನು ಸರ್ಕಾರದಿಂದ ಪಡೆಯುವಂತ ಆ ನಿಟ್ಟಿನಲ್ಲಿ ಪ್ರಯತ್ನದ ಜೊತೆಗೆ ನಮ್ಮ ವೈಯಕ್ತಿಕ ಪ್ರಯತ್ನ ಕೂಡ ಆಗಬೇಕು. ನಮ್ಮಲ್ಲಿ ಉಳ್ಳವರು ಇಲ್ಲದವರಿಗೆ ಒಂದು ಸ್ವಲ್ಪ ಸಹಾಯ ಹಸ್ತ ಸಾಚುವಂತ ಕೆಲಸ ಆಗ್ಬೇಕು. ಅಜಿತನ್ನ ಹೇಳಿದ್ರು, ಎಷ್ಟೋ
ವಿದ್ಯಾರ್ಥಿನಿಯರಿಗೆ ಇಲ್ಲಿ ನಾವು ಫ್ರೀ ಆಗಿ ಎಜುಕೇಶನ್ ಕೊಡ್ತಾ ಇದ್ದೇವೆ, ಹಾಸ್ಟೆಲ್ ಕೊಡ್ತಾ ಇದ್ದೇವೆ ಅಂತ ಎಲ್ಲ ದೊಡ್ಡ ಶ್ಲಾಘನೀಯವಾದಂತಹ ಕೆಲಸಗಳು. ಸೊ ಇದರ ಜೊತೆಗೆ ಇನ್ನಷ್ಟು ನಾವು ವೈಯಕ್ತಿಕ ನೆಲೆಯಲ್ಲಿ ಏನೋ ಇದ್ದದ್ದನ್ನು ಮಾಡೋಣ ಅಂತ. ಇದನ್ನು ನಾನು ಕೂಡ ಇನ್ಕ್ಲೂಡಿಂಗ್ ನಾನು ಇದನ್ನು ನನ್ನ ಸ್ಯಾಲರಿಯಿಂದ ಇವತ್ತು ನನ್ನ ಸ್ಯಾಲರಿಯಿಂದ ಒಂದು ತಿಂಗಳಿಗೆ 20,000 ರೂಪಾಯಿಯನ್ನು ಸೈಡ್ಗೆ ಇಡ್ತಾ ಇದ್ದೆ. ನನ್ನ ಶಾಲೆ, ನಾನು ಕಲಿತ ಶಾಲೆ ಕೆಪು ಶಾಲೆ ಇರ್ತಾ ಇದೆ, ಆ ಶಾಲೆಯ ಎಜುಕೇಶನ್ಗೋಸ್ಕರ ಒಂದು 20,000 ರೂಪಾಯಿಯನ್ನು ತಿಂಗಳಿಗೆ ಇದು ಅಕೌಂಟ್ಗೆ ಹಾಕ್ತಾ ಇದ್ದೆ. ನನ್ನ ಸ್ಯಾಲರಿ ನನ್ನನ್ನು ಸೇರಿಸಿ ಹೇಳ್ತಾ ಇದ್ದೆ. ಇಂಥ ಒಂದು ಪ್ರಯತ್ನ ಖಂಡಿತ ಆಗಬೇಕಾದಂತದ್ದು ಇದೆ. ನೆಕ್ಸ್ಟ್ ನಾವು ಮುಂದೆ ನಂತರ ತಗೊಂಡು ಹೋಗುದಿದ್ರೆ ನಮ್ಮ ನೆಕ್ಸ್ಟ್ ಅಂಶ ಏನಂತ ಸ್ವಲ್ಪ ಲೀಡರ್ಶಿಪ್. ನಮ್ಮ ಲೀಡರ್ಶಿಪ್ ಕ್ವಾಲಿಟಿ ನಮಗೆ ಗೊತ್ತಿದೆ. ನಾವು ಲೀಡರ್ಶಿಪ್ ಅಂಡ್ ಸರ್ವಿಸ್ ಅಂತ ತಗೊಂಡ್ರೆ ನಾವು ಬೈ ಬರ್ತ್ ನಮಗೆ ಆ ಲೀಡರ್ಶಿಪ್ ಕ್ವಾಲಿಟಿ ಇದೆ. ಅದಕ್ಕೋಸ್ಕರ ನಾವು ಎಲ್ಲಿ ಹೋದ್ರು ಹೋಟೆಲ್ ಮ್ಯಾನೇಜರ್ ಹೋದವು 4-10 ಹೋಟೆಲ್ ಮಾಡ್ತಾರೆ. ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಲ್ಲಿ ನಾವು ಕೆಲಸಕ್ಕೆ ಹೋದ್ರು ನಾವು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಮಾಡ್ತೇವೆ. ಡಾಕ್ಟರ್ ಆಗಿ ಸೇರಿದ್ರೆ ನಾವು ಹಾಸ್ಪಿಟಲ್ ಅನ್ನು ಮಾಡ್ತೇವೆ. ಯಾವುದರಲ್ಲಿ ಸೇರಿದ್ರು ನಾವು ಸಿನಿಮಾ ರಂಗದಲ್ಲಿ ಹೋದ್ರೆ ಗುರುಕಿರಣ್ ಅವರು ಇವತ್ತು ಬಹಳ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ, ರಿಷಬ್ ಶೆಟ್ಟಿ ಅವರು ಸಾಧನೆಯನ್ನು ಮಾಡಿದ್ದಾರೆ. ಇಂಥ ದೊಡ್ಡ ನಾವು ಎಲ್ಲಿ ಹೋದ್ರು ನಮ್ಮ ಲೀಡರ್ಶಿಪ್ ಇಂದಾಗಿ ನಾವು ಆ ಕ್ಷೇತ್ರದ ಟಾಪ್ ಏನಿದೆ ಅದನ್ನು ಅಚೀವ್ ಮಾಡ್ಲಿಕ್ಕೆ, ಅದ್ರಲ್ಲಿ ಅಲ್ಲಿ ತಲುಪಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಅದು ನಮ್ಮ ಹುಟ್ಟಿನಿಂದ ರಕ್ತದಿಂದ ಬಂದಂಥದ್ದು. ಇದನ್ನು ನಾವು ಒಂದು ಸ್ವಲ್ಪ ನಮ್ಮ ಮಕ್ಕಳಲ್ಲಿ ಕೂಡ ಇನ್ನದನ್ನು ಬೆಳೆಸುವಂತ ಅಗತ್ಯ ಇದೆ. ಈಗದ ಶಿಕ್ಷಣದ ಬರದಲ್ಲಿ ನಾವು ಮಕ್ಕಳನ್ನು ಕಲಿಸುವ ಬರದಲ್ಲಿ ಲೀಡರ್ಶಿಪ್ ಯಾವುದು ಬೇಡ ಅಂತ ತಂದೆ ತಾಯಿ ನಾವು ಹೇಳ್ತಾ ಇದ್ದೇವೆ. ಬೇಡ, ಅಲ್ಲಿ ಕ್ಲಾಸ್ ಲೀಡರ್ ಆದ್ರೇನೆ ಕಷ್ಟ ಆಗುತ್ತೆ, ನೀನು ಮತ್ತೆ ಓದುವಂಥದ್ದು ಕಡಿಮೆ ಆಗುತ್ತೆ, ಕ್ಲಾಸ್ ಲೀಡರ್ ಆಗಬೇಡ ಅಂತ. ಅಲ್ಲಿಂದ ನಾವು ಲೀಡರ್ಶಿಪ್ ಅನ್ನು ಸ್ವಲ್ಪ ಇವತ್ತು ಲೀಡರ್ಶಿಪ್ ಅನ್ನು ನಾವು ಕುಂಠಿತಗೊಳಿಸ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಒಂದು ಸ್ವಲ್ಪ ಯೋಚನೆ ಮಾಡಬೇಕು. ಅವ ಕ್ಲಾಸ್ ಲೀಡರ್ ಆದವ ನಾಳೆ ಮತ್ತೊಂದು ಅವನ ಯಾವ ಫೀಲ್ಡ್ಗೆ ಹೋದ್ರೂ ಅವ ಲೀಡರ್ ಆಗಿ ಆಗ್ತಾನೆ. ಸೊ ಆ ಒಂದು ಭರವಸೆಯನ್ನು ನಮ್ಮ ಸಮಾಜದಲ್ಲಿ ಆ ಭರವಸೆಯನ್ನು ಖಂಡಿತ ಇಡಬಹುದು. ನಮ್ಮ ಮಕ್ಕಳಲ್ಲಿ ಆ ಭರವಸೆಯನ್ನು ಇಡಬಹುದು. ಆ ಭರವಸೆಯನ್ನು ಇಟ್ಟು ಲೀಡರ್ಶಿಪ್ ಅನ್ನು ಕೂಡ ನಾವು ಪ್ರೋತ್ಸಾಹ ಮಾಡಬೇಕಾದಂತಹ ಒಂದು ಜರೂರತ್ತು ಇದೆ. ಕೊನೆಯದಾಗಿ ಯೂತ್ ಎಂಪವರ್ಮೆಂಟ್, ಯುವ ಸಬಲೀಕರಣ. ವಿಶ್ವೇಶ್ ಶೆಟ್ಟಿ ಅವರು ಹೇಳಿದ್ರು ಮತ್ತು ಅಜಿತನ್ನ ಕೂಡ ಹೇಳಿದ್ರು. ಪಾಶ್ಚಾತ್ಯ ವೆಸ್ಟರ್ನೈಸೇಷನ್ ಬಗ್ಗೆ, ಪಾಶ್ಚಾತ್ಯ ಸಂಸ್ಕೃತಿಯ ಬಗ್ಗೆ ಹೇಳಿದ್ರು. ನಾವು ಒಂದಷ್ಟು ಯೋಚನೆ ಮಾಡಬೇಕಾದಂತ ಪ್ರಸಂಗ ಇಲ್ಲಿನೂ ಇದೆ. ವೆಸ್ಟರ್ನೈಸೇಷನ್ ಏನಿದೆ, ಇದರಿಂದಾಗಿ ನಾವು ನಮ್ಮ ಸಂಸ್ಕೃತಿಯನ್ನು ಮರಿತಾ ಇದ್ದೇವೋ ಅನ್ನುವಂತ ವಿಚಾರ ನಾವು ಬಹಳಷ್ಟು ಥಿಂಕ್ ಮಾಡಬೇಕಾದಂತ ಒಂದು ಸಂಗತಿ ಇದು. ವಿದೇಶಕ್ಕೆ ಕಲಿಲಿಕ್ಕೆ ಹೋಗುವ ರಭಸದಲ್ಲಿ ನಮ್ಮ ಕುಟುಂಬವನ್ನ, ನಮ್ಮ ಸಮಾಜವನ್ನ ಮಾತ್ರ ಅಲ್ಲದೆ ನಮ್ಮ ದೇಶವನ್ನೇ ಮರೆತು ನಾವು ಅಲ್ಲೇ ಸೆಟ್ಲ್ ಆಗುವಂಥದ್ದು ನಮ್ಮ ಮಕ್ಕಳು. ಅಥವಾ ಅಲ್ಲಿ ಸೆಟ್ಲ್ ಆಗದಿದ್ರು ಇಲ್ಲಿಗೆ ಬಂದ್ರು ವೆಸ್ಟರ್ನೈಸೇಷನ್ ಜೊತೆಗೇನೆ ಬಂದು ಬಿಡುವಂಥದ್ದು, ನಮ್ಮ ಸಂಸ್ಕೃತಿಯನ್ನು ಮರೆತು ಇಲ್ಲಿಗೆ ಬಂದು ಬಿಡುವಂಥದ್ದು. ಇದರಿಂದಾಗಿ ಸಮಾಜದ ನಮ್ಮ ಈ ಪಂಥ ಸಮಾಜದ ಆಚಾರ ವಿಚಾರಗಳು ಸ್ವಲ್ಪ ಕಡಿಮೆ ಆಗ್ತಾ ಇದೆ, ಅದಕ್ಕೆ ಪೆಟ್ಟು ಬೀಳ್ತಾ ಇದೆ. ಈ ನಿಟ್ಟಿನಲ್ಲಿ ಒಂದು ಕೂಡ ಮಕ್ಕಳನ್ನು ನಾವು ಕಲಿಸಬಾರ್ದು ಅಂತ ಕಲಿಸಲೇಬೇಕಾಗುತ್ತೆ. ಮಕ್ಕಳು ಫಾರಿನ್ಗೆ ಎಜುಕೇಶನ್ ಹೋಗ್ತಾ ಇದ್ದೇನೆ ಅಂತೇಳಿ ನೀನು ನಮ್ಮ ಸಮಾಜವನ್ನು ಕಾಪಾಡ್ಬೇಕು, ನೀನು ಹೋಗ್ಬಾರ್ದು ಅಂತ ಹೇಳಲಿಕ್ಕೆ ಆಗಲ್ಲ. ಹಾಗಂತ ಹೇಳಿ ನಾವು ಅವನಲ್ಲಿ ಈ ಮೊದಲಿನಿಂದಲೂ ನಮ್ಮ ಸಮಾಜದ ಬಗೆಗಿನ ವೈಶಿಷ್ಟ್ಯವನ್ನು ತುಂಬಿ ಅವ ಬೇರೆ ಹೋದ್ರೂ ನಮ್ಮ ತನವನ್ನು ಮರೆಯದ ರೀತಿಯಲ್ಲಿ ಅವನನ್ನು ರೂಪಿಸುವಂತ ಜವಾಬ್ದಾರಿ ನಿಮ್ಮೆಲ್ಲರ ಮೇಲೆ ಇದೆ. ಸೊ ಈ 4-5 ಅಂಶಗಳನ್ನು ಪ್ರಮುಖವಾಗಿ ಹೇಳ್ತಾ, ಈ 4-5 ಅಂಶಗಳು ನಾನು ಹೇಳಿದ ನಮ್ಮ ಮೂಲಭೂತ ಕರ್ತವ್ಯಗಳಲ್ಲೂ ಇದೆ, ಫಂಡಮೆಂಟಲ್ ಡ್ಯೂಟೀಸ್ ಇದು ನಮ್ದು, ಅಥವಾ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿಯಲ್ಲೂ ಇದೆ. ಈ ಅಂಶಗಳನ್ನು ನಾವೆಲ್ಲ ಗಣನೆಗೆ ತೆಗೆದುಕೊಂಡು ದೊಡ್ಡ ಕಾರ್ಯವನ್ನು ಮಾಡಿದಂತಹ ಅಜಿತನ್ನ ಮತ್ತು ಅವರೆಲ್ಲ ಟೀಮ್ ಅವರಿಗೆ ವೈಯಕ್ತಿಕವಾಗಿ ನನ್ನ ವಂದನೆಗಳನ್ನು ತಿಳಿಸ್ತಾ, ಜಸ್ಟಿಸ್ ವಿಶ್ವೇಶ್ ಶೆಟ್ಟಿ ಅವರು ಹೇಳಿದ್ರು,
ನಾವು ನಮ್ಮ ಸಮಾಜದ ಸಾಧಕರನ್ನು ಗುರುತಿಸಲಿಕ್ಕೆ ಕಷ್ಟ ಅಲ್ಲ ಅಂತ. ಆಸ್ ಯೂಶುವಲ್ ನಾನು ಸ್ವಲ್ಪ ಅದರಲ್ಲಿ ಡೈವರ್ಜೆಂಟ್ ವ್ಯೂ ಇದೆ ನಂದು. ಇವರನ್ನೆಲ್ಲ ಗುರುತಿಸ್ಲಿಕ್ಕೆ ಭಾರಿ ಕಷ್ಟದ ಕೆಲಸ. ಯಾಕಂತ ಹೇಳಿದ್ರೆ ನಮ್ಮ ಸಮಾಜದಲ್ಲಿ ಸಾಧನೆ ಮಾಡಿದವರು ಬಹಳಷ್ಟು ಜನ ಇದ್ದಾರೆ. ಅದರಲ್ಲಿ ಎತ್ತಿ ತೆಗೆದು ಇಷ್ಟು ಜನ ಸನ್ಮಾನ ಮಾಡೋದು ಬಹಳ ಚಾಲೆಂಜಿಂಗ್ ಜಾಬ್. ಅದನ್ನು ಅಜಿತನ್ ಮತ್ತು ಟೀಮ್ ಮಾಡಿದ್ದಾರೆ. ಎಲ್ಲ ಸಾಧಕರಿಗೆ ನನ್ನ ವೈಯಕ್ತಿಕ ನಮನಗಳನ್ನು ಸಲ್ಲಿಸ್ತಾ, ನಿಮಗೆಲ್ಲ ಬಂಟ ಸಮಾಜದ ಬಂಧುಗಳಿಗೆ ಎಲ್ರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ತಮ್ಮ ಮಾತುಗಳನ್ನಾಡಿದ ನ್ಯಾಯಮೂರ್ತಿ ಅವರಿಗೆ ಗೌರವಪೂರ್ವಕವಾದಂತಹ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಈಗ ಅತ್ಯಂತ ಪ್ರಮುಖ ಹಂತವನ್ನ ತಲುಪ್ತಾ ಇದ್ದೇವೆ. ನಾಗಪ್ಪ ಆಳ್ವ ಮತ್ತು ಶ್ರೀಮತಿ ಕಲ್ಯಾಣಿ ಆಳ್ವ ಇವರ ಸ್ಮರಣಾರ್ಥ ನೀಡುವ ಪ್ರಶಸ್ತಿ ಪ್ರದಾನ ಮತ್ತು ಶ್ರೀಮತಿ ಕಲ್ಯಾಣಿ ಆಳ್ವ ಇವರ ಸ್ಮರಣಾರ್ಥ ನೀಡುವ ಪ್ರಶಸ್ತಿ ಮತ್ತು ಸನ್ಮಾನ. ಅವರನ್ನ ಸನ್ಮಾನಿಸಿದ್ದಾರೆ. ಶಾಲು. ಎರಡನೇದಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಪ್ರತಿಷ್ಠಿತ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನಿಂದ ಆರಂಭಿಸಿ ಮುಂದೆ ಸನ್ಮಾನಗೊಳ್ಳಲಿಕ್ಕೆ ಇರತಕ್ಕಂಥವರು ಸಾಹಿತ್ಯ ಕ್ಷೇತ್ರದಲ್ಲಿ ಹೆಸರು ಮಾಡಿದ ಶ್ರೀಮತಿ ಕೆ ಉಷಾ ಪಿ ರೈ ಅವರು. ಅವರೀಗ ಸನ್ಮಾನ ಪೀಠವನ್ನ ಏರಬೇಕು ಅಂತ ಅವರನ್ನ ಅತ್ಯಂತ ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಪರಿಚಯಕ್ಕೋಸ್ಕರವಾಗಿ ದರ್ಶನ ತುಣುಕು. ಮುಂದೆ ಸನ್ಮಾನಗೊಳ್ಳಲಿಕ್ಕೆ ಇರತಕ್ಕಂಥವರು ನೃತ್ಯ ಕ್ಷೇತ್ರದ ಸಾಧಕಿ ವಿದುಷಿ ನಯನಾ ವಿ ರೈ ಕುದಕಾಡಿ ಅವರು, ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ಪುರಸ್ಕೃತರು, ಪುತ್ತೂರು. ಅವರನ್ನ ಸನ್ಮಾನ ಪೀಠವನ್ನ ಏರುವಂತೆ ಅತ್ಯಂತ ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಮುಂದೆ ಸನ್ಮಾನಗೊಳ್ಳಲಿರುವುದು ದೇಶ ಸೇವೆಯ ಸಾಧಕ ಲೆಫ್ಟಿನೆಂಟ್ ಕರ್ನಲ್ ಅಜಿತ್ ಕುಮಾರ್ ಶೆಟ್ಟಿ, RD, ಕುಂದಾಪುರ. ಗೌರವಾನ್ವಿತರು ಸನ್ಮಾನ ಪೀಠವನ್ನ ಏರಬೇಕು ಅಂತ ಅವರನ್ನ ಅತ್ಯಂತ ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಅವರ ಪರಿಚಯಕ್ಕೋಸ್ಕರವಾಗಿ ದೃಶ್ಯ ತುಣುಕು. ಪ್ರಶಸ್ತಿಗೆ ಭಾಜನರಾಗಿರತಕ್ಕಂಥವರು ಕ್ರೀಡಾ ಕ್ಷೇತ್ರದ ಸಾಧಕ ಶ್ರೀ ಪ್ರಶಾಂತ್ ರೈ ಪುತ್ತೂರು, ರಾಷ್ಟ್ರೀಯ ಕಬಡ್ಡಿ ಆಟಗಾರ, ಏಕಲವ್ಯ ಪ್ರಶಸ್ತಿ ಪುರಸ್ಕೃತರು. ಅವರನ್ನ ಸನ್ಮಾನ ಪೀಠವನ್ನ ಇರುವಂತೆ ಅತ್ಯಂತ ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದೆ. ಸನ್ಮಾನಗೊಳ್ಳಲಿರುವವರು ಕ್ರೀಡಾ ಕ್ಷೇತ್ರದ ಇನ್ನೋರ್ವ ಸಾಧಕ ಶ್ರೀ ಚಿಂತನ್ ಎಸ್ ಶೆಟ್ಟಿ, ಅಂತಾರಾಷ್ಟ್ರೀಯ ಈಜುಪಟು, ಶ್ರೀ ರಾಮಕೃಷ್ಣ ವಿದ್ಯಾಸಂಸ್ಥೆ, ಮಂಗಳೂರು. ಇವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಸನ್ಮಾನ ಪೀಠವನ್ನ ಏರುವಂತೆ ವಿನಂತಿಸಿಕೊಳ್ತಾ ಇದೆ. ರಾಷ್ಟ್ರೀಯ 78ನೇ ಸೀನಿಯರ್ ಚಾಂಪಿಯನ್ಶಿಪ್ನಲ್ಲಿ ಕರ್ನಾಟಕ ತಂಡವನ್ನು ಪ್ರತಿನಿಧಿಸಿ 1 ಚಿನ್ನ, 2 ಬೆಳ್ಳಿ ಹಾಗೂ 1 ಕಂಚಿನ ಪದಕ ಪಡೆದಿರುತ್ತಾನೆ. 2025ರ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ನಡೆದ 69ನೇ ರಾಷ್ಟ್ರ ಮಟ್ಟದ ಸ್ಕೂಲ್ ಗರ್ಲ್ಸ್ ಈಜು ಚಾಂಪಿಯನ್ಶಿಪ್ನಲ್ಲಿ 3 ಚಿನ್ನ, 1 ಬೆಳ್ಳಿ ಪದಕ ಪಡೆದಿರುತ್ತಾನೆ. ಪ್ರೋಟೋಕಾಲ್ ಮತ್ತು ಆಮಂತ್ರಣ ಪತ್ರದಲ್ಲಿ ತೋರಿಕೊಂಡಂತೆ ಈಗಾಗಲೇ ಸನ್ಮಾನ ಪೀಠವನ್ನ ಏರ್ಬೇಕಾಗಿರತಕ್ಕಂಥವರು ಸಂಗೀತ ಕ್ಷೇತ್ರದ ದಿಗ್ಗಜ ಶ್ರೀ ಬಹುಕಿರಣ್ ಶೆಟ್ಟಿ, ಖ್ಯಾತ ಗಾಯಕರು ಮತ್ತು ಸಂಗೀತ ನಿರ್ದೇಶಕರು, ಮಂಗಳೂರು. ಅದೇ ಅವರ ಪರಿಚಯಕ್ಕೆ ಸಂಬಂಧಿಸಿದ ಹಾಗೆ ಒಂದು ತಾಂತ್ರಿಕ ಸಮಸ್ಯೆ ಎದುರಾದ ಕಾರಣಕ್ಕೋಸ್ಕರವಾಗಿ ಅವರನ್ನ ಈ ಯಾದಿಯ ಕೊನೆಯಲ್ಲಿ ಸೇರಿಸಿದ್ದೇವೆ. ದಯಮಾಡಿ ಅವರು ಕ್ಷಮಿಸಬೇಕು ಅಂತಲೇ ಹೇಳಿಕೊಳ್ಳುತ್ತಾ ಅವರ ಪರಿಚಯವನ್ನ ಓದುವುದಕ್ಕೋಸ್ಕರವಾಗಿ ಡಾಕ್ಟರ್ ಮಂಜುಳಾ ಶೆಟ್ಟಿ ಅವರನ್ನ ವಿನಂತಿಸಿಕೊಳ್ತಾ ಇದ್ದೇವೆ. ಮತ್ತು ಕನ್ನಡ ಚಲನಚಿತ್ರ ಉದ್ಯಮದ ಐಕಾನ್ ಎನಿಸಿಕೊಂಡಿರುವ ಡಾಕ್ಟರ್ ಗುರುಕಿರಣ್ ಶೆಟ್ಟಿ ಅವರು ಓರ್ವ ಪ್ರಸಿದ್ಧ ಸಂಗೀತ ಸಂಯೋಜಕ, ಹಿನ್ನೆಲೆ ಗಾಯಕ, ನಟ ಮತ್ತು 100ಕ್ಕೂ ಹೆಚ್ಚು ಚಿತ್ರಗಳಿಗೆ ಸಂಗೀತ ಸಂಯೋಜಿಸಿರುವ ಡಾಕ್ಟರ್ ಗುರುಕಿರಣ್ ಅವರು ಆಧುನಿಕ ದಕ್ಷಿಣ ಭಾರತೀಯ ಸಂಗೀತದ ಧ್ವನಿಪಥವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿರುವವರು. 1998ರಲ್ಲಿ ಬ್ಲಾಕ್ ಬಸ್ಟರ್ ಚಲನಚಿತ್ರ ಎನಿಸಿಕೊಂಡ ಯೊಂದಿಗೆ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿದ ಗುರುಕಿರಣ್ ಅಪ್ಪು, ಜೋಗಿ, ಆಪ್ತಮಿತ್ರ ಮತ್ತು ಉಪೇಂದ್ರ ಮುಂತಾದ ಐಕಾನಿಕ್ ಚಲನಚಿತ್ರಗಳೊಂದಿಗೆ ತ್ವರಿತವಾಗಿ ಪ್ರಾಮುಖ್ಯತೆಗೆ ಏರಿದರು. ಚಾರ್ಟ್ ಟಾಪಿಂಗ್ ಧ್ವನಿಪಥಗಳು ಮತ್ತು ಮರೆಯಲಾಗದ ಮಧುರ ಸಂಗೀತವನ್ನು ಕಲಾ ಮಾತಿಗೆ ಉಡುಗೊರೆಯಾಗಿ ನೀಡಿದರು. ಜಾನಪದ, ಶಾಸ್ತ್ರೀಯ ಮತ್ತು ಸಮಕಾಲೀನ ಸಂಗೀತದ ಅವರ ನವೀನ ಸಮ್ಮಿಲನವು ಕನ್ನಡ ಚಲನಚಿತ್ರ ಸಂಗೀತದಲ್ಲಿ ಕ್ರಾಂತಿಯನ್ನು ಉಂಟುಮಾಡಿದೆ ಮತ್ತು ಅವರಿಗೆ ಬೃಹತ್ ಜಾಗತಿಕ ಅಭಿಮಾನಿಗಳನ್ನು ಬೆಳೆಸಿಕೊಟ್ಟಿದೆ. ಸಂಗೀತ ಸಂಯೋಜನೆಯ ಹೊರತಾಗಿ
ಕ್ಷಮಿಸಿ ಬಹುಮುಖ ಕಲಾವಿದರಾಗಿದ್ದು 200ಕ್ಕೂ ಹೆಚ್ಚು ಹಾಡುಗಳನ್ನ ಹಾಡಿದ್ದಾರೆ. ಬಹು ಚಲನಚಿತ್ರಗಳಲ್ಲಿ ನಟಿಸಿದ್ದಾರೆ. ದೂರದರ್ಶನಕ್ಕಾಗಿ ಸಂಗೀತ ಕಾರ್ಯಕ್ರಮಗಳನ್ನು ಸಂಯೋಜಿಸಿದ್ದಾರೆ. ವಿಶ್ವಾದ್ಯಂತ ಇದುವರೆಗೂ 1400ಕ್ಕೂ ಹೆಚ್ಚು ನೇರ ಪ್ರದರ್ಶನಗಳಲ್ಲಿ ಪ್ರದರ್ಶನ ನೀಡಿದ್ದಾರೆ. ವೇದಿಕೆಯ ತನ್ನ ಅದ್ಭುತ ಪ್ರದರ್ಶನದಿಂದ ಪ್ರೇಕ್ಷಕರನ್ನು ಮಂತ್ರಮುಗ್ಧರನ್ನಾಗಿಸುವ ಈ ಮಾಂತ್ರಿಕ ಸಿನಿಮಾ ರಂಗದ ಓರ್ವ ಅನುಭವಿ ಮಾರ್ಗದರ್ಶಕ, ಉದಯೋನ್ಮುಖ ಪ್ರತಿಭೆಗಳನ್ನು ಪೋಷಿಸಿರುವವರು, ರಿಯಾಲಿಟಿ ಶೋಗಳು ಮತ್ತು ಕಲಾತ್ಮಕ ಸಹಯೋಗಗಳ ಮೂಲಕ ಸಂಗೀತ ಉದ್ಯಮದ ಬೆಳವಣಿಗೆಗೆ ಗಣನೀಯವಾದ ಕೊಡುಗೆಯನ್ನು ನೀಡಿರುವವರು. ಗುರುಪುರನವರ ಅನನ್ಯ ಪ್ರತಿಭೆ ಮತ್ತು ಶ್ರೇಷ್ಠ ಸಾಧನೆಯನ್ನ ಅನೇಕ ಪ್ರತಿಷ್ಠಿತ ಪ್ರಶಸ್ತಿಗಳೊಂದಿಗೆ ಗುರುತಿಸಲಾಗಿದೆ. ಸಂಗೀತ ಮತ್ತು ಕಲೆಗಳಿಗೆ ಅವರ ಅತ್ಯುತ್ತಮ ಕೊಡುಗೆಯನ್ನು ಗುರುತಿಸಿ ಬೆಂಗಳೂರು ವಿಶ್ವವಿದ್ಯಾಲಯವು ಅವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನ ನೀಡಿದೆ. ತೆಲುಗು ವಿಜ್ಞಾನ ಸಮಿತಿಯು ಇತ್ತೀಚೆಗೆ ಅವರಿಗೆ ಶ್ರೀ ಕೃಷ್ಣದೇವರಾಯ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದೆ. ಇದು ಅವರ ಸಾಂಸ್ಕೃತಿಕ ಮತ್ತು ಕಲಾತ್ಮಕ ಪ್ರಭಾವವನ್ನ ಮತ್ತಷ್ಟು ಎತ್ತಿ ಹಿಡಿದ ಪ್ರಶಸ್ತಿಯಾಗಿದೆ. ಶ್ರೇಷ್ಠ ಸಂಗೀತ ನಿರ್ದೇಶನ, ಅತ್ಯುತ್ತಮ ಸಾಹಿತ್ಯಕ್ಕಾಗಿ ಫಿಲ್ಮ್ಫೇರ್ ಪ್ರಶಸ್ತಿಗಳನ್ನು ಒಳಗೊಂಡಂತೆ ಚಿತ್ರೋದ್ಯಮದ ಲೆಕ್ಕವಿಲ್ಲದಷ್ಟು ಪ್ರಶಸ್ತಿಗಳು ಅವರಿಗೆ ಸಂದಿವೆ. ಕರಾವಳಿ ಸೌರಭ ರಾಜ್ಯ ಪ್ರಶಸ್ತಿ, ಕನ್ನಡ ಸೇವಾ ರತ್ನ, ಬಿಂದುಸಾರ, ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ಇವೆಲ್ಲ ಅವರ ಜೀವಮಾನದ ಸಾಧನೆಗೆ ಸಂದ ಗೌರವಗಳಲ್ಲಿ ಕೆಲವು. ಸಂಗೀತ ಶಕ್ತಿಯ ಒಂದು ಪ್ರಮುಖ ಕೇಂದ್ರವಾಗಿ ಎತ್ತರದಲ್ಲಿ ನಿಂತಿರುವ ಗುರುಕಿರಣ್ ಅವರ ಸೃಜನಶೀಲತೆ, ಉತ್ಸಾಹ ಮತ್ತು ನಿರಂತರವಾದ ಸಾಧನೆ ಪರಿಶ್ರಮಗಳು ಕಿರಿಯ ಪೀಳಿಗೆಗೆ ಸ್ಫೂರ್ತಿಯಾಗುವಂತವು. ಗುರುಕಿರಣ್ ನಮ್ಮ ತುಳುನಾಡಿನವರು, ನಮ್ಮ ಬಂಟ ಸಮುದಾಯದವರು ಎನ್ನುವ ಹೆಮ್ಮೆ ನನ್ನದು. ಇಂಡಿಯನ್ ಏರ್ಫೋರ್ಸ್ನ ನಿವೃತ್ತ ಅಧಿಕಾರಿಯಾದ ಕಲ್ಲಾರೆ ಜಯರಾಮ ಶೆಟ್ಟಿ ಮತ್ತು ಶಿಕ್ಷಣ ತಜ್ಞೆ ರತ್ನಕಾಂತಿ ಶೆಟ್ಟಿ ಅವರ ಪುತ್ರ ಡಾಕ್ಟರ್ ಗುರುಕಿರಣ್ ಶೆಟ್ಟಿ ಅವರಿಗೆ ನಮ್ಮ ಮನದಾಳದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅವರ ಸಾಧನೆಯ ದೊಡ್ಡ ತುದಿಯನ್ನು ಏರುವಂತೆ ದೇವರು ಅನುಗ್ರಹಿಸಲಿ ಎಂದು ಬೇಡಿಕೊಳ್ಳುತ್ತಾ ಬಂಟರ ಯಾನಿ ನಾಡವರ ಮಾತೃ ಸಂಘದ ಬಹಿರಂಗ ಅಧಿವೇಶನದ ಈ ವೇದಿಕೆಯಲ್ಲಿ ಅತ್ಯಂತ ಅಭಿಮಾನದಿಂದ ನಿಮ್ಮೆಲ್ಲರ ಗಟ್ಟಿಯಾದ ಕರತಾಡನದ ಗೌರವದೊಂದಿಗೆ ಸನ್ಮಾನಿಸಲು ಹರ್ಷಪಡುತ್ತೇನೆ. ಈಗ ಗುರುಕಿರಣ್ ಅವರ ಪರಿಚಯವನ್ನ ದೃಶ್ಯ ಮಾಧ್ಯಮದ ಮುಖಾಂತರವಾಗಿ ಗುರುಕಿರಣ್ ಅವರ ಅನನ್ಯ ಪ್ರತಿಭೆಯನ್ನ ಮತ್ತು ಅವರ ಶ್ರೇಷ್ಠ ಸಾಧನೆಯನ್ನ ಹಲವಾರು ಅಧಿವೇಶನದ ಅಭ್ಯಾಗತರು, ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಎಲ್ಲರೂ ಸೇರಿಕೊಂಡು ಈ ಸಾಧಕರನ್ನ ಅತ್ಯಂತ ಗೌರವಪೂರ್ವಕವಾಗಿ ಸನ್ಮಾನಿಸ್ತಾ ಇದ್ದಾರೆ. ಎಲ್ಲರ ಕರತಾಡನದ ಮುಖಾಂತರವಾಗಿ ಶುಭಾಶಯಗಳನ್ನ ಹಂಚಿಕೊಳ್ಳಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಸಭಾಸದರ ತುಂಬ ಪ್ರೋತ್ಸಾಹದ ಗೌರವ ಇದಕ್ಕೆ ಅತ್ಯಂತ ಮುಖ್ಯ ಎನ್ನುವಂಥದ್ದು ನಮ್ಮೆಲ್ಲರ ಅನಿಸಿಕೆ. ಈ ಪ್ರಶಸ್ತಿ ಶಾಲೆ, ಆರಲ್, ಚಿನ್ನದ ಪದಕ, ಅನ್ನ ಹಂತಲುಗಳ ಸಮೇತ ಎಲ್ಲ ಅಧಿಕಾರಿಗಳು ಮತ್ತು ಸಂಘದ ಅಧ್ಯಕ್ಷರು ಹಾಗೂ ಸಂಘದ ಪದಾಧಿಕಾರಿಗಳು ಸೇರಿ ಎಲ್ಲ ಸನ್ಮಾನಿತರನ್ನ ಗೌರವಿಸ್ತಾ ಇದ್ದಾರೆ. ಶ್ರೀ ಕೊರಮನ್ ಮೋಹನ್ ದೇವಾಲಯ ಮತ್ತು ಡಾಕ್ಟರ್ ಎಂ.ಕೆ. ಶೈಲಜಾ ಆಳ್ವ ದಂಪತಿಗಳ ಉದಾರ ಕೊಡುಗೆ 1 ಕೋಟಿ ರೂಪಾಯಿ ಅರ್ಪಿಸುವ ಮುಖಾಂತರವಾಗಿ ಕೊರಮನ್ ಮೋಹನ್ ದೇವಾಲಯ ಅವರ ತಂದೆ ಡಾಕ್ಟರ್ ಕೊರಮನ್ ನಾಗಪ್ಪ ಆಳ್ವ ಮತ್ತು ತಾಯಿ ಶ್ರೀಮತಿ ಕಲ್ಯಾಣಿ ಆಳ್ವ ಇವರ ಸ್ಮರಣಾರ್ಥ ನೀಡುತ್ತಾ ಇರತಕ್ಕಂತಹ ಪ್ರಶಸ್ತಿ ಪ್ರದಾನ ಮತ್ತು ಸನ್ಮಾನ. ಈ ಗೌರವ ಸನ್ಮಾನವು ಶಾಲೆ, ಭೋಜನ ಹಾರ, ಚಿನ್ನದ ಪದಕ ಹಾಗೂ ಹಣ್ಣು ಹಂಪಲುಗಳನ್ನ ಬೆಳದಿಂದಿರುತ್ತದೆ ಎಂದು ಹೇಳಲಿಕ್ಕೆ ನಾವು ತುಂಬ
ಸಂವಿಧಾನಿಕರಾದಂತಹ ಕೊಡಮನ್ ಮೋಹನ್ ಆಯ್ದ ಮತ್ತು ಅವರ ಪತ್ನಿ ಡಾಕ್ಟರ್ ವೆಂಕಟೇಶ್ ರೈಲದ ಆಯ್ದ ಅವರ ಕೊಡಗಲಿಂದ ಇಂಥ ಒಂದು ಅತ್ಯಂತ ಗೌರವಯುತವಾದ ಮತ್ತು ಶ್ರೇಷ್ಠವಾದ ಈ ಒಂದು ಪ್ರಶಸ್ತಿಯನ್ನ ನೀಡಿಕೊಂಡಿರತಕ್ಕಂಥ ಅಧ್ಯಾಪಕರು ಮಾತೃಸಂಘದ ಪದಾಧಿಕಾರಿಗಳು ಅಧ್ಯಕ್ಷರ ಪದಾಧಿಕಾರಿಗಳು ಎಲ್ಲರೂ ಸೇರಿಕೊಂಡು ವೇದಿಕೆಯ ಮೇಲೆ ಇರತಕ್ಕಂತಹ ಈ ಸನ್ಮಾನಿತರನ್ನ ಸನ್ಮಾನಿಸ್ತಾ ಇದ್ದಾರೆ. ಪ್ರಶಸ್ತಿ ಪುರಸ್ಕೃತರಿಂದ ಚಿನ್ನದ ಜನಕ್ಕೆ ನೀವು ಗೌರವಿಸ್ತಾ ಇದ್ದಾರೆ. ನಮ್ಮ ಇಷ್ಟದ ಕ್ಷೇತ್ರಗಳಲ್ಲಿ ದುಡಿಮೆಯ ದಾರಿಯನ್ನು ಕಂಡುಕೊಂಡು ತನ್ನ ಇಚ್ಛಾಶಕ್ತಿಯನ್ನು ಸಂಪೂರ್ಣವಾಗಿ ವಿನಿಯೋಗಿಸಿಕೊಂಡು ಜೊತೆಗೆ ತ್ರಿಕಾರಪೂರ್ವಕವಾಗಿ ಆ ಕ್ಷೇತ್ರವನ್ನ ಆವಾಹಿಸಿಕೊಂಡ ಕಾರಣದಿಂದಲೇ ತನ್ನ ಬದುಕಿನ ದಾರಿ ಜೊತೆಗೆ ತಮಗೆ ಯಶಸ್ಸು ಮತ್ತು ಶ್ರೇಯಸ್ಸನ್ನ ಕಂಡುಕೊಂಡಂತಹ ಎಲ್ಲ ಗೌರವಾನ್ವಿತರು ವೇದಿಕೆಯಲ್ಲಿ ಈಗ ಸನ್ಮಾನಗೊಳ್ತಾ ಇದ್ದಾರೆ. ಯಾವ ವ್ಯಕ್ತಿಯೂ ಕೂಡ ಸಾಧನೆಗೋಸ್ಕರವಾಗಿ ನೇಮಕ ಮಾಡುವುದಿಲ್ಲ, ಆದರೆ ತನ್ನ ಬದುಕಿನ ದಾರಿಯಲ್ಲೇ ಅದನ್ನೇ ಕಾಯ ವಾಕ್ಯ ಮನಸ್ಸ ತ್ರಿಕರಣಪೂರ್ವಕವಾಗಿ ತೊಡಗಿಸಿಕೊಂಡ ಕಾರಣಕ್ಕೆ ಆ ಸಣ್ಣ ಬಿಂದುವೆ ಸಿದ್ಧವಾಗಿ ಆದಷ್ಟು ಸಮಾಜ ನಿರೂಪಿಸಿದ ಹಾಗೆ, ಸಮಾಜದಲ್ಲಿ ಗೌರವ ದೊರೆಯುವ ಹಾಗೆ, ಸಾಧನೆ ಆಗುವ ಹಾಗೆ ಪ್ರೇರೇಪಿಸುತ್ತದೆ ಎನ್ನುವುದಕ್ಕೆ ವೇದಿಕೆಯ ಮೇಲೆ ಇವತ್ತು ಡಾಕ್ಟರ್ ಕೊಡಮನ್ ನಾಗಪ್ಪ ಅಯ್ಯ ಮತ್ತು ಶ್ರೀಮತಿ ಕಲ್ಯಾಣಿ ಆಯ್ದ ಅವರ ಸ್ಮರಣಾರ್ಥ ನೀಡುವ ಪ್ರಶಸ್ತಿ ಪ್ರಧಾನ ಮತ್ತು ಸನ್ಮಾನಕ್ಕೆ ಹೊರತಾಗಿರತಕ್ಕಂಥ ಗೌರವಾನ್ವಿತರನ್ನ ಈ ಸಂದರ್ಭದಲ್ಲಿ ಅತ್ಯಂತ ಗೌರವಯುತವಾಗಿ ಅವರನ್ನು ಅಭಿನಂದಿಸ್ತಾ ಇದ್ದೇವೆ. ಪ್ರಶಸ್ತಿಗೆ ಭಾಜನರಾಗತಕ್ಕಂತಹ ಎಲ್ಲರನ್ನ ಆರತಿ ಹಾಗೂ ತಿಲಕ ಅಕ್ಷತೆಗಳ ಮುಖಾಂತರವಾಗಿ ಸಾಂಪ್ರದಾಯಿಕವಾಗಿ ಗೌರವಿಸ್ತಾ ಇದ್ದಾರೆ. ಸಾಧಕರು ಇವತ್ತು ನಮ್ಮಲ್ಲಿ ಸನ್ಮಾನಗೊಂಡಿದ್ದಾರೆ. ದಯಮಾಡಿ ಎಲ್ಲ ಪ್ರೇಕ್ಷಕರು ಸದಾಸದರು ವಿಮುಕ್ತವಾದ ಕರತಾಡನದ ಮುಖಾಂತರವಾಗಿ ಅವರಿಗೆ ಅಭಿನಂದನೆಗಳಿಂದ ಸಲ್ಲಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಮುಂದೆ ಡಾಕ್ಟರ್ ಕೊಡಮನ್ ನಾಗಪ್ಪ ಆಳ್ವ ಮತ್ತು ಶ್ರೀಮತಿ ಕಲ್ಯಾಣಿ ಆಳ್ವ ಸ್ಮರಣಾರ್ಥ ನೀಡುವಂತಹ ಈ ಪ್ರಶಸ್ತಿ ಪ್ರದಾನ ಮತ್ತು ಸನ್ಮಾನ ಮೋಹನ್ ದೇವ ಆಳ್ವ ಮತ್ತು ಡಾಕ್ಟರ್ ಎಂ ಕೆ ಶೈಲಜಾ ಆಳ್ವ ದಂಪತಿಗಳಿಗೆ ಈಗ ಗೌರವಾರ್ಪಣೆ. ಆ ದಂಪತಿಗಳ
ದಯಮಾಡಿ ಸನ್ಮಾನ ಪೀಠವನ್ನು ಏರಬೇಕು ಅಂತ ಆ ಗೌರವಾನ್ವಿತ ಇಬ್ಬರನ್ನು ಕೂಡ ಅತ್ಯಂತ ಗೌರವದಿಂದ ವಿನಂತಿಸಿಕೊಳ್ತಾ ಇದ್ದೇವೆ. ದಯಮಾಡಿ ಶ್ರೀ ಕೊರ್ಮನ್ ಮೋಹನ್ ದೇವ ಆಳ್ವ ಮತ್ತು ಡಾಕ್ಟರ್ ಎಂ.ಕೆ. ಶೈಲಜಾ ಆಳ್ವ ದಂಪತಿಗಳು ಸನ್ಮಾನ ಪೀಠವನ್ನು ಏರಬೇಕು ಅಂತ ಅವರನ್ನ ಕಳಕಳಿಯಿಂದ ವಿನಂತಿಸಿಕೊಳ್ತಾ ಇದ್ದಾರೆ. ಮುಂದಿನ ಭವಿಷ್ಯದ ಬಗ್ಗೆ ಚಿಂತಿಸದೆ ಸಮಾಜ ಕಲ್ಯಾಣಕ್ಕೋಸ್ಕರವಾಗಿ ದುಡಿದಂತ ಸಾಧಕರನ್ನ ಗುರುತಿಸಬೇಕು ಅಂತ ಮಾಡಿದ ಅವರ ಕೆಲಸ ಬಹಳ ದೊಡ್ಡದು. ಈಗ ಅವರ ಪರಿಚಯವನ್ನ ದೃಶ್ಯ ಹಿರಿಯ ಮೈಸೂರು ರಾಜ್ಯಪಾಲ ಹಿರಿಯ ರಾಜಕಾರಣ ದಕ್ಷ ಪ್ರಾಮಾಣಿಕ ರಾಜಕೀಯ ಸಿದ್ಧಿಯಾಗಿ ಸರ್ವತ್ರ ಪ್ರಶಂಸೆ ಗಳಿಸಿದ್ದ ಜನನಾಯಕ, ಕರ್ನಾಟಕದ ಆರೋಗ್ಯ ಸಚಿವರಾಗಿ ಸೇವೆ ಸಲ್ಲಿಸಿದ್ದ ಡಾಕ್ಟರ್ ಪ್ರಜ್ಞಾನ್ ಯಾದಪ್ಪ ಆಳ್ವ ಹಾಗೂ ಶ್ರೀಮತಿ ಕಲ್ಲಳ್ಳಿ ಆಳ್ವರ ಹಿರಿಯ ಪುತ್ರ ಕೆ. ಮೋಹನ್ ದೇವ ಆಳ್ವರು ತಂದೆಯ ಹಾದಿಯಲ್ಲಿ ಹೆಜ್ಜೆ ಹಾಕಿ ಜನರ ಸೇವೆಯಲ್ಲಿ ಬದುಕು ಸಾಧ್ಯಗೊಳಿಸಿಕೊಂಡರು. ಬೆಂಗಳೂರು ನಗರ ಪಾಲಿಕೆಯ ಸದಸ್ಯರಾಗಿ ಜನಪ್ರೀತಿಗೆ ಪಾತ್ರರಾದವರು. ರಾಜ್ಯ ಶಿಕ್ಷಣ ಕ್ಷೇತ್ರದಲ್ಲಿ ತನ್ನ ಛಾತಿ ಮೂಡಿಸಿದ ಪರಿಣಾಮವಾಗಿ ವಯಸ್ಕರ ಶಿಕ್ಷಣ ಸಮಿತಿಯ ಅಧ್ಯಕ್ಷರಾಗಿ ನೇಮಿಸಲ್ಪಟ್ಟು ರಾತ್ರಿ ಶಾಲೆಗಳನ್ನು ಸ್ಥಾಪಿಸಿ ದುಡಿಯುತ್ತ ಕಲಿಯುವ ಬೆಂಬಲದ ರಾಜ್ಯ ಶಿಕ್ಷಣ ಕ್ಷೇತ್ರದಲ್ಲಿ ತನ್ನ ಛಾತಿ ಮೂಡಿಸಿದ ಪರಿಣಾಮವಾಗಿ ವಯಸ್ಕರ ಶಿಕ್ಷಣ ಸಮಿತಿಯ ಅಧ್ಯಕ್ಷರಾಗಿ ನೇಮಿಸಲ್ಪಟ್ಟು ರಾತ್ರಿ ಶಾಲೆಗಳನ್ನು ಸ್ಥಾಪಿಸಿ ದುಡಿಯುತ್ತಾ ಕಲಿಯುವ ಬೆಂಬಲದ ಸಾವಿರಾರು ಮಂದಿಯ ಜ್ಞಾನದಾಹ ಮತ್ತು ಸ್ವಾವಲಂಬನೆಯ ಕನಸಿಗೆ ನೀರೆರೆದ ಪುಣ್ಯಾತ್ಮರಿವರು. ರಾಜ್ಯ ಸರ್ಕಾರದ ಅಧೀನದಲ್ಲಿರುವ ಕಂಠೀರವ ಸ್ಟುಡಿಯೋದ ನಿರ್ದೇಶಕರಾಗಿ, ಪ್ರತಿಷ್ಠಿತ ಶೇಷಾದ್ರಿಪುರಂ ಶಿಕ್ಷಣ ಸಂಸ್ಥೆಯ ಧರ್ಮದರ್ಶಿಯಾಗಿ, ಎಪಿಎಸ್ ಕಾಲೇಜಿನ ಆಡಳಿತ ಮಂಡಳಿಯ ಉಪಾಧ್ಯಕ್ಷರಾಗಿ, ಕರ್ನಾಟಕ ಚಿತ್ರಕಲಾ ಪರಿಷತ್ತು, ಕನ್ನಡ ಸಾಹಿತ್ಯ ಪರಿಷತ್ತು ಇವುಗಳಲ್ಲಿ ವಿವಿಧ ನೆಲೆಯಲ್ಲಿ ಪದಾಧಿಕಾರಿಯಾಗಿ, ಇನ್ನೇನು 50 ವರ್ಷದ ಸಂಭ್ರಮಕ್ಕೆ ಅಣಿಯಾಗುತ್ತಿರುವ ಕನ್ನಡ ಚಿತ್ರಪ್ರೇಮಿಗಳ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾಗಿ, ಕರ್ನಾಟಕ ಮಕ್ಕಳಕೂಟದ ಅಧ್ಯಕ್ಷರಾಗಿ, ಪ್ರತಿಷ್ಠಿತ ಗಾಯನ ಸಮಾಜದ ಪದಾಧಿಕಾರಿಯಾಗಿ, ಹೀಗೆ ವಿವಿಧ ನೆಲೆಯಲ್ಲಿ ತನ್ನ ಕ್ರಿಯಾಶೀಲತೆ ಮತ್ತು ನಾಯಕತ್ವ ಗುಣವನ್ನು ಸದುಪಯೋಗಪಡಿಸಿಕೊಂಡ ಮೋಹನ್ ದೇವ್ ಆಳ್ವ ಅವರು ಜನರು ಮರೆತು ಬಿಟ್ಟಿದ್ದ ತೆರೆಮರೆಯ ಕಲಾವಿದರನ್ನ ಗುರುತಿಸಿ ಗೌರವಿಸಿ ಆತ್ಮಸ್ಥೈರ್ಯ ತುಂಬಿರುವವರು. ನವ್ಯಮುಗದ ಸಿಹಿ ನುಡಿಯ ಸರಳತೆ, ಸಜ್ಜನಿಕೆ ಮತ್ತು ಸಭ್ಯದಯಿ ವರ್ತನೆಯಿಂದ ಅಸಂಖ್ಯ ಜನರ ಹೃದಯದಲ್ಲಿ ಸ್ಥಾನ ಪಡೆದಿರುವ ಶ್ರೀ ಕೆ. ಮೋಹನ್ ದೇವ್ ಆಳ್ವ ಇವರನ್ನು ಬಂಟರನೇನಿ ನಾಡಗರ ಸಂಘದ ಆಶ್ರಯದಲ್ಲಿ ನಡೆಯುತ್ತಿರುವ ಬಹಿರಂಗ ಅಧಿವೇಶನ 2026ರ ಈ ಸಭಾ ವೇದಿಕೆಯಲ್ಲಿ ಎಲ್ಲರ ಗಟ್ಟಿಯಾದ ಚಪ್ಪಾಳೆಯ ಧ್ವನಿಯೊಂದಿಗೆ ಸನ್ಮಾನಿಸಿ ಗೌರವಿಸುತ್ತಿದ್ದೇವೆ. ಶ್ರೀ ಕೊರ್ಮನ್ ಮೋಹನ್ ದೇವ ಆಳ್ವ ಮತ್ತು ಡಾಕ್ಟರ್ ಎಂ.ಕೆ. ಶೈಲಜಾ ಆಳ್ವ ದಂಪತಿಗಳಿಗೆ ಗೌರವಾರ್ಥಿ ಶಾಲು ಹಾರ ಸ್ಮರಣಕ್ಕೆ ನೀಡಿ ಸಂಘದ ಅಧ್ಯಕ್ಷರೇ ಪದಾಧಿಕಾರಿಗಳು ಸೇರಿ ಅವರನ್ನ ಗೌರವಿಸ್ತಾ ಇದ್ದಾರೆ. ಇವತ್ತಿನ ಅಧಿವೇಶನದ ಉದ್ಘಾಟಕರಾಗಿರುವಂತಹ ನ್ಯಾಯಮೂರ್ತಿಗಳು ಕೂಡ ನಿಮ್ಮ ಜೊತೆಗಿದ್ದಾರೆ. ಅತ್ಯಂತ ಗೌರವಪೂರ್ವಕವಾಗಿ ಇಂತಹ ಕೊಡುಗೈ ದಾನಿಗಳನ್ನ ಈ ಸಮಾವೇಶದಲ್ಲಿ ಅಧಿವೇಶನದಲ್ಲಿ ಸನ್ಮಾನಿಸ್ತಾ ಇರುವಂತದ್ದು ಸಮಾಜಕ್ಕೆ ಸ್ಫೂರ್ತಿ ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತದೆ. ಸನ್ಮಾನದ ಜೊತೆಗೆ ಆರತಿ ತಿಲಕ ಅಕ್ಷತೆಗಳ ಮುಖಾಂತರವಾಗಿಯೂ ಕೂಡ ಗೌರವಪೂರ್ವಕವಾಗಿ ಅವರನ್ನ ಗೌರವಿಸ್ತಾ ಇದ್ದಾರೆ. ಕೊಡುಗೈ ದಾನಿಗಳಾದಂತಹ ಈ ದಂಪತಿಗಳನ್ನ ಎಲ್ಲ ಸಭಾಸದರು ಚಪ್ಪಾಳೆಯನ್ನು ಮಾಡುತ್ತಾ ಇನ್ನಷ್ಟು ಅವರಿಗೆ ಗೌರವವನ್ನ ನೀಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದಾರೆ. ಸಂಗೀತ ನಿರ್ದೇಶಕ ಶ್ರೀ ಗುರುಕುಲ ಶಿಖರಂಗದ ಸಾಧಕರನ್ನು ಕರೆಸಿ ಇದನ್ನು ಸನ್ಮಾನ ಮಾಡಿದ್ದಾರೆ. ಹೆಚ್ಚಾಗಿ ಫಂಕ್ಷನ್ ಅಂದ್ರೆ ಒಂಥರ ಬೇರೆ ರೀತಿ ಇರುತ್ತೆ. ಇದರಲ್ಲಿ ಎಲ್ಲ ಸಾಧಕರ ಜೊತೆ ಸೇವೆ ಮಾಡಿದ್ದಾರೆ. ಮೊದಲಿಗೆ ಸಾಧಕರಿಗೂ ಅಭಿನಂದನೆಗಳು. ಜೊತೆಗೆ ಇವತ್ತು ತುಂಬಾ ಖುಷಿ ಆಗ್ತಾ ಇರೋದು ಇವತ್ತಿನ ಪ್ರಶಸ್ತಿ ಹೆಸರು ನಾಗಪ್ಪ ಹಾಗೂ ಶ್ರೀಮತಿ ಕಲ್ಯಾಣಿ ಅವರ ಹೆಸರಲ್ಲಿ
ಮಾಡ್ತಿರೋ ಪ್ರಶಸ್ತಿ ನನಗೆ ನಿಜ ಇದು ತುಂಬಾ ಸ್ಪೆಷಲ್. ಕಾರಣ ನನಗೆ ಚಿಕ್ಕ ಮಾರ್ಗದರ್ಶನ ಅವರೇ ಮಾಡಿದ್. ನಮ್ಗೆ ಮನಸ್ಸೆಲ್ಲ ಕೂತ್ಕೊಂಡು ನಮ್ಗೆ ನಾವು ಮಾಮ ಅಂತ ಕರೆಯೋದು ಒಂದಷ್ಟು ಹುಟ್ಟು ಹೇಳಿದ್ರೆ ಆ ತರ ಹೋಗ್ತಾ ಆ ಟೈಮಲ್ಲಿ ಓಕೆ ಅನಿಸ್ತು. ಬಟ್ ಈಗ ವ್ಯಾಲ್ಯೂ ಗೊತ್ತಾಗ್ತಾ ಇದೆ. ನಮ್ಗೆ ಬೆಂಗಳೂರಲ್ಲಿ ಮನೆ ಅಂದ್ರೆ ಮುಂಚೆ ಇರೋದು ಅವ್ರ ಮನೆಗೆ ನಾವೆಲ್ಲೇ ಹೋಗಿ ಇಡ್ತಾ ಇರೋದು. ಅವ್ರ ಹೆಸರಲ್ಲಿ ನಿಜ ಖುಷಿ ಆಗ್ತದೆ ಈ ಸನ್ಮಾನ ಪತ್ರಕ್ಕೆ. ಆಮೇಲೆ ನಮ್ಮ ವಿಶ್ವಜಿತ್ ಹೇಳಿದ್ರು ಸಾಧಕರ ಜೊತೆ ಸಾಧನೆ ಮಾಡುವವರಿಗೆ ಪ್ರಶಸ್ತಿ ಕೊಡಬೇಕು ಅಂತ. ಆಕ್ಚುಲಿ ತುಂಬಾ ಒಳ್ಳೆ ಮಾತು. ಯಾಕಂದ್ರೆ ಸಾಧಕರಿಗೆಲ್ಲ ಕಡೆ ಸಿಗುತ್ತೆ, ಸಾಧನೆ ಮಾಡೋರಿಗೆ ಕೊಡಬೇಕು. ನನಗೆ ಇವತ್ತು ಚಿಂತನೆ ಇದ್ದಾರೆ ಇದು ಕಾರಣ ಏನಕ್ಕೆ ಹೇಳ್ತಾ ಇದ್ದೇನೆ ಅಂದ್ರೆ, ನನಗೆ ಜಗತ್ತಲ್ಲಿ ಅಂದ್ರೆ ಜೀವನದಲ್ಲಿ ಫಸ್ಟ್ ಅವಾರ್ಡ್ ಸಿಕ್ಕಿದ್ದು 94 ಕಾಣುತ್ತೆ. ಅದು ಕೊಡಿಸಿದವರು ಯಾರೆಲ್ಲ ಬೇರೆ ಅವರೆಲ್ಲ ನಮ್ಮ ಜೊತೆ ಇದ್ದಾರೆ. ನಾನು ಹೇಳುವರು ಜೀವನದಲ್ಲಿ ಮೊದಲ ಪ್ರಶಸ್ತಿ ಅದು. ಅದಕ್ಕೆ ಒಂದು ಸಪರೇಟ್ ಶೂ ಈಗ ಅಲ್ಲಿ ಕ್ಯಾಶುವಲ್ ಬರ್ತೇವೆ, ಆಗ ಸೂಟ್ ಎಲ್ಲ ಹೊರಿಸ್ಕೊಂಡು ಹೋಗ್ತಾ ಇದ್ದೆ ಚಿತ್ರದುರ್ಗ ಸಂಘದ ನೆಕ್ಸ್ಟ್ ಇಯರ್ 50 ವರ್ಷ ಅಂತ ಹೇಳಿದ್ರು. ಸೊ ಅದು ನನಗೆ ಈಗ ಆಮೇಲೆ 4 ಪ್ರಶಸ್ತಿ ಬಂತು, ಎಲ್ಲಿಂದ 3 ಜಾಸ್ತಿ ಪ್ರಶಸ್ತಿ ಬಂದಿದೆ. ಬಟ್ ಅದು ಯಾವತ್ತೂ ನನ್ನ ಮನಸ್ಸಿಗೆ ಆಗ್ತದೆ, ಯಾಕಂದ್ರೆ ಅದು ನನ್ನ ಮೊದಲ ಪ್ರಶಸ್ತಿ. ಸೊ ಥ್ಯಾಂಕ್ಸ್ ಅದ ಈ ಪಬ್ಲಿಕ್ ಆಗಿ ನಾನು ಮೊದಲೇ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಆ ಒಂದು ಪ್ರಶಸ್ತಿ ನನಗೆ ಜವಾಬ್ದಾರಿ ಕೊಟ್ಟಿದೆ. ಇವ್ರು ತುಂಬಾ ಚೆನ್ನಾಗಿ ಮಾತಾಡಿದ್ರು, ರಾಮೇಶ್ವರ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಹೋಗಿ ನಗಲ್ಲ ರಿಟರ್ನ್ ಅಂತ ಬೈಕಿಗೆ ಒಂದಿದೆ ಸ್ವಾಭಿಮಾನ ಅಂತ ಸಿಕ್ಕಾಬಿಡಲ್ಲ. ಬಟ್ ಇನ್ನೊಂದಿದೆ, ಸ್ವಾಭಿಮಾನಕ್ಕೂ ಅಹಂಕಾರಕ್ಕೂ ಕೂದಲೇ ಡಿಫರೆನ್ಸು. ಸೊ ಯಾವ ಪರ್ಸೀವ್ ಮಾಡಬಹುದು ಅಥವಾ ಅದು ಆಗುವುದು ಎರಡು. ಆಮೇಲೆ ಇನ್ನೊಂದು ಗಂಡ ಸಂಘದಲ್ಲಿ ಅವ್ರು ನೋಡಿ ನಕ್ಕಿಲ್ಲ ಅಂತ ಇನ್ನೊಂದು ರೀಸನ್ ಇರುತ್ತೆ. ಅವ್ರು ನೋಡಿದ್ರೆ 2 ವರ್ಷ ಸ್ಮೆಲ್ ಆಗ್ತದೆ. ಸ್ಮೆಲ್ ಕೊಟ್ಟರೆ ಲೈಟ್ ಹೊಡೆದಂತಾಗುತ್ತೆ. ಯಾರು ಹೀರೋ ಅಂತ ಒಮ್ಮೆ ನೋಡಿರ್ಬೋದು. ಇದು 2 ನಿಮಿಷ ತಗೊಳುತ್ತೆ ಮತ್ತೆ ರಿಯಾಕ್ಷನ್. ಸೊ ಇದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಆಕ್ಚುಲಿ ಥ್ಯಾಂಕ್ಸ್ ಕನ್ಸಿಡರಿಂಗ್ ಮೀಟು ಅಂಡ್ ಅದ್ರ ಜೊತೆ ನಾನು ಯಾವ್ದೋ ಕಾರ್ಯನಿರತ ಕರೀತಾರೆ ತುಂಬಾ ಧನ್ಯವಾದಗಳು. ಈಗ ಮನೆಗೆ ಬಂದು ಮನೆಯ ಜೊತೆ ಇದ್ದಂಗೆ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಕಾಮರ್ಸ್ ವಿಷಯದಲ್ಲಿ ಸ್ನಾತಕೋತ್ತರ ಶಿಕ್ಷಣವನ್ನು ಪಡೆದರು. ಮೆಡಿಕಲ್ ಕ್ಷೇತ್ರದಲ್ಲಿ ವಿಶೇಷ ಆಸಕ್ತಿ ಹೊಂದಿದ ಅವರು ಸ್ವಂತ ಉದ್ಯಮವನ್ನ ಆರಂಭಿಸಿದರು. ವಿಶ್ವಾಸ್ ಕೆಮಿಕಲ್ ಲಿಮಿಟೆಡ್ ಸಂಸ್ಥೆಯ ಸ್ಥಾಪಿಸಿ ಬಳಿಕ ಮಹಾರಾಷ್ಟ್ರದ ಅಂಬರ್ನಾಥ್, ಹಾವೇರಿ ಜಿಲ್ಲೆ ಹಾಗೂ ಗುಜರಾತಿನ ಭುಜ್ ಮುಂತಾದ ಕಡೆಗಳಲ್ಲಿ ತಮ್ಮ ಉದ್ಯೋಗವನ್ನ ಬೀಳಿಸಿದರು. ಪ್ರಸ್ತುತ ವಿವೀಕ್ಷಿಸುವವರ ಸಂಸ್ಥೆಗಳಲ್ಲಿ ಸುಮಾರು 800 ಮಂದಿ ಉದ್ಯೋಗಿಗಳಿರುವುದು ಇವರ ಮಹತ್ವದ ಸಾಧನೆಯಾಗಿದೆ. ಜೊತೆಲ್ ಬಂದರ ಸಂಘದ ಸಕ್ರಿಯ ಸದಸ್ಯರಾಗಿ 25 ವರ್ಷಗಳಿಗಿಂತಲೂ ಹೆಚ್ಚಿನ ಕಾಲ ಸೇವೆ ಸಲ್ಲಿಸಿರುವ ಈ ವಿವೀಕ್ಷಕರು 2004ನೇ ಅವಧಿಯಲ್ಲಿ ಪ್ರತಿಷ್ಠಿತ ಬೌದ್ಧ ಸಂಘ ಮುಂಬೈಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದರು. ಸಂಘದ ಅಂತಿಮ ಮಹೋತ್ಸವ ಸಮಾರಂಭವು ಈ ವಿವೀಕ್ಷಕಿಯವರ ಅಧ್ಯಕ್ಷತೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆಸಿರುವುದರಿಂದ ನಡೆಸಿರುವುದು ಶ್ಲಾಘನೀಯ ವಿಚಾರವಾಗಿದೆ. ಜಾನಬಂಧ ಎಸ್ಎಚ್ಟಿ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಇದರ ಅಧ್ಯಕ್ಷರಾಗಿ ಅನೇಕ ಅಭಿವೃದ್ಧಿ ಕಾರ್ಯಗಳು ಉನ್ನತ ಶಿಕ್ಷಣಕ್ಕಾಗಿ ಹೊಸ ಕಟ್ಟಡ ನಿರ್ಮಿಸಿದ್ದಾರೆ. ಇದರಲ್ಲಿ ಸುಮಾರು 10,000 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಮೆಡಿಕಲ್ ಉದ್ಯಮದಲ್ಲಿ ಅಪಾರ ಯಶಸ್ಸು ಸಂಪಾದಿಸಿರುವ ವಿವೀಕ್ಷಕರು ಅವರ ಸಾಧನೆಯನ್ನು ಪರಿಗಣಿಸಿ ಅವರ ವಿಶ್ವಾಸ್ ಕೆಮಿಕಲ್ ಸಂಸ್ಥೆಗೆ ಪ್ರತಿಷ್ಠಿತ ಐಸಿಟಿ ಅವಾರ್ಡ್ ಫಾರ್ ಎಕ್ಸಲೆನ್ಸ್ ಇನ್ ಮ್ಯಾನೇಜ್ಮೆಂಟ್ ಆಫ್ ಎನ್ವೈರನ್ಮೆಂಟ್ 2017 ಪ್ರಶಸ್ತಿ ದೊರೆತಿರುತ್ತದೆ. ಪ್ರಸ್ತುತ ಇವರು ಅಂಬರ್ನಾಥ್ ಉತ್ಪಾದಕರ ಸಂಘದ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರ ಉದ್ಯೋಗ ಕ್ಷೇತ್ರದಲ್ಲಿ ಇವರ ಪುತ್ರ ವಿನಯ್ ಶೇಖರ್ ಹಾಗೂ ಅಳಿಯ ವೆಂಕಟೇಶ್ ಶರಣ್ ಸಂಪೂರ್ಣ ಸಹಕಾರ ನೀಡುತ್ತಾ ಸಂಸ್ಥೆಯ ಬೆಳವಣಿಗೆಯಲ್ಲಿ ಕೈ ಜೋಡಿಸಿದ್ದಾರೆ. ಬೆಂಗಳೂರು ನಾಡಕರ ಮಾತೃ ಸಂಘದ ಬಹಿರಂಗ ಅಧಿವೇಶನದ ಈ ಸಂದರ್ಭದಲ್ಲಿ ತಮಗೆ ಸಂದೇಶ ಪಡಿಸಿದ್ದೇನೆ. ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಗೌರವಿಸಲ್ಪಡುವರು ಶ್ರೀ ಪ್ರಕಾಶ್ ಭಂಡಾರಿ, ಸ್ಥಾಪಕರು ಚಿನ್ನರಬಂದ ಸೇವಾ ಪ್ರತಿಷ್ಠಾನ ಮುಂಬೈ, ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಸನ್ಮಾನ ಪೀಠವನ್ನು ಏರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀ ಪ್ರಕಾಶ್ ಭಂಡಾರಿ ಅವರ ಪರಿಚಯವನ್ನು ಈಗ ನೋಡೋಣ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕಿನ್ನೂರಗುತ್ತಿ ಗಲ್ಯ ದಲಿತ ಮನೆತನದ ಶ್ರೀ ಭುಜಂಗ ಭಂಡಾರಿ ಹಾಗೂ ಅದ್ಯಾರು ವ್ಯಕ್ತಿ ಕುಸುಮ ಭಂಡಾರಿ ಅವರ ಸುಪುತ್ರರಾದ ತಾಯಿ ಮುಂಬೈ ಕನ್ನಡಿಗರ ಹಿಂದಿ ಗಲ್ಮೆಯನ್ನ ಕೃತಿಕಾರು ಯಜಮಾನ್ ಸುಬ್ಬಣ್ಣ ಶೆಟ್ಟಿ ಹಾಗೂ ಕುಸುಮ ಸನ್ಮಾನಿಸ್ತಾ ಇದ್ದಾರೆ, ಗೌರವಿಸ್ತಾ ಇದ್ದಾರೆ.
ಸಾಧಕರಿಗೆ ಪದಕ, ಶಾಲು, ಹಾರ, ಹಣ್ಣು ಹಂಪಲು ಇವುಗಳ ಮುಖಾಂತರವಾಗಿ ಗೌರವಿಸುವಂತಹ ಸಮಯ. ಕೈಗಾರಿಕಾ ಕ್ಷೇತ್ರದ ಸಾಧಕ ಶ್ರೀ ವಿವೇಕ್ ಶೆಟ್ಟಿ ಬೈಲಗುಪ್ಪ ಅವರನ್ನ ಗೌರವಿಸ್ತಾ ಇದ್ದಾರೆ. ಸಾಂಸ್ಕೃತಿಕ ಕ್ಷೇತ್ರದ ಸಾಧಕರಾದ ಶ್ರೀ ಪ್ರಕಾಶ್ ಬಂಡಾರಿ ಅವರನ್ನ ಶಾಲು, ಹಾರ, ಹಣ್ಣು ಹಂಪಲು ಪದಕ ನೀಡಿ ಗೌರವಿಸ್ತಾ ಇದ್ದಾರೆ. ಧಾರ್ಮಿಕ ಕ್ಷೇತ್ರದ ಸಾಧಕರಾಗಿರುವ ಶ್ರೀ ಗುತ್ತಿಗಾರ್ ಅವರನ್ನು ಸನ್ಮಾನಿಸುವಂತಹ ಶಾಲು, ಹಾರ, ಹಣ್ಣು ಹಂಪಲು ಮತ್ತು ಸ್ಮರಣೀಯ ಮುಖಾಂತರವಾಗಿ ಗೌರವ ಸಂದಾಯ ಆಗ್ತಾ ಇದೆ. ಕೈಗಾರಿಕಾ ಕ್ಷೇತ್ರದ ಸಾಧಕರಾಗಿರುವ ಶ್ರೀ ಕರ್ನಾಟಕ ಶೆಟ್ಟಿ ಮಹತ್ವದ ಕೈಗಾರಿಕೋದ್ಯಮ ಅವರನ್ನ ಗೌರವಿಸುವ ಸಮಯ. ಶಾಲೆ, ಹಾರ, ಹಣ್ಣು ಹಂಪಲು ಮತ್ತು ಸ್ಮರಣೀಯವನ್ನು ಅವರನ್ನ ಗೌರವಿಸ್ತಾ ಇದ್ದಾರೆ. ಸಹಕಾರಿ ಕ್ಷೇತ್ರದ ಸಾಧಕರಾದ ಡಾಕ್ಟರ್ ಪ್ರಸಾದ್ ಶೆಟ್ಟಿ ಸಹಕಾರ ಅವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಗೌರವಿಸ್ತಾ ಇದ್ದಾರೆ. ಆದಿತ್ಯ ಕ್ಷೇತ್ರದ ಸಾಧಕರಾಗಿರುವ ಶ್ರೀ ವೇಣುಗೋಪಾಲ್ ಶೆಟ್ಟಿ ಹೋಟೆಲ್ ಉದ್ಯಮಿ ನಾನು ಅವರನ್ನು ಸಂಘದ ಅಧ್ಯಕ್ಷರು ಶಾಲೆ ಹಾಗೂ ಹಾರ, ಹಣ್ಣು ಹಂಪಲು ನೀಡಿ ಗೌರವಿಸ್ತಾ ಇದ್ದಾರೆ. ನಿರ್ಮಾಣ ಕ್ಷೇತ್ರದ ಸಾಧಕರಾಗಿರುವ ಶ್ರೀ ಮುಕ್ಕರೋಡಿ ಸುಧಾಕರ್ ಶೆಟ್ಟಿ ಮಾರಕರಿ ಇಂಜಿನಿಯರಿಂಗ್ ಕನ್ಸ್ಟ್ರಕ್ಷನ್ಸ್ ಮಂಗಳವಾರ ಅವರನ್ನ ನಾಲ್ಕು ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಶಾರದ ಮೇಲಕ್ಕೆ ತಮ್ಮ ಹಂತ ಮತ್ತು ಸ್ನಾನವನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ವಿವಿಧ ಕ್ಷೇತ್ರದ ಸಾಧಕರನ್ನ ಬಂಡರವಾದಿ ಮೇಲೆಯ ಮಾತೃ ಸಂಘದ ವತಿಯಿಂದ ಗೌರವಿಸ್ತಾ ಇದ್ದಾರೆ. ಎಲ್ಲ ಸಭಾಸದರ ಕರಕಾಟದ ಮುಖಾಂತರವಾಗಿ ಚಪ್ಪಾಳೆಯ ಮುಖಾಂತರವಾಗಿ ಅವರನ್ನ ಅಭಿನಂದಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಸಾಂಪ್ರದಾಯಿಕವಾಗಿ ಈ ಸಾಧಕರಿಗೆ ಆರತಿ, ತಿಲಕ ಮತ್ತು ಅಕ್ಷತೆಯ ಮುಖಾಂತರವಾಗಿ ಗೌರವಿಸ್ತಾ ಇದ್ದಾರೆ. ಸ್ಮರಣಾರ್ಥ ಕಲೆ ಯಕ್ಷಗಾನ ಕ್ಷೇತ್ರಗಳನ್ನು ಸಾಧನೆಗೈದ ಸಾಧಕರಿಗೆ ಸನ್ಮಾನಿಸುವಂತಹ ಹೊತ್ತು ಶ್ರೀ ಜಯರಾಜ ರೈ ಸಹೋದರರು ಸಭೆಯಲ್ಲಿದ್ದರೆ ವೇದಿಕೆಗೆ ಬರಬೇಕು ಅಂತೇಳಿ ಅವರನ್ನ ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಈ ಸಲದ ಸಾಧನೆಗೆ ಗೌರವವನ್ನ ಪಡೆಯಲಿಕ್ಕೆ ಇರತಕ್ಕಂಥವರು ಯಕ್ಷಗಾನ ಮೇಳಗಳ ಸಂಚಾಲಕರಾಗಿರುವಂತಹ ಶ್ರೀ ಪಿ ಕಿಶನ್ ಹೆಗಡೆ ಅವರು ಅವರನ್ನ ಸನ್ಮಾನ ಪೀಠವನ್ನ ಏಳುವಂತೆ ಅತ್ಯಂತ ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಮಾತೃ ಸಂಘದ ಅಧ್ಯಕ್ಷರು ಹಾಗೂ ಅಧ್ಯಾಪಕರಾಗಿರುವಂತಹ ಈಗ ಶಾಲೆ, ಹಾರ, ಹಣ್ಣು
ಅವರನ್ನ ಗೌರವಿಸ್ತಾ ಇದ್ದಾರೆ. ಯಕ್ಷಗಾನ ಮೇಳಗಳ ಸಂಚಾಲಕರಾಗಿ ಕರ್ನಾಟಕದ ಜನತೆಯಲ್ಲಿ ಯಕ್ಷಗಾನವನ್ನ ಅದರ ಶ್ರೀಮಂತಿಕೆಯನ್ನ ಆ ಸಂಸ್ಕೃತಿಯನ್ನ ಜನಮಾನಸದಲ್ಲಿ ಬೆಳಗುವ ಹಾಗೆ ಮಾಡಿದವರು ಅವರ ಈಗ ಬಂಡಾಯಾನಿ ಮಾತೃ ಸಂಘದ ವತಿಯಿಂದ ಅತ್ಯಂತ ಗೌರವಪೂರ್ವಕವಾದಂತಹ ಸನ್ಮಾನ. ಇದೇ ಸಂದರ್ಭದಲ್ಲಿ ತಮ್ಮ ತಂದೆ ಸೂರ್ಯಾಯಿ ಮತ್ತು ಭಾಸ್ಕರ ಅವರ ಹೆಸರಿನಲ್ಲಿ ಹಳೆ ಯಕ್ಷಗಾನ ಕ್ಷೇತ್ರದ ಸಾಧಕರನ್ನ ಬಂಡಾಯಾನ ನಾಡಗರ ಸಂಘದ ಮುಖಾಂತರವಾಗಿ ಗೌರವಿಸುವುದಕ್ಕೋಸ್ಕರವಾಗಿ ಬೆಂಬಲಿಸಿದವರು ಶ್ರೀ ಜಯರಾಜರನ್ನು ಸಹೋದರರು. ಅವರಿಗೂ ಕೂಡ ಪುಷ್ಪಗುಚ್ಛವನ್ನು ನೀಡುವ ಮುಖಾಂತರವಾಗಿ ಗೌರವದ ಸಂಕೇತವಾಗಿ ಹಾಲನ್ನ ಹಾಗೂ ಮುಖಾಂತರವಾಗಿ ಅವರನ್ನು ಗೌರವಿಸಿ ಮುಂದೆ ಬಂಡಾಯಾನ ನಾಡಗರ ಮಾತೃ ಸಂಘದ ವತಿಯಿಂದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಇನ್ನು 7 ಮಂದಿ ಸಾಧಕರನ್ನ ಈ ಸಂದರ್ಭದಲ್ಲಿ ಗೌರವಿಸುವಂತಹ ಹೊತ್ತು ಮೊದಲಿಗೆ ಸಂಶೋಧನಾ ಕ್ಷೇತ್ರದಲ್ಲಿ ಸಾಧಕರಾಗಿರುವ ಡಾಕ್ಟರ್ ನವೀನ್ ಚಂದ್ರ ಶೆಟ್ಟಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಶ್ರೀನಿವಾಸ ಯೂನಿವರ್ಸಿಟಿ ಮಂಗಳೂರು ಅವರನ್ನ ಸನ್ಮಾನ ಪೀಠವನ್ನು ಏರುವಂತೆ ಅತ್ಯಂತ ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ನಮ್ಮ ಸನ್ಮಾನಕ್ಕೆ ಪಾತ್ರರಾಗುವವರು ಡಾಕ್ಟರ್ ನವೀನ್ ಚಂದ್ರ ಶೆಟ್ಟಿ. ಅವರ ಪರಿಚಯ ಈಗ ದೃಶ್ಯ ಮಾಧ್ಯಮದಲ್ಲಿ ಪದಾಧಿಕಾರಿಗಳು ಶಾಲೆ ನನ್ನ ಮಾಹಿತಿಗಳನ್ನ ನೀಡಿ ಮೊದಲಿಗೆ ಡಾಕ್ಟರ್ ನವೀನ್ ಚಂದ್ರ ಶೆಟ್ಟಿ ಅವರನ್ನ ಗೌರವಿಸ್ತಾ ಇದ್ದಾರೆ, ಸನ್ಮಾನಿಸ್ತಾ ಇದ್ದಾರೆ. ಮುಂದೆ ಸನ್ಮಾನಗೊಳಿಸ್ತಾ ಇರತಕ್ಕಂಥವರು ಜಾನಪದ ಸಂಶೋಧನಾ ಕ್ಷೇತ್ರದ ಸಾಧಕ ಡಾಕ್ಟರ್ ಅಶೋಕ ಶಾಲಿನ ಗೌರವ, ಶ್ರೀಹಾರದ ಗೌರವ, ಜೊತೆಗೆ ಹಣ್ಣು ಹಕ್ಕಲು ಹಾಗೂ ಸ್ಮರಣಿಕೆಯಿಂದ ಇವರನ್ನು ಗೌರವಿಸ್ತಾ ಇದ್ದಾರೆ. ಮುಂದೆ ಸಮಾಜ ಸೇವೆಯ ಸಾಧಕರಾಗಿರುವ ಶ್ರೀ ಚಿಂತನೆಯಲ್ಲಿ ಸೋಮಶೇಖರ ಕುಚ್ಚು ಅವರನ್ನ ಶಾಲೆ ಶ್ರೀಹಾರದ ಗೌರವ ನೀಡಿ ಅನ್ಯ ಹಂತಗಳನ್ನು ಸ್ಮರಣಿಕೆಯನ್ನು ಗೌರವಿಸ್ತಾ ಇದ್ದಾರೆ. ಮುಂದೆ ಶಿಕ್ಷಣ ಕ್ಷೇತ್ರದ ಸಾಧಕರಾಗಿರುವ ಶ್ರೀ ಸುನೀಲ್ ಆರ್ಯ ಮಾತೃ ಸಂಘದ ಅಧ್ಯಕ್ಷರು ಶಾಲೆ ಹೋಗಿಸಿ ಆಹಾರವನ್ನ ಸಮರ್ಪಿಸಿ ಜೊತೆಗೆ ಹಣ್ಣು ಹಕ್ಕಲು ಮತ್ತು ಸ್ಮರಣಿಕೆಯನ್ನು ಮುಂದೆ ಕೃಷಿ ಕ್ಷೇತ್ರದ ಸಾಧಕರಾಗಿರುವ ಶ್ರೀ ಸದಾಶಿವ ಗೌರವಿಸ್ತಾ ಇದ್ದಾರೆ. ಮುಂದೆ ಉತ್ಪಾದನಾ ಕ್ಷೇತ್ರದ ಸಾಧಕರಾಗಿ ನಮ್ಮ ಜೊತೆಗೆ ರವೀಂದ್ರನಾಥ್ ನಾರಾಯಣ್ ಶಾಲೆ ಹೊರಡಿಸಿ ಆಹಾರವನ್ನು ಗೌರವಿಸ್ತಾ ಇದ್ದಾರೆ. ಸನ್ಮಾನವನ್ನ ಅನುಸರಿಸಿಕೊಂಡು
ಈ ಸಾಧನೆಯನ್ನ ಗೌರವಿಸಬೇಕು ಅಂತ ತಮ್ಮೆಲ್ಲರಲ್ಲಿ ವಿನಂತಿಸ್ತಾ ಇದ್ದೇವೆ. పంపిణించిన ఇని ఈత్ వల్ల పొర్లుದ ಕಾರ್ಯಕ್ರಮ ಒಟ್ಟ ಮಾತೃ ಸಂಘದೊಟ್ಟಿ ನಮ್ಮ ಮೂಜಿ ಜಿಲ್ಲೆಯಲ್ಲಿ ನಡೀತಿನ ಬೆತ್ತರೈತ ಸಂಘಗಳು ಮುಖ್ಯವಾಗಿ ಶೋತ್ಕಲ್ ಸಂಘ, ಗುರುಕುಲ ಸಂಘ, ಬಜಿಪ ಸಂಘ, ಕಂಕನಾಡಿ ಸಂಘ, ಜಪ್ಪಿನ ಮೊಗರ ಸಂಘ, ಕಾವೂರು ಬಂದ್ ಸಂಘ, ಕೋಡಿಕಲ್ ಬಂದ್ ಸಂಘ, ಉಳ್ಳ ಬಂದ್ ಸಂಘ, ಕಂಕನಾಡಿ ಬಂದ್ ಸಂಘ, ಬೊಕ್ಕ ವಿಜಯ್ ಬಂದ್ ಸಂಘ ಅತ್ಯಂತ ಬೇಕ ಪೂರ ಸಂಘಗಳು ಸೇರಿ ನಂಗೆ ಫುಲ್ ಸಹಕಾರ ಕೊಡ್ಲಿಕ್ಕೆ ಈ ಕಾರ್ಯಕ್ರಮಗಳು ಪೂರ ಇತ್ತು ಕೊಂಡೋಡಾಂಡ್ ಮುಖ್ಯವಾಗಿ ನಾನು ಕೊಡಲಿ ವಿಷಯ ಅನೌನ್ಸ್ ಮಾಡ್ತಾರೆ ಬಂದ ಸಮಾಜ ಕೊರ್ಪಿನ ಇತ್ತು ಅಕಡೆ ಬಂದಕನೆ ಇತ್ತಿನ ಮಸ್ತ್ ಕೊರ್ಪಿನ ಕಮ್ಮಿ ಇತ್ತು ಅಂದ ಐಕೊಂದು ಅಪರಾಧ ಬಂದ ತಿಮ್ಮಯ್ಯನಿ ಮೂಡುಬಿದ್ದಿನ ಜನಸಂಘದ ಅಧ್ಯಕ್ಷರಾದಿತ್ತಿನಾರು ಮೂಡುಬಿದ್ದಿನ ಜನಸಂಘ ಒಂದು ಎಟ್ಟ ಜಾಗ ಮಾಡಿದ ಕೊಲ್ಲಿ ಸ್ವಲ್ಪ ಒಂದು 4 ಕೋಟಿ ಬೆಲೆ ಬಾರತ್ನ ಗಾಡಿನ ಸಂಘವು ದಾನ ರೂಪದ ಬರಂಬಲ್ಲೆ ಐಕಾತ ಸಂಘ ಇನ್ನೇರಿನ ಗೌರವ ಮಾಡ್ಕೊಂಡು ಮೂಡುಬಿದ್ದಿನ ಜನಸಂಘದ ಕೊಡು ಮೂಡುಬಿದ್ರೆ ಬಂಟರ ಸಂಘದ ಅಧ್ಯಕ್ಷರಾಗಿರುವ ಶ್ರೀ ತಿಮ್ಮಯ್ಯ ಸನ್ಮಾನ ಪೀಠದಲ್ಲಿ ವಿರಾಜಮಾನರಾಗಿದ್ದಾರೆ. ಅನಿವಾಸಿ ಭಾರತೀಯರಾಗಿದ್ದುಕೊಂಡೇ ಮಂತ್ರವಾಗಿ ಸಾಧನೆಯನ್ನ ಮಾಡುತ್ತಾ ಬೆಟ್ಟ ಸಮುದಾಯದ ಏಳಿಗೆಗೆ ಹಾಗೆ ಸಮಾಜದ ಏಳಿಗೆಗೋಸ್ಕರವಾಗಿ ದುಡಿಯುತ್ತಾ ಇರುವಂತವರು ಇತ ಮಹಾನ್ವಿತರು ಈ ಬಾರಿ ಮೂಡುಬಿದ್ರೆಯ ಬಂಟರ ಸಂಘದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇತ್ತು. ಪ್ರಸಕ್ತ ಅವರ ಮೂಡುಬಿದ್ರೆಯ ಬಂಟರ ಸಂಘದ ಕಟ್ಟಡ ನಿರ್ಮಾಣಕ್ಕೋಸ್ಕರವಾಗಿ ಸ್ವಂತ ನಿವೇಶನವನ್ನ ಸುಮಾರು 2 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಬೆಲೆ ಬಾಳುವಂತಹ ನಿವೇಶನವನ್ನ ದಾನ ಮಾಡಿದ್ದಾರೆ. ಅವರನ್ನ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಉಪಸ್ಥಿತಿಯಲ್ಲಿ ಗೌರವಿಸುವಂತದ್ದು ಬಂಟರಯಾನ ಮಾತೃ ಸಂಘಕ್ಕೆ ಅತ್ಯಂತ ಸಂತೋಷದ ವಿಚಾರ. ಅವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇವೆ. ಮುಂದೆ ಕೊಡುಗೈ ದಾನಿಯಾಗಿರುವಂತಹ ಹರ್ಮನ್ ಮೋಹನ್ ದೇವ ಅವರಿಂದ ಶುಭ ನುಡಿಗಾಗಿ ಅವರನ್ನ ವಿನಂತಿಸಿಕೊಳ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಮಂಗಳೂರು ನಮ್ಮ ಸಮಾಜದ ಬಹಿರಂಗ ಅಧಿವೇಶನ ಇವತ್ತು ಭಾನುವಾರ ಬೆಳಗ್ಗೆ 10 ಗಂಟೆಯಿಂದ ಈ ನಮ್ಮ ಪುರಭವನದಲ್ಲಿ ಮಂಗಳೂರು ಪುರ ಇವತ್ತು ಇಲ್ಲಿ ಜರುಗಿದೆ. ಇದೊಂದು ವಿಶೇಷವಾದ ಒಂದು ಘಟನೆ, ಸ್ಮರಣೀಯವಾದ್ದು. ಇಲ್ಲಿ ಇದರ ಅಧ್ಯಕ್ಷರಾದ ಮಾನ್ಯ ಶ್ರೀ ಕೆ ಅಜಿತ್ ಕುಮಾರ್ ರೈ ಮಾಲಾಡಿ ಇವರು ಒಂದು ಅದ್ಭುತ ಸಂಘಟಕ ಮತ್ತು ಈ ನಮ್ಮ ಸಮಾಜದ ಬಗ್ಗೆ, ಬಂಟರು ಮತ್ತು ನಾಡವರ ಬಗ್ಗೆ ಅಪಾರ ಒಂದು ಕಳಕಳಿ, ಒಂದು ಪ್ರೇಮ ಇಟ್ಟುಕೊಂಡವರು. ಆದ್ದರಿಂದ ಅವರ ಸಮರ್ಥ ನಾಯಕತ್ವ ಇನ್ನೂ ಮುಂದುವರಿಯಲಿ. ನಮ್ಮ ಸಮಾಜಕ್ಕೆ, ನಮ್ಮ ಜನಾಂಗಕ್ಕೆ, ನಮ್ಮಲ್ಲಿರುವ ಅಶಕ್ತರಿಗೆ, ದುರ್ಬಲರಿಗೆ ಹೆಚ್ಚಿನ ಉಪಯೋಗವಾಗಲಿ ಅಂತ ನಾನು ಹಾರೈಸ್ತೇನೆ. ನಾನು ಇದರ ಬಗ್ಗೆ ಮಾತನಾಡುವಾಗ ಕೆಲವು ವಿಚಾರಗಳನ್ನು ಹೇಳಬೇಕಾಗ್ತದೆ. ಅದು ನಮ್ಮ ಜನಾಂಗ. ಈಗ ನಾನು ಪೂಜ್ಯರಾದ ನಮ್ಮ HR ಗುರುವಾರೆಡ್ಡಿಯವರನ್ನು ಒಂದು ಸ್ಮರಣೆ ಮಾಡ್ತಾ ಇದ್ದೀನಿ. HR ಗುರುವಾರೆಡ್ಡಿಯವರು ಒಬ್ಬ ದೊಡ್ಡ ಕಾನೂನು ತಜ್ಞರು ಮತ್ತು ಅಡ್ವೊಕೇಟ್. ನಮ್ಮ ಹಿಂದಿನ ಮುಖ್ಯಮಂತ್ರಿ
ಕೆಂಗಲ್ ಹನುಮಂತಯ್ಯನವರು ಬಹಳ ಕಷ್ಟದ ಸ್ಥಿತಿಯಿಂದ ಬಂದವರು. ಅಂಥವರನ್ನು ಅವರು ತಮ್ಮ ಇದು ಅಡ್ವೊಕೇಟ್ ಆಫೀಸಲ್ಲಿ ಅವರನ್ನು ಅಸಿಸ್ಟೆಂಟ್ ಲಾಯರ್ ಆಗಿ ತಗೊಂಡು ಬೆಳೆಸಿದ್ರು. ಆಮೇಲೆ ಹನುಮಂತಯ್ಯನವರು ಬಹಳ ಮೇಲೆ ಹೋದರು. ಈ ದೇಶ ಕಂಡ ಅತ್ಯುತ್ತಮ ಮುಖ್ಯಮಂತ್ರಿಗಳಲ್ಲಿ ಅವರು ಒಬ್ಬರಾದರು. ಅದು ಅವರು ಯಾವಾಗಲೂ ನನ್ನ ಹತ್ರ ಇದು ನಾಗಪ್ಪ, ನೀನು ಸ್ವಲ್ಪ ಈಗ ನಮ್ಮ ಜನಾಂಗ, ಈಗ ಈ ಬ್ರಾಹ್ಮಣರು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿ ಮತ್ತು ಈ ಸೂರತ್ ಇಂದ ಹಿಡಿದು ಅದೇ ಗುಜರಾತ್ ಇಂದ ಹಿಡಿದು ನಾರ್ತ್ ಈಸ್ಟ್ ವರೆಗೆ ಇರ್ತಾರೆ. ಆದ್ರೆ ನಾವು ಇರ್ಬೇಕಲ್ವಾ? ಅದಕ್ಕೆ ನೀನು ಈಗ ಎಲ್ಲ ಕಡೆ ಓಡಾಡ್ತಾ ಇದ್ದಿ, ದೇಶಾದ್ಯಂತ ತಿರುಗಾಡ್ತಾ ಇರ್ತಿ. ಆದ್ರಿಂದ ನಮ್ಮ ಜನ ಎಲ್ಲೆಲ್ಲಿ ಇದ್ದಾರೆ ನೀನು ಅದನ್ನು ಇದು ಮಾಡ್ಬೇಕು. ಅದೊಂದು ಒಂದು ಕುತೂಹಲದಿಂದ ಮತ್ತು ಸಂಶೋಧನಾತ್ಮಕ ದೃಷ್ಟಿಯಿಂದ ಅದನ್ನು ನೋಡ್ಬೇಕು ಅಂತ. ಆಗ ಏನಾಯ್ತು, ನಾನು ಈ ಸರ್ಕಾರಿ ಕೆಲಸದಲ್ಲಿ ಓಡಾಡ್ತಾ ಇದ್ರು ಕೆಲವೊಂದು ಈ ಜನಾಂಗಗಳ ಅದಕ್ಕೆ ಹೋಗ್ತಾ ಇದ್ದೆ. ಈಗ ಉದಾಹರಣೆಗೆ ನಮ್ಮ ಕೇರಳದಲ್ಲಿ ಈ ನಾಯರ್ ಸರ್ವಿಸ್ ಸೊಸೈಟಿ ಅಂತ, ಅದರ ಸ್ಥಾಪಕರು ಮನ್ನತ್ ಪದ್ಮನಾಭನ್ ಪಿಳ್ಳ ಅವರು ಮತ್ತು ಕೇಳಪ್ಪನವರು ಹೀಗೆಲ್ಲ ಇದ್ದಾರೆ. ಅವರು ಮೂಲದಲ್ಲಿ ನಮ್ಮ ಈ ಬಂಟರ ಯಾನೆ ನಾಡವರ ಸಂಘಕ್ಕೆ ಅವರು ಬಹಳ ಮಾರ್ಗದರ್ಶನ ಮಾಡಿದವರು. ಹಿಂದೆ ನಮ್ಮ ಬಂಟರ ಸಂಘದಲ್ಲಿ ಅವರ ಎಷ್ಟೋ ಜನರ ಚಿತ್ರಗಳು ಇತ್ತು. ಆದ್ದರಿಂದ ಅದು ನಾವೇ ಅವರು, ಅದು ತುಳುನಾಡಿನಿಂದಲೇ ಹೋದವರು. ಅವರಿಗೆ ಅಲ್ಲಿ ಮರುಮಕ್ಕತ್ತಾಯಂ ಅಂತ ಇದೆ, ಅದೇ ನಾವು ಅಳಿಯ ಸಂತಾನ ಅಂತ ಹೇಳ್ತೀವಿ. ಅವರು ಒಂದು ವಿಶೇಷವಾದ ಜನಾಂಗ, ಉದಾರ ಜನಾಂಗ. ಎಲ್ಲ ಜಾತಿಯಲ್ಲೂ ಕೆಲವರು ಒಳ್ಳೇದು ಕೆಟ್ಟದ್ದು ಇರ್ತದೆ, ಆದ್ರೆ ಬಹುಸಂಖ್ಯಾತರಾಗಿ ಅವರು ಬಹಳ ವಿಶೇಷ. ಅವರು ಏನ್ ಮಾಡಿದ್ರು ಅಂದ್ರೆ, ಕೇರಳದಲ್ಲಿ ಶ್ರೀ ನಾರಾಯಣ ಗುರುಗಳು, ತಾವೆಲ್ಲ ಕೇಳಿರ್ತೀರಿ. ಶ್ರೀ ನಾರಾಯಣ ಗುರುಗಳು ಬಹಳ ಕಷ್ಟದ ಒಂದು ಬಹಳ ಕೆಳ ಇದರಲ್ಲಿ, ಆಕ್ಚುಲಿ ಅವರು ಶಿವನ ಅವತಾರ. ಅವರು ಅದು ಬೇಕಂತಲೇ ಶಿವನಷ್ಟು ಒಂದು ಕರುಣಾಮಯಿ ಈ ಜಗತ್ತಿನ ಈ ಬ್ರಹ್ಮಾಂಡದ ಎಲ್ಲಾ ತಾಯಂದಿರು ಸೇರಿದರೆ ಅದರ ಒಂದು ಕೋಟಿ ಪಾಲ್ ಮೇಲಿನ ಮಟ್ಟ ಶಿವಂದು, ಅಂತ ಒಂದು ಕರುಣಾಮಯಿ. ಹಾಗೆ ಅದೇನಾಯ್ತು, ಆ ಶಿವನೇ ನಾಣುವಾಗಿ ಅವರನ್ನು ಇವರು ಅವರನ್ನು ನಾಣು ಅಂತ ಕರೆಯೋರು, ಅಂದ್ರೆ ನಾರಾಯಣ. ಅದರಿಂದ ಅಲ್ಲಿ ಏನಾಯ್ತು, ಆಗ ಇವರು ಅವರಿಗೆ ಸಲಹೆ ಕೊಟ್ರು, ನೀವು ಒಂದು SNDP ಅಂತ ಒಂದು ಸಂಘ ಕಟ್ಟಿ, ಅಂದ್ರೆ ಶ್ರೀನಾರಾಯಣ ಧರ್ಮ ಪರಿಪಾಲನ ಯೋಗಂ. ಅದೇನಾಯ್ತು, ಗುರುಗಳು ಬಹಳ ಓಡಾಡಿದ್ರು, ಸಿಂಹಳಕ್ಕೂ ಹೋಗಿದ್ರು, ಇಡೀ ನಮ್ಮ ಹೆಚ್ಚಿನ ದೇಶದ ಭಾಗಗಳನ್ನು ಸುತ್ತಾಡಿದರು. ಆದ್ರೆ ಅವರಿಗೆ ಏನಾಯ್ತು, ಅವರ ಜೀವನ ಕೊನೆಗೆ ಈ ಯೇಸು ಕ್ರಿಸ್ತರು ಈ ಶಿಲುಬೆಯಲ್ಲಿ ಅತ್ಯಂತ ನೋವಿನಿಂದ ಹೀನಾಯವಾಗಿ ಅವರು ಈ ದೇಹ ತ್ಯಾಗ ಮಾಡುವ ಒಂದು ಸ್ಥಿತಿ ಬಂತು. ಇವರಿಗೂ ಹಾಗೆ ಆಯಿತು ಒಂದು ರೀತಿಯಲ್ಲಿ. ಆದ್ರೆ ಅವರಿಂದಾಗಿ ಏನಾಯ್ತು, ಇವತ್ತು ಆ ಹೇಳುವ ಸಮಾಜ, ತೀಯ ಸಮಾಜ ಇವತ್ತು ಜಗತ್ತಿನಲ್ಲಿ, ಈಗ ನಾನು ಎಲ್ಲ ಸುತ್ತಾಡ್ತಾ ಇರ್ತೀನಲ್ಲ, ಅವರು ಅತ್ಯಂತ ಪ್ರಬಲರಾಗಿದ್ದಾರೆ. ಒಂದು ಲೆಕ್ಕದಲ್ಲಿ
ನಮ್ಮ ನಾಯರ್ಸ್ ಅನ್ನು ಮೀರಿಸಿದ್ದಾರೆ. ಇದು ನಾನು ಕಣ್ಣಾರೆ ನೋಡಿರುವುದು. ಅದು ವಿಜ್ಞಾನ ಕ್ಷೇತ್ರ ಇರಲಿ, ಆರ್ಥಿಕ ಕ್ಷೇತ್ರ ಇರಲಿ, ಇತರ ಯಾವುದೇ ಕ್ಷೇತ್ರ ನೋಡಿದರೂ ಅಲ್ಲಿ ಅವರು ಒಂದು ವಿಶೇಷ ಪ್ರಭುತ್ವ ಸ್ಥಾಪಿಸಿದ್ದಾರೆ. ಆದ್ರಿಂದ ಮತ್ತು ಅವರಿಗೆ ಎಲ್ಲ ನಮ್ಮ ನಾಯರುಗಳೇ ಶ್ರೀ ನಾರಾಯಣ ಗುರುಗಳಿಗೆ ಇಂಗ್ಲಿಷ್ ಪಾಠ ಹೇಳಿದವರು ಒಬ್ಬ ನಾಯರು. ಅವರು ಪಣಿಕ್ಕರ್ ಎನ್ನುವ ಸರ್ನೇಮ್ನವರು. ಅವರಲ್ಲಿ ದೊಡ್ಡ ಸಂಸ್ಕೃತ ಅವರನ್ನು ವಿದ್ವಾಂಸರನ್ನಾಗಿ ಮಾಡಿದವರು ಇನ್ನೊಬ್ಬ ನಾಯರ್, ಮೇನೋನ್ ಅಂತ. ಹೀಗೆ ಆಮೇಲೆ ಮಲಯಾಳಿ ಭಾಷೆ ಅದು ಹೊಸ ಭಾಷೆ ಆದರೂ ಅದು ಒಂದು ಬೆಳೆಯುವ ಭಾಷೆ ಅಂತ ಹೇಳಿ ಮಲಯಾಳಿ ಭಾಷೆಗೂ ಅವರು ಪ್ರಭುತ್ವ ಸ್ಥಾಪಿಸಬೇಕು ಅಂತ ಅದರಲ್ಲಿ ಎಷ್ಟೋ ಜನ ಮಲಯಾಳಿ ಸಾಹಿತ್ಯದಲ್ಲಿ ದೊಡ್ಡ ರಾಷ್ಟ್ರೀಯ ಪ್ರಶಸ್ತಿಗಳು ಬರುವಂತಹ ಸಾಹಿತಿಗಳು ಜನ್ಮ ತಾಳಿದ್ರು. ಅದರಿಂದ ಇವತ್ತು ನಾನು ಏನ್ ಹೇಳ್ತಾ ಇದ್ದೇನೆ ಅಂದ್ರೆ, ನಾನು ಕೆಲವರನ್ನು ಸ್ಮರಿಸ್ತೇನೆ. ಅದೇ ಇವರು ನಮ್ಮ ಗುರುವಾರೆಡ್ಡಿ ಅವರ ವಿಷಯ ಹೇಳುವಾಗ, ಅವರ ಅಳಿಯ ಕೆ.ಸಿ. ರೆಡ್ಡಿ ಅವರು ನಮ್ಮ ರಾಜ್ಯದ ಪ್ರಥಮ ಮುಖ್ಯಮಂತ್ರಿ. ಎಲ್ಲ ಕೇಂದ್ರದ ಕೈಗಾರಿಕೋದ್ಯಮಿಗಳು ಇವತ್ತು ನೀವು HMT, BEL, ಇವನ್ HAL ಅದು ಖಾಸಗಿಯಾಗಿತ್ತು. ಆದ್ರೆ ಆಮೇಲೆ ಅವರು ಕೆ.ಸಿ. ರೆಡ್ಡಿ ಅವರು ಅದಕ್ಕೆ ಸಹಾಯ ಮಾಡಿದ್ರು. ಆದ್ದರಿಂದ ಸ್ಮರಣೀಯರವರು. ನಾನು ಅದೇನಾಯ್ತು, ನಾವು ಮೊನ್ನೆ ಒಂದು ಮಾತನಾಡುವಾಗ ಈ ಒಂದು ನಾವು ನಮ್ಮ ಈ ಜನಾಂಗಕ್ಕೆ, ಬಂಟರೆಯಾನೆ ನಾಡವರ ಮಾತೃ ಸಂಘಕ್ಕೆ ನಾನು ಮತ್ತು ನಮ್ಮ ಶ್ರೀಮತಿಯವರು ಒಂದು ಇದರಿಂದ ಒಂದು ಎಂಡೋಮೆಂಟ್ ಇಟ್ಟಿದ್ವಿ. ಈಗ ಅದಕ್ಕೆ ನಾವು ಹೆಚ್ಚುವರಿಯಾಗಿ ಅತ್ಯಂತ ವಿನೀತರಾಗಿ ಮತ್ತು ಬಹಳ ಒಂದು ಪ್ರೇಮಪೂರ್ವಕವಾಗಿ, ಭಕ್ತಿಪೂರ್ವಕವಾಗಿ ನಮ್ಮ ಜನಾಂಗದ ಬಂಟರಯಾನೆ ನಾಡವರ ಸಂಘಕ್ಕೆ ಅದಕ್ಕೆ ನಾವು 1,10,00,000 ನಾವು ಅದಕ್ಕೆ ಕೊಡಬೇಕು ಅಂತ ನಮಗೆ ಒಂದು ದೈವ ಪ್ರೇರಣೆಯಾಗಿ. ಆದ್ರಿಂದ ನಾನು ಇವತ್ತು ನಮ್ಮ ಅಧ್ಯಕ್ಷರು ಕೆ. ಅಜಿತ್ ಕುಮಾರ್ ರೈ ಮಾಲಾಡಿ ಇವರು ಮತ್ತು ಇವರ ಅತ್ಯಂತ ಸಮರ್ಥ ಪದಾಧಿಕಾರಿಗಳು ಹೇಮನಾಥ ಶೆಟ್ಟಿ ಕಾವು, KM ಶೆಟ್ಟಿ ಪ್ರಧಾನ ಕಾರ್ಯದರ್ಶಿ, CA ರಾಮಮೋಹನ್ ರೈ ಕೋಶಾಧಿಕಾರಿಗಳು, ಸಂಜೀವ ಶೆಟ್ಟಿ ಸಂಬಿಗೇಡಿ ಜೊತೆ ಕಾರ್ಯದರ್ಶಿ ಮತ್ತು ಇವರ ಒಂದು ಕಾರ್ಯಕಾರಿ ಸಮಿತಿ ಮತ್ತು ಎಲ್ಲ ನಮ್ಮ ಸರ್ವ ಸದಸ್ಯರ ಒಂದು ಸದಾಶಯಗಳೊಂದಿಗೆ ಇದನ್ನು ನೀವು ಒಂದು ಅವಿರೋಧವಾಗಿ ಇದನ್ನು ಈ ಹೆಚ್ಚುವರಿ ಹಣವನ್ನು ತಾವು ಸ್ವೀಕರಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಮತ್ತು ಹಾಗೆಯೇ ನಾನೊಂದೆರಡು ಮೂರು ಹೆಸರುಗಳನ್ನು ನಾನು ಹೇಳಬೇಕಾಗಿದೆ. ನನ್ನ ಒಬ್ರು ಅಣ್ಣ ಭುಜಂಗ್ ಶೆಟ್ರು ಅಂತ. ಭುಜಂಗ್ ಶೆಟ್ರು ಈಗ ನನಗೆ ಇವತ್ತು ನೀವು ಕೆ. ಮೋಹನ್ ದೇವಾಳು ಅಂತ ಹೇಳಿದಿರಲ್ಲ, ಅದು ಬರ್ಲಿಕ್ಕೆ ಅವರು ಕಾರಣ. ಅದು ನಮ್ಮ ತಂದೆಯವರು ಡಾಕ್ಟರ್ ನಾಗಪ್ಪಾಳವರು, ನೀನು ಭುಜಂಗ ದೇವನ್ನು ನೀನು ಕರ್ಕೊಂಡೋಗಿ ಶಾಲೆಗೆ ಸೇರಿಸು ಅಂತ ಹೇಳಿದ್ರು. ಇವರು ನನ್ನ ಹತ್ರ ಮಲ್ಲಣ್ಣ ಭುಜಂಗಣ್ಣ ನನಗೆ ಹೇಳಿದ್ರು, ದೇವು ನೀನು ಈಗ ಶಾಲೆಗೆ ಸೇರಿಸ್ಬೇಕು ಅಂತ ಕರ್ಕೊಂಡೋದ್ರೆ ದೇವು ನಿನಗೆ ಏನು ಹೆಸರಿಡೋಣ ಅಂದ್ರು. ನೀವು ಹೇಳಿ ಮಲ್ಲಣ್ಣ ಅಂದೆ ನಾನು. ಆಗ ಅವರು ಹೇಳಿದರು, ನೋಡು ನಿನ್ನನ್ನು ನಾವು ಎಲ್ಲರೂ ದೇವು ಅಂತ ಕರಿತೀವಿ, ಚಿಕ್ಕಮ್ಮ ಒಬ್ಬರು ಮಾತ್ರ ಮೋಹನ್ ಅಂತ.
ಆದ್ದರಿಂದ ಮೋಹನ್ ದೇವ್ ಆಳ್ವ ಮೊದಲು ಮುಂದುಗಡೆ ಕೊಡುಮಾನ್ ಅಂತ ಒಂದಿರ್ತದೆ. ಕೊಡುಮಾನ್ ಮೋಹನ್ ದೇವ್ ಆಳ್ವ, ಯಾಕಂದ್ರೆ ನೀನು ಅಲ್ಲಿ ಕೊಡುಮಾನ್ನಲ್ಲೇ ಹುಟ್ಟಿದವ. ಆ ಮಣ್ಣು ಅದೇ ನಮಗೆಲ್ಲ ಒಂದು ಶಕ್ತಿ, ಒಂದು ವಿಶೇಷ ನಮ್ಮಲ್ಲಿ ಒಂದು ಚಾಕಚಕ್ಯತೆ ಕೊಟ್ಟಂತ ಪುಣ್ಯ ಭೂಮಿ ಅದು ಕೊಡುಮಾನ್ನ ಮಣ್ಣು. ಆದ್ರಿಂದ ಅದೊಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಹಾಗೆ ನಮ್ಮ ಇಬ್ಬರು ಭಾವಂದಿರು ಸಂಕಪ್ರೈ ಅವರು ಮತ್ತು ಕೃಷ್ಣರೈ ಇದರಲ್ಲಿ ಪುತ್ತೂರಿನಲ್ಲಿ ನಮ್ಗೆಲ್ಲ ಚಿಕ್ಕನ್ನಲ್ಲಿ ಬಹಳ ಪ್ರೀತಿ ಕೊಟ್ಟರು. ಇದರಲ್ಲಿ ವಿಜಯ, ನಮ್ಮ ವಿಜಯಲಕ್ಷ್ಮಿ, ಇನ್ನು ಮೀನಾಕ್ಷಿ. ಮತ್ತೆ ನಾನು ಧಾರವಾಡದಲ್ಲಿ ಓದ್ತಾ ಇರುವಾಗ ನನಗೆ ನಮ್ಮ ನಮ್ಮ ಕಂದಾವರ ಸುಂದರಾಳವರು, ಆಮೇಲೆ ನಮ್ಮ ರಂಗನಾಥ ಹೆಗಡೆಯವರು ನಮ್ಮ ಭಾವ, ಆಮೇಲೆ ನಮ್ಮ ಪ್ರತಾಪ್ ಚಂದ್ರ ಶೆಟ್ಟಿ ಅವರು, ಇವರೆಲ್ಲ ನನಗೆ ಬಹಳ ಒಂದು ಸಹಾಯ, ಒಂದು ಒಂದು ನನಗೆ ಎಲ್ಲ ಬೆಂಬಲ ಕೊಟ್ಟಿದ್ದಾರೆ. ನಾನು ಅವರನ್ನು ಅತ್ಯಂತ ಪ್ರೀತಿಯಿಂದ ಸ್ಮರಣೆ ಮಾಡ್ತೀನಿ. ಹಾಗೆ ಕೊನೆಯದಾಗಿ ನಮ್ಮ ನಿಜಲಿಂಗಪ್ಪನವರು ನನಗೆ ಒಂದ್ಸಲ ಇದು ನಮ್ಮ MN ಬಸವರಾಜಯ್ಯನವರು ಪ್ರೀಮಿಯರ್ ಸ್ಟುಡಿಯೋ ಮಾಲೀಕರು, ಅವರು ದೊಡ್ಡ ಕೈಗಾರಿಕೋದ್ಯಮಿನು, ಬಹಳ ಮನಿ ಲೆಂಡರು ಅವರು. ಮತ್ತು ಡಿ ಶಂಕರ್ ಸಿಂಗ್ ಇವರು ನನ್ನ ಹತ್ರ ಹೇಳಿದ್ರು, ಆಳ್ವ ನೀವು ನಮ್ಮನ್ನು ಮುಖ್ಯಮಂತ್ರಿಗಳ ಹತ್ರ ಕರ್ಕೊಂಡು ಹೋಗ್ಬೇಕು, ಅವರಿಗೆ ನಿಮ್ಮನ್ನು ಕಂಡ್ರೆ ಇಷ್ಟ ಅಂತ. ಆಗ ನಿಜಲಿಂಗಪ್ಪನವ್ರು ಏನ್ ಮಾಡಿದ್ರು, ನನ್ನನ್ನು ಒಳಗೆ ಕರ್ಕೊಂಡು ಹೋದ್ರು. ಮೋಹನ್, ಇದು ಹೀಗೆಲ್ಲ ಮಾಡುವಂತದ್ದಲ್ಲ, ಅದಕ್ಕೊಂದು ಲೆಟರ್ ಇಡಬೇಕು, ಅದಕ್ಕೊಂದು ಹೆಸರು ನಾನೇ ಕೊಡ್ತೇನೆ, ಕನ್ನಡ ಫಿಲ್ಮ್ ಗಿಲ್ಡ್ ಅಂದ್ರು ಪಾಪ. ಇದಕ್ಕೆ ನಿನಗೆ ನಾನು ಒಬ್ಬ KK ಟಂಡನ್ ಅಂತ ದೊಡ್ಡ ಸಿಲ್ಕ್ ಮರ್ಚೆಂಟು, ಮನಿ ಲೆಂಡರು, ಅವರನ್ನು ಪರಿಚಯ ಮಾಡಿದ್ದಾರೆ. ಅವರು ಟ್ರೆಷರರ್ ಆಗಿದ್ದಾರೆ, ಮಾಡ್ತಾರೆ. ಅವರು ನಿನಗೆ ಎಲ್ಲ ಆರ್ಥಿಕ ಶಕ್ತಿ ಕೊಡ್ತಾರೆ. ಅದು KK ಟಂಡನ್ ಯಾರು ಅಂದ್ರೆ ಕೇವಲ ಕೃಷ್ಣ ಟಂಡನ್. ನೀವು ರಾಜೇಶ್ ಖನ್ನನ ಹೆಸರು ಕೇಳಿರ್ಬೇಕು. ರಾಜೇಶ್ ಖನ್ನ KK ಟಂಡನ್ನ ಶ್ರೀಮತಿಯವರ ಇದು ಅತ್ಯಂತ ಹತ್ತಿರದ ಸಂಬಂಧಿ ರಾಜೇಶ್ ಖನ್ನ. ಅದು ಆ ಜನಗಳೆಲ್ಲ ಹೇಗಿದ್ರು ಅಂದ್ರೆ, ಈ ಖತ್ರಿಗಳಾಗ್ಲಿ ಕ್ಷತ್ರಿಯರಾಗ್ಲಿ ನಮ್ಮ ಹಾಗೇನೆ. ಅಂದ್ರೆ ನಾವು ಹೇಗೆ ಅಂದ್ರೆ ಶಸ್ತ್ರ ಮತ್ತು ಶಾಸ್ತ್ರ, ನಾವು ಆಮೇಲೆ ನೇಗಿಲು ಹಿಡಿದೇ ನಾವು ಶಸ್ತ್ರ ಹಿಡಿದದ್ದು. ಅದು ಯಾಕೆ? ನಮ್ಮ ದೇಶದ ರಕ್ಷಣೆಗೆ ಒಂದು ಇದೆಲ್ಲ ಅಂತ ಒಂದು ಪುಣ್ಯ ಜೀವಿಗಳು. ಎಲ್ಲ ಪಂಜಾಬಿನ ಎಲ್ಲಾ ಗುರುಗಳು ಒಕ್ಕಲಿಗರೇನೆ, ಅಂದ್ರೆ ಗದ್ದೆ ಕೆಲಸ ಮಾಡುವವರು. ಆದ್ರಿಂದ ಇದನ್ನೆಲ್ಲ ನಾವು ಸ್ಮರಣೆ ಮಾಡಬೇಕು. ಹಾಗೆ ತಮಿಳುನಾಡಿನಲ್ಲಿ ಶಿವಾಜಿ ಗಣೇಶನ್ ಹೆಸರು ತಾವು ಕೇಳಿರ್ತೀರಿ. ಅವರು ನಮ್ಮ ಒಕ್ಕಲಿಗ ಜನಾಂಗವೇ, ಅಂದ್ರೆ ಅಲ್ಲಿ ಅವರನ್ನು ಗೌಂಡರ್ ಅಂತ ಕರೀತಾರೆ. ಅವರು ಅದು ಎಂಥ ದೇಶಭಕ್ತಿಯ ಕಲಾವಿದ ಅಂದ್ರೆ, ಛತ್ರಪತಿ ಶಿವಾಜಿ ಮಹಾರಾಜರ ಪಾತ್ರ ಮಾಡ್ತಾ ಇದ್ದವರು ನಾಟಕಗಳಲ್ಲಿ. ಆ ಛತ್ರಪತಿ ಶಿವಾಜಿ ಅಂತೂ ಈ ದೇಶ ಎಂದೆಂದೂ ಮರೆಯದ ಒಂದು ಮಹಾನ್ ವ್ಯಕ್ತಿ. ಆದ್ರಿಂದ ನಾವು ಇದನ್ನೆಲ್ಲ ಬಹಳ ಭಕ್ತಿಯಿಂದ ಪ್ರಾರ್ಥಿಸಬೇಕು. ಈಗ ಅಸ್ಸಾಂನಲ್ಲಾಗ್ಲಿ ನಮ್ಮ ಎಷ್ಟೋ ಬಂಧುಗಳು, ಅವರು ಯಾವುದೇ ಜಾತಿಯಲ್ಲಿರ್ಲಿ, ಅವರ ಜೊತೆ ಎಲ್ಲ ನಮಗೆ ಬಂಧುತ್ವ ಇದೆ. ಆದ್ರಿಂದ ನಾವು ಈ ಒಂದು ಕಾರ್ಯಕ್ರಮ ಮಾಡಿ ನಮ್ಮ ಅಜಿತ್ ಕುಮಾರ್ ರೈ ಅವರು ತುಂಬಾ ಒಂದು
ನಾನೇ ಒಂದು ಯಾವುದೋ ಒಂದು ಒಳ್ಳೆ ತರಗತಿಯಲ್ಲಿ ಕೂತ್ಕೊಂಡ ವಿದ್ಯಾರ್ಥಿ ಆದಾಗೆ ಅನಿಸ್ತು ನನಗೆ. ಅದರಿಂದ ಇದು ಇನ್ನೂ ಅತ್ಯುತ್ತಮವಾಗಿ ಚೆನ್ನಾಗಿ ನಡೆಯಲಿ. ಅವರಿಗೆ ಇನ್ನಷ್ಟು, ಯಾಕಂದ್ರೆ ಆರ್ಥಿಕ ಶಕ್ತಿ ಬಹಳ ಮುಖ್ಯ. ಆದರೆ ನಾವು ಉಳಿತಾಯ ಮನೋವೃತ್ತಿಯನ್ನು ಮಾಡಿಕೊಳ್ಬೇಕು. ಯಾರನ್ನು ಬೇಡದ ಸ್ಥಿತಿ ನಮಗೆ ಇರಬೇಕು ಸದಾ ಸಾಯುವವರೆಗೂ. ಮತ್ತು ಕೊನೆ ಕ್ಷಣದವರೆಗೂ ನಾವು ಒಂದು ನಿಮಿಷವೂ ವ್ಯರ್ಥ ಮಾಡದೆ ನಾವು ಒಂದು ಸಕ್ರಿಯವಾಗಿ ಬಾಳಬೇಕು ಅಂತ ಹೇಳಿ ನಾನು ಎಲ್ಲರಿಗೂ ನನ್ನ ಒಂದು ಅಭಿನಂದನೆಗಳು ಸಲ್ಲಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಹಿರಿಯರಾದ ಕೋರ್ಮನ್ ಆದ್ರೂ ಶುಭಾಶಯದ ನುಡಿಗಳನ್ನು ಆಡಬೇಕು. ಈಗ ಮೊದಲನೆಯದಾಗಿ ಆದಿತ್ಯ ಉದ್ಯಮ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಸನ್ಮಾನವನ್ನ ಸ್ವೀಕರಿಸಿದ ಶ್ರೀ ವೇಣುಗೋಪಾಲ್ ಎಲ್ ಶೆಟ್ಟಿ ಅವರು ಬಂಡಾಲು 7 ಸ್ಟ್ಯಾಂಡರ್ಡ್ ಇತ್ತಲ್ಲ ನಮಗ ಮಾತೆಲ್ಲ ಬಂತಾರೆ ನಮ್ಮ ನೆಟ್ಟು ಕ್ಷೇತ್ರ ಈ ನೆಕ್ ಕ್ಷೇತ್ರ ಆನೆಯಾಡ ಪಂಡುದ ಅದೇ ನಾನು UPSC ಎಕ್ಸಾಮ್ ಬರ್ಲೆ IAS ಮಲ್ಪಾರ ಬೆಂಗಳೂರು ಕಡೆ ಕೊಡ್ದೆ ಆಯ್ತು 2 ವರ್ಷ ಅಟೆಂಪ್ಟ್ ಮಲ್ಕೋಲೆ ನಮ್ಮ ಇಟ್ಲ ನಮ್ಮ ಮಾತೆಲ್ಲ ನಮ್ಮ ಜೋಕ್ಲಿಗ ನಮ್ಮ ಸ್ಫೂರ್ತಿಗಳು ದಾಯಪಣ್ಣ ಮಾತ ಕ್ಷೇತ್ರದಲ್ಲಿ ನಮ್ಮ ಸಕ್ಸಸ್ ಆಗುತ್ತಂದ ಈ ಕ್ಷೇತ್ರಲ್ಲ ನಮ್ಮ ಪಂಟರು ಉಳ್ಳವರಿಗೆ ಪಂತನ ಪಾತ್ರನ ನಮ್ಮ ಧ್ವಜಪಾದಕರು ಮಗ ಹೆಚ್ಚ ಪಾತ್ರರಂದ ಎಂಕ ಮೂಲ ಅಜಿತನ್ನೆಲೆತ್ತದ ಬಹಿರಂಗ ಅಧಿವೇಶನ ಮಾತೃ ಸಂಸ್ಥೆದ ಒಂದು ಸನ್ಮಾನ ಬಂದ ಎಂಕ ಊರು ತಿಕ್ಕುನ ಆ ಸನ್ಮಾನಗಳು ಕಮ್ಮನ ಜಾಸ್ತಿಗೆ ಯಾನು ಉದ್ಯಮ ಕ್ಷೇತ್ರದ ಹೋಟೆಲ್ ಉದ್ಯಮ ಮಲ್ಕುದಣ್ಣ ಅಂದಾಗ ಯಾನು ಮಾತ್ರ ಹೋಟೆಲ್ ಬೇರೆ ಬಂದದ್ದು ಯಾನ ಒಂದು ಹೋಟೆಲ್ ಮಲ್ತಾರ ಹೋಗ್ತೀನಿ ಯಾನು 20,000 ಬರ್ತದ 1988 1988 ಇಸವಡಿ ಯಾನು ಒಂದು ಉದ್ಯಮ ಕ್ಷೇತ್ರ 20,000 ಬರ್ತಂದು 80,000 ಬಡ್ಡಿರ್ಗೆ ಒಂದು ಪದ್ಧತಿ ಯಾನು ಹೋಟೆಲ್ ಉದ್ಯಮ ಕ್ಷೇತ್ರ ಜೈದೀನಿ ಕಂಡ ಒಂದು ಮಾತೆಲ್ಲ ಕಾಸು ಮಲ್ಪೇರೆ ಬೇರೆ ಬಂದಾಗಿ ಒಂದು ಕಾಸು ಮಲ್ಪಗ ಬಂದದ ಒಂದು ಇಂಟೆನ್ಷನ್ ಹೋಗ್ತೀನಿ ಬಟ್ ಬಂಡದ ಪರಿಸ್ಥಿತಿ ಇತ್ತಿನರ್ದಾತ ಆ ಯಾನ ಪತಿನ ಸಾಧಿ ಸಕ್ಸಸ್ ಮಲ್ಪದು ಕೊರಿಯರ ಎನ್ನ ಅಪ್ಪನ ಆಶೀರ್ವಾದ ಇತ್ತಿನರ್ದ ಹತ್ರ ಯಾನಿ ಉದ್ಯಮ ಕ್ಷೇತ್ರರು ಒಂದು ನಿಖಿಲ್ ಒಂದು ಸನ್ಮಾನದ ಮಂಚಿನ ಹೆಂಗ್ ಚಾನ್ಸ್ ತಿಗಡ್ ಐಕ ಅಜಿತನ್ನ ಯಾನ ನಿಕಲ್ಲ ಮಾತೃ ಸಂಸ್ಥೆದ ಕಾರ್ಯಕಾರಿ ಸಮಿತಿದಾಗಲೇ ಮಾತರೆಗಳ ಹಿರೇಗಳ ಅಂತಿನ ಮಾತ ಬಂಟರೆಗಳ ರಂಗದಿಂದ ಬಂದು ತನ್ನೊಂದು ಎನ್ನ ರಡ್ಡು ಶಬ್ದನ ಮುಕ್ತಾಯ ನಮಸ್ಕಾರ. ವೇಣುಗೋಪಾಲ್ ಶೆಟ್ಟರನ ಉತ್ತೇಜನದ ಪಾತ್ರರಿಗೂ ನಮಸ್ಕಾರ. ಇತ್ತೆ ಶ್ರೀ ವಿವೇಕ್ ಶೆಟ್ಟಿ ಬಲ್ಯಗುತ್ತು ಆಡಳಿತ ನಿರ್ದೇಶಕರು ಆರು ಶುಭಾಶಯದ ಪಾತ್ರರು ಒಂದು ವಿನಂತಿ ಮಾಡ್ತಾರೆ. ಮಾತಮ್ಮ ಸಭಿಕೆ ಬಾರಿ ಕಡಿಮೆ ಒಪ್ಪುನಿ ಆಂಡಲ ಇನ್ನೊಂಜಿ ರಡ್ಡು ಪಾತ್ರ ಉಂಟು ದಯಪಂಡ ಫಸ್ಟ್ ಪಂಡ್ರಯಾನಿ ನಾಡವರಿ ಸಂಘದ ಅಧ್ಯಕ್ಷರಾಯನ ಶ್ರೀ ಮಾಲಾಡಿ ಅಜಿತ್ ರೈ ಅವರೇ, ಅಂಚನೆ ಚೀಫ್ ಜಸ್ಟಿಸ್ ಕಲ್ಲಂಗಲ ರಾಜೇಶ್ ರೈ ಅವರೇ, ಅಂಚನೆ ಕುಡ್ಮಾನ್ ಗುತ್ತು ಮೋಹನ್ ದಾಸ್ ಆಳ್ವ, ಅಂಚನೆ ಧರ್ಮಪತ್ನಿಯಾನ ಶ್ರೀ ಶೈಲಜಾ ಆಳ್ವ, ಅವೇ ರೀತಿ ಎಂಕ್ ದಾಯರಟ್ಟು ಪಾತ್ರ ಬಂಡ ಯಾನ ಈ ಬಂಟೆ ಈ ಒಂದು ಇಂಕ್ ಅಜಿತಣ್ಣನ ಗುರುತ ಕೈಡ 30-40 ವರ್ಷ ಇರ್ತಾರಲ್ಲ ಯಾನ ಈ ಬಂಟರ ಸಂಘಗೂ ಒಂಜಿ ಗೆಸ್ಟ್ ಆದ ಫೆಲಿಸಿಟೇಷನ್ ಗೊತ್ತ ನಂಚಿನ ಬೈದಿಂದು ಸೆಕೆಂಡ್ ಟೈಮ್ ಫಸ್ಟ್ ಗ್ಯಾನ್ ಬೈದ್ರಿ ಪಂಡ ಸಮ್ವೇರ್ ಇನ್ 2003 ಆತನಗ ಆ ಟೈಮ್ ನಮ್ಮ ಸದಾನಂದ ಶೆಟ್ಟಿ ಪ್ರೆಸಿಡೆಂಟ್ ಆದಿತ್ತೇವೆ ಆನ ಅವೇ ಟೈಮ್ ಆರ್ನೊಟ್ಟಿಗೂ ಆನ ಬಲತ ಕೈತ ಬಂಟಲ ಇತ್ತಿನಾರ ಬಂಡ ಮಾಲಡ ಚಿತ್ರ ಅವೊಂಜಿ ಬಾರಿ ಮಲ್ಲೊಂಜಿ ಫಂಕ್ಷನ್ ಮಲ್ತೇವೆ ಅಲ್ಪ ಆ ಟೈಮ್ ಬಂಡವಾಳ ಮುಲ್ಪಗೆ ಕೂರುದಲ್ಪ ಒಂದು ಮಲ್ಲ ಓಪನ್ ಗ್ರೌಂಡ್ ಬಂಡ ವಿಶ್ವ ಬಂಟೆ ಒಂಜಿ ಬಾರಿ ಮಲ್ಲ ಬಾರಿ ಮಲ್ಲ ಒಂಜಿ ಪ್ರೋಗ್ರಾಮ್ ಆ ಪ್ರೋಗ್ರಾಮ್ ಅವು ಈತ್ ಶೋ ಆರ್ಗನೈಸ್ ಪಂಡಿರ್ನಾಡ ಪ್ರತಿ ಸೆಕ್ಟರ್ ಸದಾಗಿ ನೆನ್ಕೊಂಡೋಗಿರ್ತಾರೆ ಅದನ್ನೆಲ್ಲ ಯಾರು ಪ್ರೆಸಿಡೆಂಟ್ ಪೂರ ಮಲ್ದಿ ಪೂರ ಹಚ್ಚಿರ್ತೇವೆ ಪಂಡ ಮಾತಿರ್ಲ ಆ ಟೈಮ್ ಒಂದು ಲೀಡರ್ಶಿಪ್ ಕ್ವಾಲಿಟಿ ಆ ಟೈಮ್ ನಿಜ ಗೊತ್ತಿರ್ತೇವೆ ಅವತ್ತಂದೆ ಐಕ್ ಸಾಧಾರಣ
ಐಶ್ವರ್ಯ ಹಿಡಿದಿಂಚನ ಶಿಲ್ಪಾ ಶೆಟ್ಟಿ ಹಿಡಿದಿಂಚನ ಏನೇನು ಆಕ್ಟರ್ಸ್ ಉಳ್ಳರ ಫಿಲ್ಮ್ ಸ್ಟಾರ್ ಉಳ್ಳರ ಅಥವಾ ಕ್ರಿಕೆಟರ್ಸ್ ಉಳ್ಳರ ಪೂರ ಬತ್ತದ ಒಂಜಿ ಸಕ್ಸಸ್ಫುಲ್ ಮಂದಿರ ಒಂಜಿ ಮಲ್ಲ ಪ್ರೋಗ್ರಾಮ್ ಅಂಚಾದ ಪುನಗ ಇಂಕ್ ಸೆಕೆಂಡ್ ನೃತ್ಯ ಬರಗಿ ಟೆಲಿಫೋನ್ ಅಂತಾರೆ ಅಜ್ಜಿ ತನ್ನೆ ಯಾನ ಇರೋಜಿ ಫೆಲಿಸಿಟೇಷನ್ ಮಲ್ಪರ ಉಂಟು ಫೆಲಿಸಿಟೇಷನ್ ಪಂಟನಾಡು ಸಾಧಾರಣ 25-30 ವರ್ಷರು ಕೆಲವಾರು ಜಾಗೆ ಪೋತೆ ಫೆಲಿಸಿಟೇಷನ್ ತೊಂದ್ರೆ ಅಥವಾ ಚೀಫ್ ಗೆಸ್ಟ್ ಆದ್ ಪೋತೆ ಕೆಲ ಫಂಕ್ಷನ್ ಪೋತೆ ಈಗ ಮುಕ್ತೂನಕ್ ಬಾರಿ ಖುಷಿ ಅಂತ ಪಂಡ ಮುಂಜೆಂಕ್ ಫೆಲಿಸಿಟೇಷನ್ ಇನಿ ತಿಕ್ಕುನಿ ಮಾತಾ ತಿಕ್ಕಿದ ಮಾತಾ ಜಾಗಡ್ಲ ಇಂದಿಯನ್ನ ಅಪ್ಪನ ಕೈಟ್ ತಿಕ್ಕುನಿ ದಯಪಂಡ ಒಂಜಿ ಮಾತೃ ಸಂಘ ಇದೆತ್ತ ಒಂಜಿ ಇತ್ತಿನ ಒಂಜಿ ವ್ಯಾಲ್ಯೂ ಬಾಕಿದ ಮಾತೆಕ್ಲ ಮಸ್ತ್ ಡಿಫರೆಂಟ್ ದಯಪಂಡ ಇಂಕ್ ಏಕಲ ಎನ್ನೇದು ಒಂಜು ದಯಪಂಡ ನಮ್ಮ ಊರುಡು ಉಡುದ ಮುಡಿತಂಗಲ నేను ఇంట్లో జన్మభూమి పంట అంచని ఇంట్లో కర్మభూమి ముంబై ఎత్తుండల ఇంట్లో ఏపల ఇంట్లో జన్మభూమి మెరపజంకులే అంచాదు ఏత కాంಟ್రిబ్యూషన్ ఉప్పుడు ఏత డొనేషన్ ఉప్పుడు ఏత ఎడ్డ కార్ಯಕ್ರಮ ಉప్పుడు ಇಂಚಿನ ಊರಿಗೆ ಏಪಲ ಬರಂದೆ ಉಪ್ಪು ಅಂಚ అనేది ಎಂಕಿ ಒಂದು ಇದಕ್ಕೆ ಅಚ್ಚಿತಣ್ಣ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಫೆಲಿಸಿಟೇಟಿಂಗ್ ಮೀ ನನ ಯಾರೊಂಜಿ ರೆಡ್ ಪಾತ್ರ ಇದು ಲೇಟ್ ಆನ ದಂಡ್ಲ ಉಂಗ್ಲ ಬನ್ಸಂಗ ಬಾಂಬೆದ ವಿಷಯ ಕಟ್ಟು ಪಾತ್ರ ದಯಪಂಡ ಎಂಗ್ಲ ಬನ್ಸಂಗ ಉಗ್ಲ ಬಾಂಬೆ ದಕ್ಲ 100 ವರ್ಷ ಪಂಡ 1927 ನೆಕ್ಸ್ಟ್ ಇಯರ್ ಐಕೆ ಇತ 9 ವರ್ಷ ನೆಕ್ಸ್ಟ್ ಇಯರ್ ಐಕೆ ವಿ ಕಂಪ್ಲೀಟಿಂಗ್ 100 years 100 years ಒಂದು ಸಂಘದ ಎಂಚ ಟ್ರಾನ್ಸ್ಫಾರ್ಮೇಶನ್ ಆಪುನು ಪಂಡದು ಯಾನಿಗೆ ಪಂತ ದಕ್ಕಲ 100 ವರ್ಷ ಫಸ್ಟ್ ಪಂಡ ಮಲ್ಲಜ್ ಕೆಲಸ ಆತನಿ ಬನ್ಸಂಗ ಬಾಂಬೆಡೆ ಅವು ಪಂಡ ಒಂದು ಪಂಚಗದ ಹಾಲ್ ಕಟ್ನೇಟ್ ಓ ಸ್ಯಾಂಡ್ ಐಕೆ ಒಂದು ಬಾರಿ ಮಲ್ಲ ಕಾಂಟ್ರಿಬ್ಯೂಷನ್ ಪಂಡ ಅವು ಎಚ್ ತಿಮ್ಮಪ್ಪ ಬಂಡಾರು ಬಂಡ ಹರೇಕಲ್ ತಿಮ್ಮಪ್ಪ ಬಂಡಾರು ಇನ್ ವಾರಿ ಖುಷಿ ಅವನು ಬಂಡದ ಬಂಡ ಅವು ಹರೇಕಲ್ ಬಂಡ ಪರಿಹಾರ ಅವು ಇಂಕೆಲ್ಲ ಉಳ್ಳಾಲ ಬಂಶ ಕೊಡ್ಬೇಕು ಯಾಲ್ಲ ಆ ಊರು ಗುರಿ ಕ್ಲೋಸ್ ದೇ ಅಂಚಾದ ಉಳ್ಳಾಲ ದಕ್ಲ ಫಸ್ಟ್ ಸ್ಟಾರ್ಟ್ ಆತನು ಉಲ್ಪ ಬಂಶಗ ಮುಂಬೈ ಅದೇ ರೀತಿ ಬೊಕ್ಕೊಂಜಿ ಐಕೆ ಮಲ್ಲ ಬೊಕ್ಕೊಂಜಿ ಟ್ರಾನ್ಸ್ಲೇಷನ್ ಕೊಡ್ನಾರು ಪಂಡ ಎಸ್.ಎಂ. ಶೆಟ್ಟಿ ಬಂದಿದೆ ಎಸ್.ಎಂ. ಶೆಟ್ಟಿ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ನಾನು ಒಂಜಿ ಟೈಮ್ ಆರೈಕೆ ಡೊನೇಷನ್ ಕೊಡೇರಿ ಪ್ರೊವೈಡ್ ಒಂಜಿ ಬಾರಿ ಇಟ್ಟಂತ ಸ್ಕೂಲ್ ಬಂತೇರಿ ಆ ಸ್ಕೂಲ್ ಇದಕ್ಕೆ ಒಂಜಿ ಬೆಸ್ಟ್ ಸ್ಕೂಲ್ ನಮ್ಮ ಪ್ರೊವೈಡ್ ಇತ್ತಿನಟ್ಟು ಅಂಚನೆ ಥರ್ಡ್ ಒಂಜಿ ಸ್ಟೇಜ್ ಕೊಡ್ನಾರು ಬಂದ ಮಿಸ್ ಮನ್ಮೋಹನ್ ಶೆಟ್ಟಿ ಪಂಡ ಒಂದು ಹೈಯರ್ ಎಜುಕೇಶನ್ ಬಂತೇರಿ ಅವು ನಮ್ಮ ಬಂಚಗದ ಬೈಕ ಹೋಮ್ ಇತ್ತು ಫೋರ್ತ್ ಸ್ಟೇಜ್ ಬೈದ ಮೇಲೆ ಶಶಿಕಾಂತ್ ಶೆಟ್ಟಿ ಆಗಳ ಒಂದು 15-20 ಕೋಟಿ ರೂಪಾಯಿ ಒಂದು ಪ್ರೊವೈಡ್ ಒಂದು ನಮ್ಮ ಬೇರೆ ಒಂದು ಸ್ಕೂಲ್ ಬಂದಿದೆ ಇಲ್ಲಾಂತಾಯ ಪನ್ಪುಡು ಬಂಡ ಪ್ರತಿ ಸ್ಟೇಜ್ ಇಟ್ಲ ಪ್ರತಿ ಇಟ್ಲ ನಂಗೆ ಮನವನ್ನ ಜನಕ್ಕೆ ಬತ್ತದ ಒಂದು ಸ್ಟೇಜ್ ಇಡೀ ಪರಿವರ್ತನೆ ಮಾಡ್ತು ಬಿಡಿರಿ ಟುಡೇ ಬಂಚಂಕ ಬಾಂಬೆಡ್ 1,000 ಕೋಟಿದ ಒಂದು ಅಸೆಟ್ ಉಂಡು 30,000 ಸ್ಟೂಡೆಂಟ್ಸ್ ಉಳ್ಳೆ 30,000 ಸ್ಟೂಡೆಂಟ್ಸ್ ಒಂದು ವರ್ಷಡು 100 ಕೋಟಿದ ಇನ್ಕಮ್ ಉಂಟು ನಂಗೆ ನೀವನ್ನ ಪಾಯಿಂಟ್ ಈತೆ ಪನ್ಪುಡು ಬಂಡ ಬಂಚಕ ನಮ್ಮ ಅಜಿತಣ್ಣ ಉಳ್ಳೇರಿ ಕಾರಣ ಬಾರಿ ಮಲ್ಲ ಪ್ರೋಗ್ರಾಮ್ ಅಂತೊಂದು ಉಳ್ಳೇರಿ ಐದು 10 ಬಾಲ್ ಹೆಚ್ಚನಗೆ ಮೂಲಕ ಮಾವು ಐದು 10 ಬಾಲ್ ಇಟ್ಟಂತ್ರ ನಲ್ಪರು ನಂಗೆ ಐದು ನಲ್ಪರೆ ಅಜಿತಣ್ಣ ಲೀಡರ್ಶಿಪ್ ಐದು ಐವತ್ತು ಬೀಗಲ್ಲಿ ಕಂಪ್ಲೀಟ್ ಮಾಡ್ಕೊಡು ದಯಮಾಡಿ ಐಟಿ ನಂಗೆ ಸಮಾಜಗೂ ನಂಗೆ ಮಾತಾಡಿ ಐಟಿ ಬೆನಿಫಿಟ್ ಉಂಡು ನಾನು ಒಂದು ವಿಷಯ ಬಂದೆ ಎಕಡೆ ಬಂದೆ 1908 ನಮ್ಮ ಒಂದು ಲೇಡೀಸ್ ಹಾಸ್ಟೆಲ್ ಗರ್ಲ್ಸ್ ಹಾಸ್ಟೆಲ್ ಸ್ಟಾರ್ಟ್ ಆಗ್ತದೆ కానీ ఆ హాస్టల్ కలిసిన జోక్లనే లిస్ట్ పెట్టింది ನಮ್ಮ ಪೂರ ಮಂಟನ್ನ ಅಗ್ನಿಪರ್ಣ ದುಡ್ಡು ನಂಗೆ ಎಟಿಎಂ ಅಲ್ಲ ಹಾಲ್ ಕಟ್ಟಾలి ಅಥವಾ ಎಟಿಎಂ ಅಲ್ಲ ಎಜುಕೇಶನ್ ಮಾಡ್ಕೊಂಡು ಏಜರ್ ಮಾಡ್ಕೊಂಡು ಸಾಧ್ಯ ಉಂಟು ಯಾಕೆ ನಾವು ಜಾಗ ಗೊತ್ತೇ ಅಂತ ನಂಗೆ ದಾಲ ಕುಂದರಿಂಚು ಅವತ್ತಂದ್ರೆ ಇದು ಐಕೊಂದು ವಿಷಯಗೂ ನಮ್ಮ ಅಜಿತಣ್ಣ ಐವತ್ತು ಬೀಗ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತದೆ ಅದ್ರ ಮುಂದಿರ್ತಿ ಐಕೆ ಅದಂತ ಹೊರತ ಸ್ಟಾರ್ಟ್ ಆದ ಪ್ರತಿವರಿ ಮುಂಬೈ ಇದಲ್ಲ ಪ್ರತಿವರಿ ನಮ್ಮ ಪಂಟಿಲ್ಲ ಊರು ಉಪ್ಪಡು ಬಾಂಬೆ ಉಪ್ಪಡು ಅಥವಾ ಬ್ಯಾಂಕ್ ಉಪ್ಪಡು ಪ್ರತಿವರಿಲ ಸಹಕಾರ ಮಲ್ಪೇರಿ ಅವು ಐನಾತಿ ಬೀಟ್ ಮಲ್ಪನೆ ಸಾಧ್ಯ ಅವು ಮಲ್ಪನ ಬಾರಿ ಅಗತ್ಯ ಉಂಟು ಯಾನು ಲಾಸ್ಟ್ ಗ ನಿಚ್ಚ ಪಾತ್ರ ಒಂಜು ವರ್ಡ್ ಬಂದ ನಮ್ಮ ಸಂಘ ಕಟ್ಟಗ ಇದನ್ನು ಲಾಸ್ಟ್ ಸ್ಟೇಟ್ಮೆಂಟ್ ಏಪಲ್ ಉಂಟು ನಮ್ಮ ಸಂಘ ಕಟ್ಟಗ ನಮ್ಮ ಸಮಾಜ ಕಟ್ಟಗ ಏತೋ ಕೊಡ್ಪ ಏನಿಗೆ ಫೆಲಿಸ್ಟೇಷನ್ ಮಲ್ಪಗ ಅಥವಾ ಇಂಚಿನ ಮಲ್ತಂದು ಪೋಯಿ ಆಡ ಒಂದು ಸಂಘ ಒಂದು ಸಮಾಜ ಕಟ್ಟದೆ ನಮ್ಮ ಸಮಾಜ ಇಟ್ಲ ಏರು ಮಾತೇರ್ದು ಕಡಿಮೆ ಇನ್ಕಮ್ ಉಂಡ ಏತು ಮಾತೇರ್ದು ಬಡಪತಿಲ್ಲದ ಅದೇ ಮುಟ್ಟ ನಮ್ಮ ಸಂಘ ರೀಚಾರ್ಜ್ ನಾಡ ವಾ ಸಂಘ ಸಂಸ್ಥೆಗಳ ಪ್ರಯೋಜನ ಅಂಚಾದ ಬಂದ್ರಲ್ಲ ನಾಡವರ ಸಂಘ ಈ ಮಾತೃ ಸಂಘ ಈತನ ಮಾತ್ರ ಎಂತ ಕೆಲಸ ಬಿಟ್ಟು ಆಯಾದ ಬಡವರಿಗೆ ಕೆಲಸ ದಾಖಲ ತಗಲಂತೂಲೆ
ಅಂಚೆನ ಎಜುಕೇಶನ್ ಬಗ್ಗೆ ಪ್ರಯಾರಿಟಿ ಕೊಡ್ದು ಐಕ್ಲ ಒಂದಿನ ಮಂಚ ಉತ್ತೇಜನ ಕೊಡ್ದು ಆಯ್ನ ಬೇಗ ಮಂತ್ರಿ ಅಜಿತಣ್ಣ ವಿಶ್ ಆಲ್ ದಿ ಬೆಸ್ಟ್ ಟ್ರೈ ಟು ಕಂಪ್ಲೀಟ್ ಯುವರ್ ಪ್ರಾಜೆಕ್ಟ್ ಆಸ್ ಅರ್ಲಿ ಆಸ್ ಪಾಸಿಬಲ್ ಎವ್ರಿಬಡಿ ವಿಲ್ ಬಿ ದೇರ್ ವಿತ್ ಯುವರ್ ಪ್ರಾಜೆಕ್ಟ್. ಇನ್ನಿತ ಕಾರ್ಯಕ್ರಮನ ಉದ್ಘಾಟನೆ ಮಂತನಂಚಿನ ಜಸ್ಟಿಸ್ ನ್ಯಾಯಮೂರ್ತಿ ಶ್ರೀ ವಿಶ್ವಜಿತ್ ಶೆಟ್ಟಿ ಸವಣೂರು ಬೊಕ್ಕ ನ್ಯಾಯಮೂರ್ತಿ ಶ್ರೀ ರಾಜೇಶ್ ರೈ ಕಲ್ಲಂಗಲ ಮಿಕ್ಲಿಗೆ ವಂದನೆ ಮಂತೊಂದು ಇನ್ನಿತ ಮಾಮಲ್ಲ ಕಾರ್ಯಕ್ರಮನು ಇಂಚಿನ ಸುಂದರವಾಯಿನ ವೇದಿಕೆಡ್ ಎಡ್ಡೆಪುಡು ಯೋಜನೆ ಮಂತದ ಇಂಚಿನ ಮಾತು ಸನ್ಮಾನ ಮಂತದೇರು ಇನ್ನಿತ ಈ ಬಂಟ ಸಂಘದ ಅಧ್ಯಕ್ಷರಾಯನ ಅಜಿತ್ ಅಣ್ಣಿ ಉಪಾಧ್ಯಕ್ಷರಾಯನ ಕಾವು ಹೇಮನಾಥ್ ಶೆಟ್ಟಿ ಪೊಕ್ಕ ಅದನ್ನ ಪೂರ ಬಡಗಡಕ್ಲಿಗೆ ಯಾನ ಪ್ರಥಮವಾದ ಕೃತಜ್ಞತೆಯನ್ನು ಕೊರೊಂದಿಲ್ಲ. ಇನ್ನಿತ ಕಾರ್ಯಕ್ರಮದ ಬಹಳ ಮುಖ್ಯವಾಗಿನ ವಿಷಯವಾಗಿನಿಂದ ಡಾಕ್ಟರ್ ಕೊಡ್ಮಾನ್ ನಾಗಪ್ಪ ಆಳ್ವ ಮತ್ತು ಶ್ರೀಮತಿ ಕಲ್ಯಾಣಿ ಆಳ್ವ ಮೇಕ್ಲಿನ ಸ್ಮರಣಾರ್ಥ ಕೊರ್ನಂಚಿನ ಪ್ರಶಸ್ತಿ ಪಾತ್ರ ಬೊಕ್ಕ ಸನ್ಮಾನ ಬಹಳ 7 ಜನಕ್ಕೆ నేను ಕೊಡ್ತೇನೆ. ಮೆಟ್ಲಿನ ಪರವಾಗಿ ಯಾರು ಮಾತಿರ ಮೆಟ್ಲಿಗೆ ಅದನ್ನ ಜೋಕ್ಲಾಗಿನ ಮೋಹನ್ದಾಸ್ ದೇವ ಐಂದರಿಗ್ಲ ಅದನ್ನ ಪತ್ನಿಗ್ಲ ಇಂಕಲ ಸನ್ಮಾನದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸಬಹುದು. ಐದು ಬೊಕ್ಕ ಬಂಟರಯಾನಿ ನಾಡವರ ಮಾತೃ ಸಂಘದ ವತಿಯಿಂದ ವಿವಿಧ ಕ್ಷೇತ್ರದ ಸಾಧನೆ ಮಂತನಂಚಿನ ಸಾಧಕರಿಗೆ ಸನ್ಮಾನ ಮಂತಿದ್ದೇವೆ. ಆಯ್ಕೆಯಾದ ಅಕ್ಲಿನ ಮಾತಿನ ಪರವಾದ ಕೃತಜ್ಞತೆಯನ್ನು ಸಲ್ಲಿಸೋದಿಲ್ಲ. ಕೋಡಿಯಲ ಬಿಟ್ಟು ಭಾಸ್ಕರ್ ರೈ ಸ್ಮರಣಾರ್ಥ ಕಲೆ ಯಕ್ಷಗಾನ ಕ್ಷೇತ್ರದ ಸಾಧನೆ ಮಂತನ ಸಾಧಕರಿಗೆಲ್ಲ ಸನ್ಮಾನ ಮಂತಿರಿ. ಐದು ಹೆಸರಾದ ಅಕ್ಲಿಗೆಲ್ಲ ಯಾನು ಸನ್ಮಾನ ಸಂಘ ಹೊಂದಿಲ್ಲ. ಇಂಚಿನ ಒಂದು ಸುಂದರವಾದ ವೇದಿಕೆದು ಬಂಟ ಸಮಾಜಡು ಇತ್ತು ನಂಚಿನ ಬೇತೆ ಬೇತೆ ಕ್ಷೇತ್ರದ ಸಾಧನೆ ಮಂತದ ಮಕ್ಕಳು ಕೃಷಿ ಕ್ಷೇತ್ರದಲ್ಲಿರು ಉದ್ಯಮದಲ್ಲಿರು ಹೋಟೆಲ್ ಸಾಂಸ್ಕೃತಿಕವಾದ ಎಲ್ಲರು ನೃತ್ಯ ಕ್ಷೇತ್ರದ ಸಾಧನೆ ಮಂತನ ಎಂಕ್ರಿಯ ಸನ್ಮಾನ ಮಾಡ್ತಿದ್ದೇವೆ. ಐದು ಹೆಸರಾದ ಎನ್ನ ಪರವಾದ ಎನ್ನ ಕುಟುಂಬದ ಪರವಾದ ಬಂಟರ ಸಂಘ ಬಂಟರ ನಾಡರ ಸಂಘದ ಪೂರ್ವಕವಾದ ಧನ್ಯವಾದ ಮಂತೊಂದು ಇಂಚಿನ ಅವಕಾಶ ಕೊಡಲಿಕ್ಕೆ ಬೊಕ್ಕದ ಕೃತಜ್ಞತೆಯನ್ನು ಸಲ್ಲಿಸೋದು ಅವಕಾಶಕ್ಕೆ ಜೊತೆಗೆ ಸಭಾಸದರಾಗಿರುವಂತವರು ಕೂಡ ಯಾವುದೇ ವಿಚಾರದಲ್ಲಿ ಗಟ್ಟಿಗಟ್ಟಲೆ ಮಾತನಾಡುವಂತಹ ಸಾಮರ್ಥ್ಯ ಇರತಕ್ಕಂಥವರೇ ಎನ್ನುವಂಥದ್ದನ್ನು ಗಮನಿಸಿಕೊಂಡು ಇಂತಹ ಸಂದರ್ಭದಲ್ಲಿ ಅವರೆಲ್ಲರ ಶುಭಾಶಯಗಳು ನಮ್ಮ ಈ ಸಮಾವೇಶದ ಮೇಲೆ ಹಾಗೂ ಈ ಕಾರ್ಯಕ್ರಮದ ಮೇಲೆ ಇದೆ ಎನ್ನುವಂಥದ್ದನ್ನು ಹೇಳಿಕೊಂಡು ಕಾರ್ಯಕ್ರಮದ ಕೊನೆಗೆ ವಂದನಾರ್ಪಣೆಗಾಗಿ ಬಂಟರಯಾನ ನಾಡವರ ಮಾತೃ ಸಂಘದ ಉಪಾಧ್ಯಕ್ಷರಾಗಿರುವಂತಹ ಕಾವು ಹೇಮನಾಥ ಶೆಟ್ಟಿ ಅವರನ್ನ ಅತ್ಯಂತ ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಬಂಟರಯಾನೆ ನಾಡವರ ಮಾತೃ ಸಂಘ ಮಂಗಳೂರು ಇದರ ಆಶ್ರಯದಲ್ಲಿ ಇವತ್ತು ನಡೆದಂತ ಬಹಿರಂಗ ಅಧಿವೇಶನದಲ್ಲಿ ಅನೇಕ ಮಂದಿ ಇವತ್ತು ಸನ್ಮಾನಗೊಂಡಿರುವಂತಹದ್ದು. ಅದರ ಜೊತೆಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದಂತವರು ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಸವಣೂರು ಮತ್ತು ಮಾನ್ಯ ನ್ಯಾಯಮೂರ್ತಿ ರಾಜೇಶ್ ರೈ ಕಲ್ಲಂಗಲ ಇವರ ಉಪಸ್ಥಿತಿಯಲ್ಲಿ ಇವರ ಉದ್ಘಾಟನೆಯೊಂದಿಗೆ ಈ ಒಂದು ಬಹಿರಂಗ ಅಧಿವೇಶನ ನಮ್ಮ ಬಂಟರಯಾನೆ ನಾಡವರ ಮಾತೃ ಸಂಘದ ಅಧ್ಯಕ್ಷರಾದಂತ ಅಜಿತ್ ಕುಮಾರ್ ರೈ ಮಾಲಾಡಿ ಇವರ ಒಂದು ನೇತೃತ್ವದಲ್ಲಿ ಇಡೀ ಬಂಟ ಸಮಾಜದ ಒಟ್ಟು ಎಲ್ಲ ಸದಸ್ಯರನ್ನು ಸೇರಿಸಿಕೊಂಡು ಬಹಿರಂಗ ಅಧಿವೇಶನದಲ್ಲಿ ನಮ್ಮ ಬಂಟ ಸಮಾಜದಲ್ಲಿ ಅನೇಕ ಸಾಧಕರು ಅದು ಯಾವುದೇ ಕ್ಷೇತ್ರವನ್ನು ತೆಗೆದುಕೊಂಡರೂ ಬಂಟರು ಸಾಧಕರು ಸಂಘಟಕರು ನಾಯಕರು ಅಥವಾ ಯಾವುದೇ ಕ್ಷೇತ್ರದಲ್ಲೂ ಸಹ ಬಂಟರ ದೊಡ್ಡ ಮಟ್ಟಿನ ಸಾಧನೆ ಇದ್ದೇ ಇರ್ತದೆ. ಆ ರೀತಿ ಸಾಧಕರನ್ನು ನಮ್ಮ ಬಂಟರಯಾನೆ ನಾಡವರ ಮಾತೃ ಸಂಘದಲ್ಲಿ ಒಂದು ದೊಡ್ಡ ಅಧಿವೇಶನದಲ್ಲಿ ಅವರನ್ನೆಲ್ಲ ಗೌರವಿಸಿ ಪ್ರೋತ್ಸಾಹಿಸಿ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡುವುದರ ಜೊತೆಗೆ ಮುಂದಿನ ಪೀಳಿಗೆಗೂ ಅದರ ಒಂದು ದೊಡ್ಡ ಫಲಿತಾಂಶ ಬರುವ ಹಾಗೆ ಇನ್ನು ಮುಂದಿನವರು ಸಹ ಈ ರೀತಿಯ ಸಾಧನೆಯನ್ನು ಮಾಡಬೇಕು ಅಂತ ಹೇಳುವಂತದ್ದು ನಮ್ಮ ಅಧ್ಯಕ್ಷರ ಕಲ್ಪನೆ. ಆ ರೀತಿಯಲ್ಲಿ ಬಂಟರಯಾನೆ ನಾಡವರ ಮಾತೃ ಸಂಘ ಮಂಗಳೂರು, ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಒಳಗೊಂಡಂತೆ ಇಡೀ ಪ್ರಪಂಚದಲ್ಲಿ ಈ ಒಂದು ರೀತಿಯ ಮಾತೃ ಸಂಘ ಬಂಟರಿಗೆ ಮಾದರಿಯಾಗಿ ಕಾರ್ಯ ಸಾಧನೆಗಳನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಇವತ್ತಿನ ದಿನ ಬಹಳ ವಿಶೇಷವಾಗಿ
ಕೊಡ್ಮನ್ ಮೋಹನ್ ಆಳ್ವ ಮತ್ತು ಕೆ ಶ್ರೀಮತಿ ಶೈಲಜಾ ಆಳ್ವ ಇವರ ಕೊಡುಗೆಯಾಗಿ ಇವತ್ತು ನಾಗಪ್ಪ ಆಳ್ವರವರ ಸ್ಮರಣಾರ್ಥವಾಗಿ 1 ಕೋಟಿ ರೂಪಾಯಿಯನ್ನು ಇದಕ್ಕೆ ದಾನವಾಗಿ ದತ್ತಿ ನಿಧಿಗಾಗಿ ಕೊಟ್ಟು ಆ ಒಂದು ರೀತಿಯ ಸಾಧಕರನ್ನು ಸನ್ಮಾನಿಸುವಂತ ಸೇವೆಗೆ ಮಾಡುವುದರ ಮೂಲಕ ಇಡೀ ಸಮಾಜಕ್ಕೆ ಮಾದರಿಯಾದ ಕೆಲಸ ಮಾಡಿದಂತ ಇವತ್ತು ಮುಂದಿನ ದಿನಗಳಲ್ಲೂ ಈ ಕೆಲಸಗಳು ಇನ್ನಷ್ಟು ಬಲಿಷ್ಠವಾಗಿ ನಡೆಯಲಿರುವಂತದಕ್ಕೆ ಪೂರಕವಾಗಿ ಇವತ್ತು ಈ ಒಂದು ಕೊಡುಗೆಯನ್ನು ಕೊಟ್ಟಂತವರು ಮೋಹನ್ ದೇವ್ ಆಳ್ವ ಕುಡ್ಮನ್ ಮತ್ತು ಶ್ರೀಮತಿ KM ಶೈಲಜಾ ಆಳ್ವ ಇವರಿಗೆ ವಿಶೇಷವಾಗಿ ನಾವು ಬಂಟರ ಯಾನೆ ನಾಡವರ ಮಾತೃ ಸಂಘದ ಪರವಾಗಿ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಇಬ್ಬರು ಅತಿಥಿಗಳು ವಿಶೇಷವಾಗಿ ನಾನು ಈಗಾಗಲೇ ಉಲ್ಲೇಖ ಮಾಡಿದೆ, ಅದು ನಮ್ಮ ಅಧ್ಯಕ್ಷರು ಸಹ ಹೇಳ್ತಾ ಇದ್ರು, ನಾವು ಬಂಟ ಸಮಾಜ ಹೆಮ್ಮೆ ಪಡಬೇಕಾಗಿದೆ. ಇಡೀ ಭಾರತ ದೇಶದಲ್ಲಿ ಎಲ್ಲಿಯೂ ಸಹ 1-2 ಜನ ಹೈಕೋರ್ಟಿನ ನ್ಯಾಯಾಧೀಶರುಗಳು ಯಾವುದೇ ನ್ಯಾಯಾಲಯದಲ್ಲೂ ಸಹ ಇವತ್ತು ಬಂಟರು ಒಂದು ನ್ಯಾಯಾಧೀಶರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಇಬ್ಬರು ಇದ್ದಾರೆ. ಅವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರು, ನಮಗೆಲ್ಲರಿಗೂ ಬೇಕಾದಂತವರು, ಪರಿಚಯಿತರಾಗಿರುವಂತವರು. ಅವರ ಉಪಸ್ಥಿತಿ ಇಡೀ ಬಂಟ ಸಮಾಜಕ್ಕೆ ಅಲ್ಲದೆ ಬಂಟರ ಯಾನೆ ನಾಡವರ ಮಾತೃ ಸಂಘದ ಈ ಕಾರ್ಯಕ್ರಮಕ್ಕೆ ಹೆಚ್ಚು ಮೆರುಗನ್ನು ತಂದಿದೆ. ಒಂದು ಕಡೆ ವಿಶ್ವಜಿತ್ ಶೆಟ್ಟಿ ಅವರು, ಇನ್ನೊಂದು ಕಡೆ ಈಗಾಗಲೇ ಕಾರ್ಯಕ್ರಮದ ಕೊನೆಯ ತನಕ ಈ ಬಂಟ ಸಮಾಜದ ಸಂಭ್ರಮದ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಉಪಸ್ಥಿತರಿರುವಂತ ವಿಶೇಷವಾಗಿ ಬಂಟ್ವಾಳದ ಕಲ್ಲಂಗಳ ರಾಜೇಶ್ ರೈ ಅವರು ನಮ್ಮೆಲ್ಲರ ಬಹಳ ಆತ್ಮೀಯರು ಸಹ ನಾವರನ್ನು ಆ ರೀತಿ ಸಹ ಪರಿಚಯ ಮಾಡಿಕೊಳ್ಳುವುದಲ್ಲದೆ ಎಲ್ಲರೊಂದಿಗೆ ಬೆರೆಯುವಂತ ಒಂದು ವಿಶೇಷವಾದ ಗುಣ ಹೊಂದಿರುವಂತ ರಾಜೇಶ್ ರೈ ಅವರಿಗೆ ನಾನು ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಒಂದು ಅತ್ಯಂತ ಎಲ್ಲರ ಮಾತು ಒಂದೇ ಇತ್ತು. ಬಂಟರ ಯಾನೆ ನಾಡವರ ಮಾತೃ ಸಂಘದ ಈ ಒಂದು ಬಹಿರಂಗ ಅಧಿವೇಶನದಲ್ಲಿ ಸಾಧಕರನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಗೌರವಿಸುವಂತ ಒಂದು ಕಾರ್ಯಕ್ರಮದ ಬಗ್ಗೆ ಎಲ್ಲ ಸಾಧಕರು ಮತ್ತು ಇಡೀ ಸಮಾಜ ಬಹಳ ಹೆಮ್ಮೆಯಿಂದ ಮಾತಾಡ್ತಾ ಇತ್ತು. ಏನಂತ ಹೇಳಿದ್ರೆ ಇದೊಂದು ಒಳ್ಳೆಯ ಕೆಲಸ, ಬಂಟರಲ್ಲಿ ಸಂಘಟನೆ ಇರುವಂತಹದ್ದು. ಯಾಕೆ ಅಂತ ಹೇಳಿದ್ರೆ ಈ ರೀತಿ ಸಮಾಜದಲ್ಲಿ ಇನ್ನಷ್ಟು ಗಟ್ಟಿಯಾಗಿ ಕಟ್ಟಬೇಕು ಅಂತಿದ್ರೆ ಇಂತಹ ಸಾಧಕರನ್ನೆಲ್ಲ ಗುರುತಿಸಬೇಕು, ಅವರನ್ನು ಗೌರವಿಸಬೇಕು, ಸಮಾಜಕ್ಕೆ ಮತ್ತೆ ಅವರ ಕೊಡುಗೆ ಸಿಗುವಾಗೆ ಮಾಡ್ಬೇಕು ಅಂತಿದ್ರೆ ಅದು ನಮ್ಮ ಅಧ್ಯಕ್ಷರಾದಂತ ಅಜಿತ್ ಕುಮಾರ್ ರೈ ಮಾಲಾಡಿಯವರ ಕಲ್ಪನೆ, ಯೋಜನೆಗಳೆಲ್ಲವೂ ಅದಕ್ಕೆಲ್ಲ ನಾವು ಕೈ ಜೋಡಿಸಿದ್ರು ಸಹ ಆ ಮೂಲ ಸ್ವರೂಪ ಹೇಗಿರ್ಬೇಕು ಅಂತ ಹೇಳುವಂತದ್ದು ಇಡೀ ನಮ್ಮ ಬಂಟ ಸಮಾಜಕ್ಕೆ ಆದರ್ಶಪ್ರಾಯವಾಗಿ ಕೆಲಸ ನಿರ್ವಹಿಸ್ತಾ ಇರುವಂತ ಬಂಟರ ಯಾನೆ ನಾಡವರ ಮಾತೃ ಸಂಘದ ಅಧ್ಯಕ್ಷರಾದಂತ ಅಜಿತ್ ಕುಮಾರ್ ರೈ ಅವರಿಗೆ ನಾನು ವಿಶೇಷವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ.